Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ. ಮಾತಾಜಿ, ನಮ್ ಪಾಪು ಹರೇ ಕೃಷ್ಣ ಹೇಳ್ತಾಳಂತೆ ನಿಮ್ಗೆ. ಓ, ಹರೇ ಕೃಷ್ಣ ಪುಟಾಣಿ. ಹರೇ ಕೃಷ್ಣ. ಅದೇ ಕೇಳಿಸ್ತಾ ಇದೆ ಚಿಕ್ಕ ಮಗುದ ವಾಯ್ಸ್. ಹರೇ ಕೃಷ್ಣ ಪುಟಾಣಿ. ವಿಡಿಯೋ ಆನ್ ಮಾಡ್ಕೋ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಇಷ್ಟನಾ ನಿನ್ಗೆ ಹೇಳಲಿಕ್ಕೆ? ಹಾ ಪುಟ, ಇಷ್ಟನಾ? ವೆರಿ ನೈಸ್. ಹರಿ ಬೋಲ್. ಹರೇ ಕೃಷ್ಣ ಪುಟಾಣಿ. ಎಷ್ಟು ಪುಣ್ಯ ಮಾಡಿದ್ಯಾ, ಎಷ್ಟು ಬೇಗ ನೀನ್ ಹರೇ ಕೃಷ್ಣ ಕೇಳ್ತಾ ಇದೀಯಾ. ಹರೇ ಕೃಷ್ಣ, ಹರೇ ಕೃಷ್ಣ. ಹರಿ ಬೋಲ್ ಪ್ರಭುಜಿ. ನಿಮ್ ಮಗು ಕಳಿಸ್ಕೊಡ್ತಾ ಇದ್ದೀರಾ. ಹರೇ ಕೃಷ್ಣ ಹೇಳ್ತಾ ಇದ್ದಾಳೆ, ಹರಿನಾಮ ಹೇಳ್ತಾ ಇದ್ದಾಳೆ. ಒಳ್ಳೇದಾಗ್ಲಿ ಅವಳಿಗೆ. ತುಂಬಾ ಪುಣ್ಯ ಮಾಡಿದಾಳೆ ಅವಳು. ಇಷ್ಟು ಚಿಕ್ಕ ವಯಸ್ಸಿಗೆ ಹರಿನಾಮ ಹೇಳ್ತಾ ಇದ್ದಾಳೆ ಬಾಯಲ್ಲಿ. ಮಾತಾಜಿ, ನಾವ್ ಹೇಳಿದೀವಿ ಅವಳಿಗೆ, ನೀನ್ ಯಾವಾಗ ಫ್ರೀ ಆಗಿರ್ತೀಯ ಮೈಂಡ್ ಅಲ್ಲಿ ಹೇಳ್ಕೊತಾ ಇರೋ ಹರೇ ಕೃಷ್ಣ ಹೇಳ್ತಾ ಇರೋ. ಅವಳಿಗೆ ಹೇಳಿದೀರಾ ನೀವು? ಹಾ, ಅವಳು ಹೇಳ್ಕೊತಾ ಇರ್ತಾಳೆ. ಹೌದಾ? ಹರಿ ಬೋಲ್ ಪ್ರಭುಜಿ. ನಮ್ಗೆಲ್ಲ ನೋಡಿ ಎಷ್ಟು ವಯಸ್ಸಾದ್ಮೇಲೆ ಸಿಕ್ಕಿದೆ ಅವಳಿಗೆ. ಎಷ್ಟು ಪುಣ್ಯ ಮಾಡಿದಾಳೆ. ಎಷ್ಟು ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದೆ ಅವಳಿಗೆ ಅಲ್ಲ? ಹೌದು ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 2ನೇ ಹಂತದ ಭಗವದ್ಗೀತಾ ತರಗತಿಗೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ವರ ಪ್ರಭುಜಿಯವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधर श्रीवासादि गौर भक्त वृंदा। हरे कृष्णा कृष्ण कृष्णा हरे हरे, हरे रामा राम राम हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಈ ಉತ್ತಮೋತ್ತಮವಾದ ಜ್ಞಾನವನ್ನ ಗುರು ಪರಂಪರೆಯ ಅನುಗ್ರಹದಿಂದ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವ್ ಯಾವ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದ್ವಿ? ಹರೇ ಕೃಷ್ಣ. ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವರ್ಧಾ ಮಾತಾಜಿ ಕೇಳಿಸ್ತಿದ್ಯಪ್ಪ? ಕೇಳಿಸ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಸೊ ನಾವು 8ನೇ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದೀವಿ, ಭಗವತ್ ಪ್ರಾಪ್ತಿ. ಇದಕ್ಕಿಂತ ಮುಂಚೆ ನಾವು ಭಗವತ್ ಜ್ಞಾನವನ್ನ ನಾವು ತಿಳ್ಕೊಂಡ್ವಿ, ಭಗವಂತನ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಈ ಭೌತಿಕ ಸೃಷ್ಟಿ ಮತ್ತೆ ಆಧ್ಯಾತ್ಮಿಕ ಸೃಷ್ಟಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ಭಗವಂತನಿಗೆ ನಾವು ಈ 3 ಗುಣಗಳಿಂದ ನಾವು ಬಂಧಿತರಾಗಿದ್ದೀವಿ. ಅದರಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು ಅಂತ ನಾವು ತಿಳ್ಕೊಂಡ್ವಿ. 4 ತರದ ವ್ಯಕ್ತಿಗಳು ಶರಣಾಗ್ತಾರೆ, 4 ತರದ ವ್ಯಕ್ತಿಗಳು ಶರಣಾಗೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ದೇವತೆಗಳ ಆರಾಧನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಅದಾದ್ಮೇಲೆ ಭಗವಂತನಿಗೆ ಅಂದ್ರೆ 8ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ 8 ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. 8 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಆದ್ರೆ ಒಂದೇ ಒಂದು ಪ್ರಶ್ನೆ, ಅಂದ್ರೆ ಸಾಯುವ ಸಮಯದಲ್ಲಿ ನಿನ್ನನ್ನ ಹೇಗೆ ಜ್ಞಾಪಿಸ್ಕೊಳೋದು ಅನ್ನೋ ಒಂದು ಪ್ರಶ್ನೆಗೆ ಅವ್ರು ಇವಾಗ ಇಡೀ ಈ ಅಧ್ಯಾಯದಲ್ಲಿ ಅವರು ಉತ್ತರವನ್ನ ಅವರು ಕೊಡ್ತಾ ಇದ್ದಾರೆ ಅಲ್ವಾ? ಸೊ ನಾವು ಸಾಯುವ ಸಮಯದಲ್ಲಿ ನಾವು ಭಗವಂತನನ್ನ ನೆನಪಿಸ್ಕೊಳ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಹರೇ ಕೃಷ್ಣ. ಏನಂತ ತಿಳ್ಕೊಂಡ್ರಿ ನೀವು ಇದಕ್ಕಿಂತ ಮುಂಚೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಏನ್ ಮಾಡ್ಬೇಕು ಮಾತಾಜಿ, ನಾವು? ಅದೇ ನಾವು ಭಗವಂತನ ಧ್ಯಾನ ಮಾಡ್ತಿರ್ಬೇಕು ಪ್ರತಿದಿನ, ಪ್ರತಿನಿತ್ಯ. ಅವನ ಧ್ಯಾನದಲ್ಲಿದ್ರೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ ಮಾತಾಜಿ. ಅಲ್ವಾ? ಸೊ ಅದಕ್ಕೆ ನಾವ್ ಏನಕ್ಕೆ ಹೋಲಿಕೆ ಕೊಡ್ತೀವಿ? ಇವಾಗ ನಮ್ಗೆ ಇವಾಗ ನಮ್ಮ ಮಗು ಇವಾಗ ಫೈನಲ್ ಎಕ್ಸಾಮ್ ಬರಿಬೇಕು ಅಂತಂದ್ರೆ ಎಕ್ಸಾಮ್ ದಿವಸ ಬೆಳಗ್ಗೆ ಎದ್ಬಿಟ್ಟು ಓದಿದ್ರೆ ಅದಕ್ಕೆ ಬರೀಲಿಕ್ಕೆ ಆಗತ್ತಾ ಮಗುಗೆ? ಇಲ್ಲ. ವರ್ಷ ಪೂರ್ತಿ ಅದು ಪ್ರಯತ್ನವನ್ನ ಪಟ್ಟಿರ್ಬೇಕು, ವರ್ಷ ಪೂರ್ತಿ ಅಭ್ಯಾಸ ಮಾಡಿದ್ರೆ ಅಷ್ಟೇನೆ ಆ ಎಕ್ಸಾಮ್ ದಿವಸ ಅದಕ್ಕೆ ನಮ್ಮ ಮಗುಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರನೇ ನಾವು ಆ ಸಾಯುವ ಗಳಿಗೆಯಲ್ಲಿ ಏನಂತ ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಯಾವ ತರ ಇರುತ್ತೆ? ನಮ್ಗೆ ಅಂದ್ರೆ ಒಂದೇ ಜಾಗದಲ್ಲಿ ಇವಾಗ 1000 ಚೇಳುಗಳು ಕುಟ್ಕುದ್ರೆ ಎಷ್ಟು ನೋವಿರುತ್ತೋ, ನಮ್ಮ ಆತ್ಮ ಈ ದೇಹವನ್ನ ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟು ನೋವಿರುತ್ತಂತೆ. ಅಂತ ಸಮಯದಲ್ಲಿ ನಾವು ಹರಿನಾಮವನ್ನ ನಾವು ಹೇಳ್ಬೇಕಂದ್ರೆ ಅದು ತುಂಬಾ ಕಠಿಣ. ಸೊ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ನಾವು ನಮ್ಮ ಜೀವನದ ಪೂರ್ತಿ ನಾವು ಅದರ ಒಂದು ಅಭ್ಯಾಸವನ್ನ ಮಾಡಿದ್ರೆ ಅಷ್ಟೇ ನಮ್ಗೆ ಸಾಯುವ ಸಮಯದಲ್ಲಿ ನಮ್ಗೆ ಭಗವಂತನ ನಾಮಸ್ಮರಣೆ ಬರ್ಲಿಕ್ಕೆ ಸಾಧ್ಯ. ಯಾಕೆ ನಮ್ಗೆ ಅದು ತುಂಬಾ ಮುಖ್ಯ? ಭಗವಂತನ ಸ್ಮರಣೆಯನ್ನ ನಾವು ಮಾಡ್ಕೊಳ್ಳೋದು ಸಾಯುವ ಸಮಯದಲ್ಲಿ ಯಾಕೆ ನಾವು ಮಾಡ್ಕೋಬೇಕು ಭಗವಂತನ ಸ್ಮರಣೆಯನ್ನ?
ಕೃಷ್ಣಲೋಕ. ನಾವು ಸಾಯುವ ಸಮಯದಲ್ಲಿ ಯಾವ ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅದೇ ಒಂದು ಭಾವದ ಒಂದು ಶರೀರವನ್ನ ನಾವು ಪಡ್ಕೋತೀವಿ. ಸೊ ಅದಕ್ಕೆ ನಾವ್ ಇವಾಗ ಏನಾದ್ರು ಈ ಭೌತಿಕತೆ ಕುರಿತಾಗಿ ನಾವು ಯೋಚನೆ ಮಾಡ್ತಿದ್ರೆ ನಾವು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಮತ್ತೆ ಹುಟ್ಟಬೇಕಾಗತ್ತೆ. ನಾವು ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರ್ಬೇಕಂತಂದ್ರೆ ಆ ಸಾಯುವ ದಿನನೇ ನಾವು ಉಪಯೋಗಿಸ್ಕೋಬೇಕಾಗಿರೋದು. ಆ ಸಾಯುವ ದಿನದಲ್ಲಿ ನಾವು ಯಾವ ಒಂದು ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ, ನಮ್ಮ ಆತ್ಮ ದೇಹವನ್ನ ಬಿಡುತ್ತೋ ಅದೇ ಒಂದು ಶರೀರವನ್ನ ಪಡೆಯೋದ್ರಿಂದ ನಾವು ಕೃಷ್ಣನನ್ನೇ ಸ್ಮರಿಸ್ತಾ ನಾವು ದೇಹವನ್ನ ಬಿಟ್ರೆ ಕೃಷ್ಣನದು ಆಧ್ಯಾತ್ಮಿಕ ಶರೀರ ಅಲ್ವಾ. ನಾವು ಸಹ ಕೃಷ್ಣನ ಶರೀರವನ್ನೇ, ಕೃಷ್ಣನ ಭಾವವನ್ನೇ ನಾವು ಹೊಂದುತ್ತೀವಿ. ಕೃಷ್ಣನ ಶರೀರ ಅಂತಂದ್ರೆ ಆಧ್ಯಾತ್ಮಿಕ ಶರೀರವನ್ನ ನಾವು ಹೊಂದಿದಾಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋ ಹಾಗಿಲ್ಲ ಅಲ್ವಾ. ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವ ಒಂದು ಅರ್ಹತೆನ ನಾವು ಪಡಿತೀವಿ. ಸೊ ಅದಕ್ಕೋಸ್ಕರ ನಾವು ನಮ್ಮ ಇಡೀ ಜೀವನದಲ್ಲಿ ನಾವು ಅಭ್ಯಾಸವನ್ನ ಮಾಡಿರ್ಬೇಕು. ಅದಕ್ಕೆ ಏನಂತ ಹೇಳ್ತಾರೆ, ಸೊ ಲೈಫ್ ಈಸ್ ಪ್ರಿಪರೇಷನ್, ಸೊ ಎಕ್ಸಾಮಿನೇಷನ್ ಸಾರಿ ಡೆತ್ ಈಸ್ ಎಕ್ಸಾಮಿನೇಷನ್. ನಮ್ದು ಎಕ್ಸಾಮ್ ದಿವಸ ಯಾವತ್ತು, ಆ ಸಾಯುವ ದಿನ ನಮ್ದು ಎಕ್ಸಾಮ್ ದಿನ. ಸೊ ಅದಕ್ಕೋಸ್ಕರ ನಾವು ಇಡೀ ಜೀವನದಲ್ಲಿ ನಾವು ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು. ಸೊ ಲೈಫ್ ಈಸ್ ಪ್ರಿಪರೇಷನ್, ಸೊ ಡೆತ್ ಈಸ್ ಎಕ್ಸಾಮಿನೇಷನ್. ಸೊ ಅದೇ ನಮ್ಮ ಜೀವನದ ಗುರಿ ಆಗಿರ್ಬೇಕು ಅಲ್ಲ. ಸೊ ಅದಕ್ಕೆ ನೋಡಿ, ಇವಾಗ ನಮ್ಗೆ ಏನೇ ಒಂದು ತೊಂದರೆ ಆದಾಗ್ಲೂ ಸಹ ನಾವು ಅಮ್ಮ ಅಂತ ಕರಿತೀವಿ. ನಮ್ಗೆ ಅಮ್ಮನನ್ನ ನಾವು ಕರೆದು ನಮ್ಗೆ ಅಷ್ಟು ರೂಢಿ ಆಗಿರುತ್ತೆ. ಅದಕ್ಕೆ ನಮ್ಗೆ ಎಂತ ಕಷ್ಟ ಕಾಲದಲ್ಲೂ ಸಹ ನಮ್ಗೆ ಅಮ್ಮನ ನೆನಪು ಬರುತ್ತೆ ಅಲ್ವಾ, ಅಮ್ಮ ಅಂತ ನಾವು ಕರಿತೀವಿ. ಅದೇ ಇವಾಗ ನಮ್ಗೆ ಕೃಷ್ಣ ಅಂತ ಬರ್ಬೇಕು ನಮ್ಗೆ ಅಲ್ವಾ. ಅದು ಬರ್ಬೇಕಂದ್ರೆ ನಾವು ತುಂಬಾನೇ ಅಭ್ಯಾಸ ಮಾಡಿರ್ಬೇಕು. ಅವಾಗಷ್ಟೇ ನಮ್ಗೆ ನಮ್ಮ ಬಾಯಿಂದ ಕೃಷ್ಣ ಅಂತ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ನೀವು 15ನೇ ಶ್ಲೋಕ ತನಕ ನೀವು ಕಲ್ತ್ಕೊಂಡಿದ್ರಿ. ಸೊ ಇವಾಗ 16ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಇವಾಗ ಭಗವಂತ ಇವಾಗ ಈ ಭೌತಿಕ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ನಮ್ಗೆ ಮುಂದೆ ಹೇಳ್ತಾರೆ. ಯಾಕೆ ನಾವು ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಯಾಕೆ ಇರಬಾರ್ದು ಅಂತ ಅನ್ಸುತ್ತೆ ನಿಮ್ಗೆ? ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಎಷ್ಟೊಂದು ಸಂತೋಷವಾಗಿದ್ದೇವೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಯಾಕೆ ಇದು ಬಿಟ್ಟು ಹೋಗ್ಬೇಕು, ಯಾಕೆ ಭಗವಂತ ನನ್ಗೆ ನನ್ನ ಲೋಕಕ್ಕೆ ಬನ್ನಿ ಅಂತ ಕರೀತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಯಾಕೆ ಕರಿಬೇಕು ಅವರು ಅಂತ? ಏನು ಇಲ್ಲಿ ಬರೀ ಜನ್ಮ ಮೃತ್ಯು ಬರ ಜರಾವಾದೆ. ಸೊ ಇದು ಭೌತಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಯಾರಾದ್ರೂ ಒಬ್ರು ಹೇಳ್ಬೋದು, ಇಲ್ಲ ನಮ್ಗೇನು ಅಲ್ಲಿ ಕಷ್ಟ ಏನಿಲ್ಲ, ನಾವು ಸಂತೋಷವಾಗಿ ಆರಾಮಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಸರಿ, ನಾವ್ ಆರಾಮಾಗಿದ್ದೀವಿ, ಆದ್ರೆ ಅದು ಶಾಶ್ವತವಾದದ್ದಲ್ಲ ಅಲ್ವಾ. ಸೊ ಇವಾಗ ಎಲ್ಲರಿಗೂ ದುಃಖಾಲಯ ಅಂತ ಹೇಳಂಗಿಲ್ಲ. ಎಷ್ಟೊಂದ್ ಜನ ತುಂಬಾ ಸಂತೋಷವಾಗಿ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ. ಆದ್ರೆ ಅವರು ಆ ಸಾವು ಅನ್ನೋದಿದೆ. ಸಾಯುವ ಸಮಯದಲ್ಲಿ ತಮ್ಮ ಪ್ರೀತಿ ಪಾತ್ರರಾದವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು. ಮತ್ತೆ ಅವ್ರೇನೆಲ್ಲ ಗಳಿಸಿದ್ದಾರೆ ಅವರ ಜೀವಿತಾವಧಿಯಲ್ಲಿ ಅದೆಲ್ಲವನ್ನೂ ಸಹ ಬಿಟ್ಟು ಹೋಗ್ಬೇಕು. ಸೊ ಇದು ಅಶಾಶ್ವತವಾದದ್ದು ಅಲ್ವಾ. ಅದು ನಮ್ಗೆ ನೋವನ್ನ ತಂದ್ಕೊಡುತ್ತೆ ಅಲ್ವಾ. ನಾನು ಎಷ್ಟೇ ಸಂತೋಷ ಆಗಿದ್ರು ಸಹ ಆ ಸಾವಿನ ಗಳಿಗೆ ನಮ್ಗೆ ನೋವನ್ನ ತಂದ್ಕೊಡುತ್ತೆ. ಅಯ್ಯೋ, ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬೇಕಾ, ನನ್ನ ಹೆಂಡತಿಯನ್ನ ಬಿಟ್ಟು ಹೋಗ್ಬೇಕಾ, ಇದನ್ನೆಲ್ಲ ನನ್ನ ಐಶ್ವರ್ಯ ಸಂಪತ್ತು ಅಧಿಕಾರ ಎಲ್ಲವನ್ನ ಬಿಟ್ಟು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಾದ್ರೂ ಅವ್ರಿಗೆ ನೋವಾಗುತ್ತೆ. ಅಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅಲ್ಲಿ ನೋವನ್ನೋದು ಇದ್ದೇ ಇದೆ ಅಲ್ವಾ. ಸೊ ಅದಕ್ಕೋಸ್ಕರನಾದ್ರೂ ನಾವು ನೋಡಿ, ನಾವಿಲ್ಲಿ ಬದುಕೋದು ನಮ್ಗೆ ಗೊತ್ತಿದೆ, ಒಂದು 50 ವರ್ಷ 60 ವರ್ಷ ಬದುಕ್ಬೋದಾ ಅಂತ. ಆದ್ರೆ ಈ 50-60 ವರ್ಷಕ್ಕೆ ನಾವ್ ಎಷ್ಟು ತಯಾರಿನ ನಡೆಸ್ಕೋತೀವಿ ಅಲ್ವಾ. ನಾವಿಲ್ಲಿ ಒಂದು ಸ್ವಂತ ಮನೆನೇ ಬೇಕು ನಮ್ಗೆ, ಮತ್ತೆ ಒಂದು ಪರ್ಮನೆಂಟ್ ಕೆಲ್ಸನೇ ಬೇಕು ನಮ್ಗೆ ಅಲ್ವಾ. ಎಷ್ಟು ನಾವು ಪ್ರಯತ್ನವನ್ನ ಪಡ್ತೀವಿ. ಈಗ ನಮ್ಗೆ ಜ್ಞಾನ ಬಂದಾಗ ಇದು ಅಶಾಶ್ವತವಾದ ಜಾಗ, ಒಂದು ಶಾಶ್ವತವಾದ ಒಂದು ಜಾಗ ಇದೆ, ಅಲ್ಲಿಗೆ ಹೋದ್ರೆ ನಾವು ಮತ್ತೆ ಅದಕ್ಕೆ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನಾವೇನು ಒಂದು ಸಂತೋಷವನ್ನ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಲ್ವಾ, ಇದು ನಾವಿಲ್ಲಿ ಪ್ರಯತ್ನ ಪಡ್ಬೇಕು, ತುಂಬಾ ಕಷ್ಟಪಟ್ಟು ಆ ಸಂತೋಷವನ್ನ ಪಡಿಬೇಕು. ಆದ್ರೆ ಭಗವಂತನ ಲೋಕದಲ್ಲಿ ಆಗಿಲ್ಲ. ಆ ಸಂತೋಷ ಅದು ಸಹಜವಾಗಿರೋದು. ನಾವೆಲ್ಲ ಜೀವರಾಶಿಗಳ ಸ್ವಭಾವ ಆನಂದಮಯ ಅಭ್ಯಾಸ. ಆನಂದ ಅನ್ನೋದು ನಮ್ಮಲ್ಲೇ ಅದು ಇರೋಂಥದ್ದು. ಸೊ ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ತುಂಬಾ ಕಷ್ಟಪಟ್ಟು ಆ ಸಂತೋಷವನ್ನ, ಅದು ಕ್ಷಣಿಕ ಸಂತೋಷವನ್ನ ಅನುಭವಿಸೋ ಅಗತ್ಯ ಇಲ್ಲ. ಅದಕ್ಕೆ ಭಗವಂತ ಅವ್ರು ನಮ್ಗೆ ಪ್ರೀತಿಯಿಂದ ಕರೀತಾ ಇದ್ದಾರೆ. ಅದಕ್ಕೇನೆ ಇದು ಪ್ರೇಮದ ಓಲೆ ಅಂತಾನೆ ಕರೆಯೋದು ಭಗವದ್ಗೀತೆನ. ನನ್ನ ಲೋಕಕ್ಕೆ ಬನ್ನಿ ನೀವು, ಯಾಕೆ ನೀವು ನನ್ನ ಮಕ್ಕಳು, ನೀವು ರಾಜನ ಮಕ್ಕಳು ಅಂದ್ರೆ ಹೇಗಿರ್ಬೇಕು ಅಲ್ವಾ, ಇಡೀ ಸೃಷ್ಟಿಕರ್ತನ ಮಕ್ಕಳು ಅಂದ್ರೆ ಹೇಗಿರ್ಬೇಕು ನಾವು. ಸೊ ನಾವಿಲ್ಲಿ ಈ ಒಂದು ದುಃಖಾಲಯ ಅಶಾಶ್ವತವಾಗಿರುವಂತ ಜಾಗದಲ್ಲಿ ನಾವ್ ಇರೋದ್ ಬೇಕಾಗಿಲ್ಲ. ಅದಕ್ಕೆ ಭಗವಂತ ನಮ್ಮನ್ನ ಕರೀತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಎಂತ ಲೋಕದಲ್ಲಿ ನೀವಿದ್ದೀರಾ ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ 16ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಅನುವಾದ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಬೇರೆ ಬೇರೆ ಒಂದು ಧರ್ಮದಲ್ಲಿ ಅವ್ರು ಏನ್ ಹೇಳ್ತಾರೆ,
ಸೊ ನೀವು ಈ ತರ ಜೀವನವನ್ನ ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವರ್ಗನೇ ಹೈಯೆಸ್ಟ್, ಅವ್ರಿಗೆ ಗೊತ್ತಿರೋದು ಅಷ್ಟೇ ನಾಲೆಡ್ಜ್ ಅವ್ರಿಗೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಚಿಕ್ಕವರಿದ್ದಾಗ ನಮ್ಗೆ ಏನ್ ಅನ್ಕೊಂಡಿದ್ವಿ, ನಾವು 10th ಓದಿದ್ರೆ ಅಥವಾ ಸೆಕೆಂಡ್ PU ಓದಿದ್ರೆ ಅದೇ ಹೈಯೆಸ್ಟ್, ಅಥವಾ ಡಿಗ್ರಿ ಓದಿದ್ರೆ ಅಷ್ಟೇ ಹೈಯೆಸ್ಟ್ ಅನ್ಕೊಂಡಿದ್ವಿ. ಸೊ ನಮ್ಗೆ ಡಬಲ್ ಡಿಗ್ರಿ ಅಂತ ಒಂದಿದೆ, ಒಂದು PhD ಅಂತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಅಂದ್ರೆ ನಮ್ಮ ಜ್ಞಾನ ನಮ್ಗೆ ಕಡಿಮೆ ಇದೆ, ಅದಕ್ಕೆ ನಮ್ಮ ಜ್ಞಾನಾನುಸಾರ ನಾವು ಅಷ್ಟನ್ನೇ ಅರ್ಥ ಮಾಡ್ಕೊಂಡಿದೀವಿ. ಸೊ ಇವಾಗ ಸ್ವರ್ಗ ಲೋಕಕ್ಕೆ ಹೋದ್ರೂ ಏನ್ ತೊಂದ್ರೆ ಆಗುತ್ತೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ಮಿಷಂತಿ, ನಮ್ಮ ಪುಣ್ಯವೆಲ್ಲ ಮುಗ್ದೋಗಿದ ತಕ್ಷಣನೇ ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕು. ಇವಾಗ ನಾನೆಲ್ಲ ಇವಾಗ ಕಷ್ಟಪಟ್ಟು ಇಲ್ಲಿ ದುಡಿತೀನಿ, ನಾನು ದುಡಿದ್ಬಿಟ್ಟು ನಾನೇನ್ ಮಾಡ್ತೀನಿ, ಸ್ವಿಟ್ಜರ್ಲ್ಯಾಂಡ್ ಹೋಗಿ, ಅದು ನಮ್ಗೆ ಸ್ವರ್ಗ ಅಲ್ವಾ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಹೋಗಿ ನಾನು ಒಂದು ಹಾಲಿಡೇಸ್ಗೆ ಬುಕ್ ಮಾಡ್ಕೋತೀನಿ. ಎಷ್ಟು ದಿವಸ ಇರ್ಬೋದು, ನಾನು ಎಷ್ಟು ಹಣ ನನಗೆ ಅದನ್ನ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ದಿನಗಳು ಮಾತ್ರ ನಾನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಏನಾಗುತ್ತೆ, ನಾನು ಮತ್ತೆ ವಾಪಸ್ಸು ಭಾರತಕ್ಕೆ ನಾನು ಬರ್ಲೇಬೇಕಾಗತ್ತೆ ಅಲ್ವಾ. ಅದೇ ತರ ನಾವು ಸ್ವರ್ಗದಲ್ಲಿ ನಾವು ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಮ್ಮ ಪುಣ್ಯವೆಲ್ಲ ಕ್ಷಯಿಸಿದ ನಂತರ ಮತ್ತೆ ನಾವು ಈ ಭೂಮಿಗೆ ಬಂದ್ಬಿಡ್ಬೇಕು. ಯಾಕಂದ್ರೆ ಈ ಭೂಮಿನೇ ಕರ್ಮ ಭೂಮಿ ಅಂತ ಕರೀತಾರೆ. ಇಲ್ಲಷ್ಟೇ ನಾವ್ ಏನೇ ಒಂದು ಕರ್ಮವನ್ನ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಅಂತ ಇರೋದು. ಮೇಲಿನ ಲೋಕದಲ್ಲಿ ಕೆಳಗಿನ ಲೋಕದಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ನಾವು ಮಾಡಿರೋ ಒಂದು ಪುಣ್ಯ ಪಾಪವನ್ನ ಅನುಭವಿಸ್ಕೊಳ್ಲಿಕ್ಕೆ ನಾವು ಮೇಲಿನ ಲೋಕಕ್ಕೆ ಕೆಳಗಿನ ಲೋಕಕ್ಕೆ ನಾವು ಹೋಗ್ತೀವಿ. ಅದನ್ನ ನಾವ್ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೇನೆ ಈ ಭೂಮಿ ಮೇಲೆ ಅಷ್ಟೇನೆ ನಮ್ಗೆ ಏನು ಅಂದ್ರೆ ಭಗವಂತನ ಲೋಕಕ್ಕೆ ಹೋಗೋದು ತುಂಬಾ ಸುಲಭವಾದ ಮಾರ್ಗ. ಮೇಲಿನ ಲೋಕದಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಅಲ್ಲಿ ತುಂಬಾ ಅಂದ್ರೆ ಸ್ವರ್ಗ ಸುಖ ಅಂತೀವಿ, ಅಷ್ಟು ಸುಖದಲ್ಲಿ ಇದ್ದಾಗ ನಾವು ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಮ್ಗೆ ಏನಾಗತ್ತೆ, ಅಲ್ಲಿ ನಾವು ಭಗವಂತನ ಮರ್ತ್ ಹೋಗ್ಬಿಡ್ತೀವಿ. ಇಲ್ಲ ಅಂತಂದ್ರೆ ನಮ್ಗೆ ಸ್ವರ್ಗದಿಂದ ನಾವು ಮತ್ತೆ ಮೇಲಿನ ಲೋಕಕ್ಕೆ ಹೋಗಿ ಆ ಬ್ರಹ್ಮನ ಲೋಕ ತನಕನೂ ಹೋಗಿ ಆ ಬ್ರಹ್ಮನ ಆಯಸ್ಸು ಮುಗಿದ್ಮೇಲೆ ನಾವು ಹೇಗೆ ಮಹಾಪ್ರಳಯ ಆದಾಗ ಎಲ್ಲವೂ ಸಹ ಆ ಒಂದು ಕಾರಣದಕಶಾಹಿ ವಿಷ್ಣುವಿನ ಆ ಒಂದು ಗರ್ಭದಲ್ಲಿ ಸೇರ್ಕೊಂಡು, ಅದೇ ತರ ಆ ಸಮಯದಲ್ಲಿ ನಾವು ಸಹ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು. ಬ್ರಹ್ಮನ ಜೊತೆ ನಾವು ಸಹ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ. ಆದ್ರೆ ನಮ್ದು ಏನ್ ಪ್ರಾಬ್ಲಮ್ಮು, ಸೊ ನಮ್ಗೆ ಆ ಒಂದು ಇಂದ್ರಿಯ ಸುಖದಿಂದ ನಾವು ಹೊರಗಡೆ ಬರ್ಲಿಕ್ಕೆ ನಾವು ತಯಾರಿರೋದಿಲ್ಲ. ನಾವಿನ್ನ ಅನುಭವಿಸ್ಬೇಕು ಇಂದ್ರಿಯ ಸುಖವನ್ನ ಅಂತ ಹೇಳ್ಬಿಟ್ಟು ಆ ಒಂದು ಮನಸ್ಥಿತಿಲಿ ಇರ್ತೀವಿ. ಆದ್ರೆ ಈ ಭೂಮಿ ಮೇಲೆ ಏನಾಗುತ್ತೆ, ಸೊ ನಾವಿರೋ ಅವಧಿನೂ ಕಡಿಮೆನೆ, ಅಷ್ಟು ಅವಧಿಲಿ ನಾವು ಭಕ್ತಿಯನ್ನ ನಾವು ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡ್ಬಿಟ್ರೆ ನಾವು ನೇರವಾಗಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಅತ್ಯುನ್ನತ ಲೋಕ ಅಂತಂದ್ರೆ ಬ್ರಹ್ಮನ ಲೋಕ, ಅದರಿಂದ ಇಟ್ಕೊಂಡು ಕೆಳಗಿನ ಲೋಕ ಪಾತಾಳ ಲೋಕದವರೆಗೆ ಎಲ್ಲವೂ ಸಹ ದುಃಖದ ಆವಾಸಗಳೇ. ಯಾಕೆ ದುಃಖದ ಆವಾಸ ಅಂತಂದ್ರೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಇದೆ ಅಲ್ವಾ. ಸೊ ನಮ್ಗೆ ಯಾರಿಗೂ ಕಾಯಿಲೆ ಬೀಳೋದು ಇಷ್ಟ ಇಲ್ಲ, ನಮ್ಗೆ ಅದು ದುಃಖ ತಂದ್ಕೊಡುತ್ತೆ. ಮತ್ತೆ ನಮ್ಗೆ ವಯಸ್ಸಾಗೋದು ಇಷ್ಟ ಇಲ್ಲ ಅಲ್ವಾ, ನಮ್ಗೆ ಯಾವಾಗ್ಲೂ ನವ ಯೌವನದಲ್ಲೇ ಇರ್ಬೇಕು ಅಂತ ಆಸೆ ಆಗ್ತಿರುತ್ತೆ. ಇವೆಲ್ಲನೂ ಸಹ ಈ ಬ್ರಹ್ಮನ ಲೋಕದಿಂದ ಇಟ್ಕೊಂಡು ಕೆಳಗಿನ ಲೋಕದಲ್ಲಿ ಎಲ್ಲಾ ಕಡೆನೂ ಸಹ ಇದು ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ನಡೀತಾನೆ ಇರುತ್ತೆ. ಆದ್ರೆ ಆ ಜೀವಿತಾವಧಿ ಅನ್ನೋದು ಒಂದ್ ಸ್ವಲ್ಪ ಜಾಸ್ತಿ ಇರಬಹುದು. ಆ ಮೇಲಿನ ಲೋಕದಲ್ಲಿ ಸುಖ ಅನ್ನೋದು ಜಾಸ್ತಿ ಇರ್ಬೋದು, ಆದ್ರೆ ಅದು ಪರ್ಮನೆಂಟ್ ಆಗಿರ್ಲಿಕ್ಕೆ ಆಗೋದಿಲ್ಲ, ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನ್ನ ಲೋಕ ಇದೆಯಲ್ಲ, ಆ ಲೋಕದಲ್ಲಿ ಆ ಲೋಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮತ್ತೆ ಈ ಪುನರ್ಜನ್ಮ ಅನ್ನೋದಿಲ್ಲ, ಜನ್ಮ ಮೃತ್ಯು ಜರಾವ್ಯಾಧಿಗೆ ಅವರು ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತ ಅವರ ಲೋಕದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಈ ಭೌತಿಕ ಪ್ರಪಂಚದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಬೇರೆ ಬೇರೆ ಯೋಗ ಮಾರ್ಗದಲ್ಲಿ ಇರೋರೆಲ್ಲ ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ಹಠಯೋಗಿಗಳು, ಸೊ ಅವ್ರೇನು ಅಂತಂತಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಅವರು ಭಕ್ತಿ ಮಾರ್ಗಕ್ಕೆ ಬಂದೇ ಹೋಗ್ಬೇಕು. ಭಕ್ತಿ ಮಾರ್ಗಕ್ಕೆ ನಾವು ಬರ್ದಲೆ ನಾವು ನೇರವಾಗಿ ನಾನು ಈ ಅಷ್ಟಾಂಗ ಯೋಗವನ್ನೇ ಮಾಡ್ಬಿಟ್ಟು ನಾನು ಭಗವಂತನ ಲೋಕಕ್ಕೆ ಹೋಗ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತನ ಮೇಲೆ ಪ್ರೀತಿನೇ ಇಲ್ಲ ನಮ್ಗೆ, ಭಗವಂತನ ಸೇವೆ ಮಾಡುವಂತ ಒಂದು ಮನಸ್ಥಿತಿಲೇ ನಾವ್ ಇಲ್ಲ ಅಂತಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು ಅಲ್ವಾ. ಅಲ್ಲಿ ನಾವು ಹೋಗಿ ಮಾಡ್ಬೇಕಾಗಿರೋದು ಭಗವಂತನ ಸೇವೆ. ನಮ್ಗಲ್ಲಿ ಟ್ರೈನಿಂಗೇ ಆಗಿಲ್ಲ ಅಂದ್ರೆ ನಾವ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ, ನಾವು ಭಕ್ತಿಯನ್ನ ಮಾಡ್ಲೇಬೇಕು. ನೀವು ಯಾವ್ದೇ ಒಂದು ಮಾರ್ಗದಲ್ಲಿ ಶುರು ಮಾಡಿ, ಕರ್ಮಯೋಗ ಶುರು ಮಾಡಿ, ಜ್ಞಾನಯೋಗ ಶುರು ಮಾಡಿ, ಅಥವಾ ಅಷ್ಟಾಂಗ ಯೋಗ ಶುರು ಮಾಡಿ, ಅದು ಕೊನೆಗೊಳ್ಬೇಕಾಗಿರೋದು ಭಕ್ತಿ ಯೋಗದಲ್ಲಿ. ಅದಕ್ಕೆ ನಮ್ಗೆ ಇವಾಗ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಇವಾಗ ನೇರವಾಗಿ ಭಕ್ತಿ ಯೋಗವನ್ನ ಕೊಟ್ಬಿಟ್ಟಿದ್ದಾರೆ. ನಮ್ಗಿರೋದೇ ಶಾರ್ಟ್ ಡ್ಯೂರೇಷನ್ ನಮ್ದು ಜೀವಿತಾವಧಿ. ಅದಕ್ಕೆ ನೀವು ಆ ಭಗವಂತನ ಭಕ್ತಿಯನ್ನ ಮಾಡಿ, ಸೊ ನಿಮ್ಗೆ ಭಕ್ತಿ ಯೋಗದಿಂದ ನಾವು ನೇರವಾಗಿ ಶೀಘ್ರವಾಗಿ ಸುಲಭವಾಗಿ ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಮತ್ತೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ, ನಮ್ಮ ಚಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಪಂಚಾಗ್ನಿ ವಿದ್ಯಾ ಅಂತ ಒಂದು ಇದೆಯಂತೆ. ಅದರಿಂದ ನಾವು ಬ್ರಹ್ಮಲೋಕವನ್ನ ನಾವು ತಲುಪಬಹುದಂತೆ. ಆ ಬ್ರಹ್ಮಲೋಕದಲ್ಲಿ ನಾವು ಕೃಷ್ಣ ಪ್ರಜ್ಞೆನ ಬ್ರಹ್ಮಲೋಕಕ್ಕೆ ಹೋಗ್ಮೇಲೆ ಮಾಡೋದಾದ್ರೂ ಏನು, ಎಲ್ಲಿ ಹೋದ್ರು ಸಹ ನಾವು ಕೃಷ್ಣ ಪ್ರಜ್ಞೆಯನ್ನ ಮಾಡ್ಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಾವ್ ಯಾವ್ದೇ ಒಂದು ಕಡೆ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಈ ಭೂಮಿಗೆ ಬಂದ್ಬಿಡ್ತೀವಿ ನಾವು. ಸೊ ಬ್ರಹ್ಮಲೋಕಕ್ಕೆ ಹೋಗಿ ನಾವು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡ್ರೆ ಅಷ್ಟೇ ನಾವು ಆ ಬ್ರಹ್ಮನ ಲೋಕದಿಂದ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದಾರೆ, ನಾವ್ ಯಾವ್ದೇ ಒಂದು ಮೇಲಿನ ಲೋಕಗಳು, ಸ್ವರ್ಗದಿಂದ ಮೇಲ್ಗಡೆ ಇರುವಂತದ್ದು ಜನಲೋಕ, ತಪೋಲೋಕ, ಮಹರ್ಲೋಕ,
ಯಾವುದೇ ಒಂದು ಲೋಕ ಬ್ರಹ್ಮನ ಲೋಕ ತನಕ ಹೋದ್ರೂ ನಾವು ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಅಷ್ಟೇ ನಾವು ಆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದ್ರು ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಆಗಿದ್ದೀರಾ ನೀವು? ವಾಯ್ಸ್ ಕೇಳಿಸ್ತಾ ಇಲ್ಲ. ಏನಿದ್ದಾರೆ? ಹರೇ ಕೃಷ್ಣ. ಹರೇ ಕೃಷ್ಣ, ಸಾರಿ. ಸೊ ಇವಾಗ ನಾವು ಬ್ರಹ್ಮನ ಲೋಕಕ್ಕೆ ಹೋದಾಗ ಆ ಇಡೀ ವಿಶ್ವ ಮಹಾಪ್ರಳಯ ಆದಾಗ ಅವಾಗ ನಾವು ಆ ಬ್ರಹ್ಮನ ಜೊತೆ ಬ್ರಹ್ಮ ಅವರು ಭಗವಂತನ ಆ ಒಂದು ಆಜ್ಞೆಯನ್ನ ಪಾಲನೆ ಮಾಡೋದ್ರಿಂದ ಅವ್ರುನು ಸಹ ಭಕ್ತಿಯನ್ನ ಮಾಡಿದ್ರೆ ಅಷ್ಟೇ ನಾವು ಅವ್ರುನು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬ್ರಹ್ಮನ ಒಂದು ಅರ್ಹತೆಯನ್ನ ಯಾವ್ದಾದ್ರು ನಾವು ಒಂದು ಪುಣ್ಯ ಕಾರ್ಯ ಮಾಡಿ ನಾವು ಅಥವಾ ನಾವು ಏನ್ ಹೇಳ್ತಾರೆ ಆ ಸತ್ವಗುಣದಲ್ಲಿ ನಾವು 100% ಬಂದ್ರೆ ನಾವು ಬ್ರಹ್ಮನೂ ಆಗ್ಬೋದು. ಆದ್ರೆ ಬ್ರಹ್ಮ ಆದ್ಮೇಲೆ ನಮ್ಗೆ ಭಗವಂತನ ಬಗ್ಗೆ ಭಕ್ತಿ ಇಲ್ಲ ಅಂತಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮ ಆದ್ರೂ ಸಹ ಅವರು ಭಗವಂತನಿಗೆ ಭಕ್ತಿಯನ್ನ ಮಾಡ್ಲೇಬೇಕು. ಅವಾಗಷ್ಟೇ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದಾರೆ. ಹರೇ ಕೃಷ್ಣ. ಇಲ್ಲಿ 17ನೇ ಶ್ಲೋಕವನ್ನ ಓದಿ ಯಾರಾದ್ರೂ. ಓದ್ಲಾ ಮಾತಾಜಿ? ಓದಿ ಪ್ರಭುಜಿ. ಸಹಸ್ರಯುಗ ಪರ್ಯಂತಂ ಯತ್ ಬ್ರಹ್ಮಣಃ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇ ಅಹರಾತ್ರವಿದಃ ಜನಃ. ಅನುವಾದ: ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭು. ಇದು ನಿಮಗೆ ಗೊತ್ತಿದೆ ಅಲ್ಲ, ಇದು ಬ್ರಹ್ಮನ ಒಂದು ದಿನ ಹೇಗಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಲೆವೆಲ್ 1 ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸೊ ಯಾರಿಗಾದ್ರೂ ಜ್ಞಾಪಕ ಇದೆಯಾ ಬ್ರಹ್ಮನ ಒಂದು ದಿನ ಯಾವ ತರ ಹೇಳ್ತೀವಿ ಅಂತ ಹೇಳ್ಬಿಟ್ಟು? ಎಷ್ಟು ಯುಗಗಳಿದೆ? 4 ಯುಗಗಳಿದೆ. 4 ಯುಗಗಳಿದೆ. ಆ 4 ಯುಗಗಳು ಅದನ್ನ ಒಂದ್ ರೌಂಡ್, ಒಂದ್ ಸೈಕಲ್ ಆದಾಗ ಅದನ್ನ ಒಂದು ಮಹಾಯುಗ ಅಂತ ಕರಿತೀವಿ. ಸೊ ಆತರ ಮಹಾಯುಗಗಳು 1,000 ಬಾರಿ ಆಗ್ಬೇಕು. 1,000 ಬಾರಿ ಈ 4 ಯುಗಗಳು ಆದಾಗ ಏನಾಗುತ್ತೆ, ಅದನ್ನ ಬ್ರಹ್ಮನ ಒಂದು ಹಗಲು ಅಂತ ಹೇಳ್ತೀವಿ. ಅಷ್ಟೇ ಅವಧಿ ಬ್ರಹ್ಮನ ರಾತ್ರಿ ಅಲ್ವಾ? ಹಾಗಾದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಕಲಿಯುಗದ ಅವಧಿ ಎಷ್ಟು? ಈಗ ನಮ್ಗೆ ಕಲಿಯುಗ ನಡೀತಾ ಇದೆ. ಇದರ ಅವಧಿ ಎಷ್ಟು? 4,32,000 ವರ್ಷಗಳು ಅಲ್ವಾ? ಹೌದು ಸೊ ಮಾತಾಜಿ. ನಮ್ಮ ಮತ್ತೆ ಇದು ದ್ವಾಪರ ಯುಗದ ಅವಧಿ ಎಷ್ಟು? ದ್ವಾಪರ ಯುಗದ್ದು ಇದ್ರ ಡಬಲ್ ಆಗುತ್ತಲ್ವಾ ಮಾತಾಜಿ? ಅದ್ರ ಡಬಲ್ ಅಲ್ವಾ? ಸೊ ಅದು 8 ಲಕ್ಷ ಸಮಥಿಂಗ್ ಬರುತ್ತೆ. 8,44,000 ವರ್ಷಗಳು. ಸೊ 2 ಅಂದ್ರೆ ಡಬಲ್ ಆಗುತ್ತೆ. ಅಂದ್ರೆ ಕಲಿಯುಗದ 2ರಷ್ಟು ದ್ವಾಪರ ಯುಗದ ಅವಧಿ, ಮತ್ತೆ ಕಲಿಯುಗದ 3ರಷ್ಟು ತ್ರೇತಾಯುಗದ ಅವಧಿ, ಕಲಿಯುಗದ 4ರಷ್ಟು ಸತ್ಯಯುಗದ ಅವಧಿ ಅಲ್ವಾ? ಅಂದ್ರೆ ಇದೆಲ್ಲಾನು ಸೇರಿದ್ರೆ ಅಂದ್ರೆ ನಿಯರ್ಲಿ ಅದು ಕಲಿಯುಗದ ಎಷ್ಟಿದೆಯೋ ಅದು ಅಷ್ಟು 10 ಟೈಮ್ಸ್ ಆಗತ್ತೆ. ಸೊ ಅಷ್ಟು ಬಂದು ಅದು ಒಂದು ಮಹಾಯುಗ. ಆ ತರದ್ದು 1000 ಬಾರಿ ಆಗ್ಬೇಕು. 1000 ಬಾರಿ ಆದಾಗ ಅದು ಬ್ರಹ್ಮನ ಹಗಲು ಮಾತ್ರ ಅಷ್ಟೇ ಅವಧಿ. ಮತ್ತೆ ಬ್ರಹ್ಮನ ರಾತ್ರಿ. ಸೊ ಇದಾದ್ರೆ ಏನಾಗುತ್ತೆ, ಬ್ರಹ್ಮಂದು ಒಂದೇ ಒಂದ್ ದಿನ ಅಷ್ಟೇ. ಆತರ ಎಷ್ಟು ಬ್ರಹ್ಮನಿಗೂ ಸಹ ಒಂದು ತಿಂಗಳಿದೆ. ಅದೇ ತರ ನಮ್ಗೆ ಹೇಗಿದೆ ಒಂದು 365 ದಿನ ಇದೆಯಲ್ಲ, ಅದೇ ತರ ಅವ್ರಿಗೆ ಬ್ರಹ್ಮನಿಗೂ ಸಹ ಇದೇ ತರ 365 ದಿನ ಆದ್ರೆ ಅವ್ರಿಗೆ 1 ವರ್ಷ ಆಗತ್ತೆ. ಆ ತರ ಅವರು 100 ವರ್ಷಗಳ ಕಾಲ ಬದುಕ್ತಾರೆ. ಅಂದ್ರೆ 100 ವರ್ಷಗಳ ಕಾಲದ ಅವಧಿ ಎಷ್ಟು ಅಂತ ಹೇಳ್ತಾರೆ ಅಂತಂದ್ರೆ 311 ಟ್ರಿಲಿಯನ್ 40 ಬಿಲಿಯನ್ ಇಯರ್ಸ್ ಅಂತ ಹೇಳ್ತಾರೆ. 311 ಟ್ರಿಲಿಯನ್ ವರ್ಷಗಳು, 40 ಬಿಲಿಯನ್ ವರ್ಷಗಳು ಬ್ರಹ್ಮನ ಆ ಒಂದು 100 ವರ್ಷಗಳ ಅವಧಿ. ಅವ್ರಿಗೂ ಸಹ 100 ವರ್ಷ ಆಯಸ್ಸು. ಈಗ ನಮ್ಮ ಬ್ರಹ್ಮನಿಗೆ ಎಷ್ಟು ಆಯಸ್ಸಾಗಿದೆ? ನಮ್ಮ ಬ್ರಹ್ಮನ್ನ ವಿರಂಚಿ ಅಂತ ಕರಿತೀವಿ. ಅವ್ರಿಗೆ ಎಷ್ಟು ಆಯಸ್ಸಾಗಿದೆ ಈಗ? ಗೊತ್ತಾಗ್ತಾ ಇಲ್ಲ ಮತ್ತೆ. ನಮ್ಮ ಬ್ರಹ್ಮನಿಗೆ ಇವಾಗ 100 ವರ್ಷ ಅಲ್ವಾ? ಸೊ ಇದೇ ತರ ಎಷ್ಟು ಸೈಕಲ್ಸ್ ಆಗಿದೆ ಅಂತಂದ್ರೆ ಇವಾಗ ಬ್ರಹ್ಮನಿಗೆ ಅವ್ರಿಗೂ ಆಯಸ್ಸಾಗ್ತಾ ಇದೆ. ಇವಾಗ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಈಗ ನಮ್ಮ ಬ್ರಹ್ಮನಿಗೆ ಅಂತ ಕೇಳ್ತಾ ಇದ್ದೀನಿ.
ನಮ್ಮ ಬ್ರಹ್ಮನಿಗೆ 50 ವರ್ಷ ವಯಸ್ಸಾಗಿದೆ. ಓ 50 ವರ್ಷ ವಯಸ್ಸಾಗಿದೆ, ಇನ್ನು 50 ವರ್ಷ ಇದೆ ಅವ್ರದ್ದು ಕಾಲಾವಧಿ. ಇವಾಗ ನೋಡಿ 50 ವರ್ಷದಲ್ಲಿ ಬ್ರಹ್ಮನ 50 ವರ್ಷದಲ್ಲಿ ಎಷ್ಟು ಸತಿ ಈ ಯುಗಗಳು ಬಂದು ಹೋಗಿದೆ ನೋಡಿ, ಯೋಚನೆ ಮಾಡಿ ನೀವು ಅಲ್ವಾ. ನಮ್ಗೆ ಅದನ್ನ ಎಣಿಸ್ಲಿಕ್ಕೂ ಸಹ ಆಗೋದಿಲ್ಲ ಅಲ್ವಾ. ಈ 1000 ಯುಗಗಳು ಅಂದ್ರೆ ಈ 4 ಯುಗಗಳು 1000 ಬಾರಿ ಆಗಿದೆ. ಅಷ್ಟುದ್ರಲ್ಲೂ ಸಹ ನಾವು ಜನ್ಮವನ್ನ ನಾವು ಎತ್ತಿದೀವಿ. ನಮ್ಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಗೊತ್ತಿಲ್ಲ, ಅವಕಾಶ ಸಿಕ್ಕಿತ್ತೋ ಇಲ್ವೋ, ನಾವ್ ಯಾವತ್ತೂ ಉಪಯೋಗಿಸ್ಕೊಳ್ಳೇ ಇಲ್ಲ. ಬ್ರಹ್ಮನ 50 ವರ್ಷ ತನಕ ನಾವ್ ಇವಾಗ ಪುನರಪಿ ಜನನಂ ಪುನರಪಿ ಮರಣಂ ಈ ತರ ಸೈಕಲ್ ಅಲ್ಲಿ ಸುತ್ತತಾನೆ ನಾವಿದೀವಿ. ಎಷ್ಟೊಂದು ದೇಹಗಳನ್ನ ನಾವು ಪಡ್ಕೊಂಡಿದೀವಿ. ಸೊ ಈಗ ನಮ್ಗೆ ಗೊತ್ತಿಲ್ಲ, ಯಾವ್ದೋ ಒಂದು ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಭಕ್ತಿಲತಾ ಬೀಜ ಅಥವಾ ನಮ್ಗೆ ಇವಾಗ ಯಾವ್ದೋ ಒಂದು ಪುಣ್ಯದಿಂದ ನಮ್ಗೆ ಈಗ ಈ ತರ ಸುತ್ತಾಡ್ತಾ ಇರ್ಬೇಕಾದ್ರೆ ಈಗ ಒಂದು ಗುರುವಿನ ಕೃಪೆ ಸಿಕ್ಕಿದೆ ನಮ್ಗೆ. ಗುರು ಕೃಷ್ಣ ಕೃಪೆ ಸಿಕ್ಕಿದೆ. ಈಗ ನಮ್ಮ ಹೃದಯದಲ್ಲಿ ಆ ಭಕ್ತಿ ಅನ್ನೋ ಒಂದು ಬೀಜ ಬಿತ್ತಿದೆ ಅಲ್ವಾ. ಅದನ್ನ ನಾವು ಅದು ತುಂಬಾ ಲತೆ, ಅದನ್ನ ತುಂಬಾ ಕೋಮಲವಾಗಿದೆ. ಅದನ್ನ ನಾವು ತುಂಬಾ ಏನು ಕಷ್ಟ ಪಟ್ಕೊಂಡು ನಾವು ಅದನ್ನ ಕಾಪಾಡ್ಕೋಬೇಕು. ಅದು ತುಂಬಾ ಜವಾಬ್ದಾರಿಯಿಂದ ನಾವು ಅದನ್ನ ಕಾಪಾಡ್ಕೋಬೇಕು. ಯಾಕಂದ್ರೆ ಅದು ಒಂದು ಲತೆ, ಅದು ಗಟ್ಟಿ ಕಾಂಡ ಇರುವಂತಹ ಮರ ಅಲ್ಲ ಅದು. ಸೊ ಅದಕ್ಕೆ ನಾವು ಇದನ್ನ ಪೋಷಿಸ್ಬೇಕು. ಹೇಗೆ ಪೋಷಿಸೋದು? ನಾವು ಈ ಕೃಷ್ಣ ಪ್ರಜ್ಞೆಯ ಏನೆಲ್ಲ ನಿಯಂತ್ರಕ ತತ್ವಗಳಿದೆಯೋ ಅದನ್ನ ಪಾಲನೆ ಮಾಡ್ಕೊಂಡು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಂಡ್ರೆ ಈ ಲತೆ ಅನ್ನೋದು ಪೋಷಣೆ ಮಾಡ್ಕೊಂಡು ನಾವು ಬರ್ತೀವಿ. ಅದನ್ನ ಹೇಗೆ ಬೆಳೆಸ್ಬೇಕು ನಾವು? ಅದು ಈ ಒಂದು 14 ಲೋಕಗಳನ್ನು ದಾಟ್ಕೊಂಡು ಆ ಒಂದು ನಮ್ಮ ಪದರಗಳು, ಈ ನಮ್ಮ ಬ್ರಹ್ಮಾಂಡದಲ್ಲಿ 7 ಪದರಗಳಿದೆ. ಒಂದು ಪದರ ಇನ್ನೊಂದು ಪದರಕ್ಕಿಂತ 10ರಷ್ಟು ಜಾಸ್ತಿ ಅಂತ ಹೇಳ್ತಾರೆ. ಆತರ ಅಂತಹ 7 ಪದರಗಳನ್ನ ದಾಟ್ಕೊಂಡು ಅದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಆಧ್ಯಾತ್ಮಿಕ ಲೋಕದಲ್ಲಿ ಆ ಬ್ರಹ್ಮ ಜ್ಯೋತಿಯನ್ನು ಸಹ ನಾವು ಭೇದಿಸ್ಕೊಂಡು ನಾವು ನಮ್ಮ ಈ ಒಂದು ಲತೆ, ಆ ಭಕ್ತಿ ಲತೆ ಆ ಕೃಷ್ಣನ ಪಾದ ಕಮಲದಲ್ಲಿ ಅದು ಹೋಗಿ ಆಶ್ರಯವನ್ನ ಪಡಿಬೇಕು. ಅಲ್ಲಿ ಅದು ಹಣ್ಣು ಹೂವುಗಳನ್ನ ಅದು ಬಿಡ್ಬೇಕಾಗತ್ತೆ. ಅಂದ್ರೆ ನಾವು ಭಗವಂತನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕಾಗತ್ತೆ. ಅಲ್ಲಿ ತನಕನೂ ಸಹ ನಾವು ಅದನ್ನ ಆ ಭಕ್ತಿ ಲತೆಯಿಂದ ಬಂದಿರುವಂತಹ ಭಕ್ತಿ ಬೀಜದಿಂದ ಬಂದಿರುವಂತಹ ಲತೆನ ನಾವು ಕಾಪಾಡ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ಅದಕ್ಕೇನೆ ನೋಡಿ, ಬ್ರಹ್ಮನ ಈ ಒಂದು ದಿನದ ಬಗ್ಗೆ ನಾವು ಏನನ್ನ ತಿಳ್ಕೊಂತಾ ಇದೀವಿ, ಅಷ್ಟು ಅವಧಿ ಇದೆ ಬ್ರಹ್ಮನ ಅವಧಿಯಲ್ಲಿ. ಅದಕ್ಕೆ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಸೊ ಬ್ರಹ್ಮ ಅವರು ಅಂದ್ರೆ ಬಾತ್ರೂಮ್ಗೆ ಹೋದ್ರಂತೆ. ಆವಾಗ ಅವರಿಗೆ ಒಂದು ನ್ಯೂಸ್ ಬಂತಂತೆ, ರಾವಣ ಹುಟ್ಟದ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ಅವರು ಅವರು ಬಾತ್ರೂಮ್ ನಿಂದ ಹೊರಗಡೆ ಬಂದ್ರಂತೆ. ಆಮೇಲೆ ಅವರಿಗೆ ಒಂದು ನ್ಯೂಸ್ ಬಂತಂತೆ, ಅಂದ್ರೆ ರಾವಣ ಸತ್ತ ಅಂತ. ನೋಡಿ, ಅದು ತ್ರೇತಾಯುಗದ ಅವಧಿ. ಆ ಬ್ರಹ್ಮ ಜಸ್ಟ್ ಅವ್ರ ಬಾತ್ರೂಮ್ ಹೋಗ್ ಬರೋ ಅಷ್ಟರಲ್ಲಿ ಮುಗ್ದೋಯ್ತದು. ಸೊ ಅಲ್ಲಿ ರಾವಣ ಬಂದಿದ್ದು ಆಯ್ತು, ಹುಟ್ಟಿದ್ದು ಆಯ್ತು, ಅವನು ರಾಮನ ಜೊತೆ ಅವರು ಯುದ್ಧ ಮಾಡಿ ಅವರು ಸತ್ತಿದ್ದು ಆಯ್ತು. ಅಂದ್ರೆ ನಾವು ಅದರಿಂದ ಅರ್ಥ ಮಾಡ್ಕೋಬಹುದು ಆ ಬ್ರಹ್ಮನಿಗೆ ಯಾವ ತರ ಇದೆ ಅವಧಿ ಅಂತ ಹೇಳ್ಬಿಟ್ಟು. ನಮ್ಮ ಅವಧಿಗೂ ಬ್ರಹ್ಮನ ಅವಧಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಬರ್ದಿದ್ದಾರೆ. ಸೊ ಒಂದು ಕಲ್ಪ ಅಂತಂದ್ರೆ ಬ್ರಹ್ಮನ ಒಂದು ಹಗಲಿಗೆ ಒಂದು ಕಲ್ಪ ಅಂತ ಕರಿತೀವಿ. ಬ್ರಹ್ಮನ ಹಗಲೆಷ್ಟಿರುತ್ತೆ ಅಂತಂದ್ರೆ ಸತ್ಯ, ತ್ರೇತ, ದ್ವಾಪರ, ಕಲಿ ಎನ್ನುವ 4 ಯುಗಗಳ 1000 ಚಕ್ರಗಳು. ಈ 4 ಯುಗಗಳ ಒಂದ್ಸತಿ ಆದಾಗ ಅದನ್ನ ಒಂದು ಮಹಾಯುಗ ಅಂತ ಕರಿತೀವಿ. ಆ ಮಹಾಯುಗ 1000 ಬಾರಿ ಆಗ್ಬೇಕು. ಅದು ಹಗಲು ಅಷ್ಟೇ ಅವಧಿ, ರಾತ್ರಿ. ಸೊ ಇಲ್ಲಿ ನಮ್ಗೆ ಮ್ಯಾಥ್ಸ್ ಎಲ್ಲ ಕೊಟ್ಟಿದ್ದಾರೆ ಪ್ರಭುಪಾದರು. ನೋಡಿ, ನಮ್ಮ ಕಲಿಯುಗದ ಅವಧಿ 4,32 ವರ್ಷಗಳು. ಸೊ ಅದ್ರ ಡಬ್ಬಲ್ಲು ದ್ವಾಪರ ಯುಗ, ಅದರ ತ್ರಿಬ್ಬಲ್ ಕಲಿಯುಗದ ತ್ರಿಬ್ಬಲ್ ಅವಧಿ ಬಂದು ತ್ರೇತಾಯುಗ, 4ರಷ್ಟು ಸತ್ಯಯುಗ. ಸೊ ಕಲಿಯುಗದಲ್ಲಿ ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಅಂದರೆ ಈ ಯುಗದ ಅಂತ್ಯದಲ್ಲಿ ಪರಮಪ್ರಭು ಕಲ್ಕಿಯ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಇದು ಸತ್ಯಯುಗದಲ್ಲಿ ಏನು ಜ್ಞಾನ, ಧರ್ಮ ಎಲ್ಲವೂ ಸಹ, ಪುಣ್ಯ ಎಲ್ಲವೂ ಸಹ ಪರಿಪೂರ್ಣವಾಗಿರುತ್ತೆ. ಆಮೇಲೆ ಏನಾಗುತ್ತೆ, ತ್ರೇತಾಯುಗದಲ್ಲಿ ಪಾಪ ಅನ್ನೋದು ಕಾಲಿಡುತ್ತಂತೆ. ಅದಾದ್ಮೇಲೆ ದ್ವಾಪರ ಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಹೋಗುತ್ತಂತೆ. ಕಲಿಯುಗದಲ್ಲಿ ಬಂದ್ರೆ ಅಂದ್ರೆ ಪುಣ್ಯ ಅನ್ನೋದು ಇರೋದೇ ಇಲ್ಲ, ಪಾಪನೇ ಅಲ್ಲಿ ಹೆಚ್ಚಾಗಿರುತ್ತೆ, ಅಜ್ಞಾನ ಇರುತ್ತೆ, ಅಧರ್ಮ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಬ್ರಹ್ಮ ಈ ತರ ನಾವು ನೋಡಿದ್ವಿ ಅಲ್ವಾ, ಅವ್ರದ್ದು ಒಂದಿನ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಆತರ ಅವರು 100 ವರ್ಷಗಳ ಕಾಲ ಅವರು ಬದುಕ್ತಾರೆ. ಅಂದ್ರೆ 365 ಇಂಟು 100, 365 ದಿವಸ ಇಂಟು 100 ವರ್ಷಗಳು ಅವರು ಬದುಕ್ತಾರೆ. ಅಂದ್ರೆ ಅದು 311 ಟ್ರಿಲಿಯನ್ ಮತ್ತೆ 40 ಬಿಲಿಯನ್ ಅದು ಭೂಮಿಯ ವರ್ಷಗಳಿಗೆ ಸಮಾನ ಆಗತ್ತೆ. ಸೊ ಇದು ಯಾವ ತರ ಅಂತಂದ್ರೆ ಭಗವಂತನ ದೃಷ್ಟಿಯಲ್ಲಿ ಅದು ಒಂದು ಮಿಂಚು ಬಂದು ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು ಅಲ್ವಾ, ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಷ್ಟೇ ಅಲ್ವಾ. ಆ ತರ ಅಷ್ಟೇ ಭಗವಂತನ ಲೆಕ್ಕಾಚಾರದಲ್ಲಿ ಒಂದು ಬ್ರಹ್ಮ ಬಂದು ಹೋಗೋದು ಅವನ ಜೀವಿತಾವಧಿ, ಬ್ರಹ್ಮನ ಜೀವಿತಾವಧಿ ಆ ಭಗವಂತನ ಲೆಕ್ಕಾಚಾರದಲ್ಲಿ ಒಂದು ಮಿಂಚು ಬಂದ ಹಾಗೆ. ಅಥವಾ ಒಂದು ಮತ್ತೆ ಇನ್ನೊಂದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಎಷ್ಟೊಂದು ಬ್ರಹ್ಮಾಂಡಗಳಿದೆ, ಎಷ್ಟೊಂದು ಬ್ರಹ್ಮಾಂಡದಲ್ಲಿ ಬ್ರಹ್ಮರಿದ್ದಾರೆ ಅಲ್ವಾ. ಅವರೆಲ್ಲರನ್ನು ಸಹ ಒಂದು ಅಟ್ಲಾಂಟಿಕ್ ಸಾಗರದಲ್ಲಿರುವಂತಹ ಗುಳ್ಳೆಗಳು, ಅಲ್ಲಿ ನೀರಿನಲ್ಲಿ ಗುಳ್ಳೆಗಳು ಬರುತ್ತಲ್ಲ, ಗುಳ್ಳೆಗಳು ಬರುತ್ತೆ, ಅದು ಟಪ್ ಅಂತ ಒಡೆದು ಹೋಗುತ್ತೆ, ಒಂದು ಕ್ಷಣಿಕ ಇರುತ್ತೆ ಅಷ್ಟೇ. ಆ ತರ ಆ ಬ್ರಹ್ಮರೆಲ್ಲ ಹೋಗೋದು
ಆ ಭಗವಂತನ ಲೆಕ್ಕಾಚಾರದಲ್ಲಿ ಇದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತ ಒಂದ್ಸತಿ ಉಸಿರನ್ನ ಹೊರಗಡೆ ಬಿಟ್ಟಾಗ ಎಲ್ಲಾ ಬ್ರಹ್ಮಾಂಡಗಳು ಸೃಷ್ಟಿಯಾಗತ್ತೆ. ಅವರು ಅದೇ ತರ ಉಸಿರನ್ನ ಒಳಗಡೆ ಎಳ್ಕೊಂಡಿದ ತಕ್ಷಣನೇ ಎಲ್ಲವೂ ಪ್ರಳಯ ಆಗ್ಬಿಡತ್ತೆ. ನೋಡಿ, ನಮ್ದು ಒಂದೇ ಭಗವಂತನ ಒಂದು ಉಸಿರಿಗೆ ಇದೆಲ್ಲ ಸಮಾನ ಅಂತ ನೋಡಿ ಅಲ್ವಾ. ನಮ್ಗೆ ಅದನ್ನ ಊಹೆ ಮಾಡ್ಕೊಳ್ಲಿಕ್ಕೂ ಕಷ್ಟ ಆಗತ್ತೆ. ಸೊ ಇಲ್ಲಿ ಬ್ರಹ್ಮನಿಗೂ ಸಹ ಈ ಹುಟ್ಟು, ಮುಪ್ಪು, ರೋಗ, ಸಾವು ಅದಿದ್ದೇ ಇದೆ. ಆದ್ರೆ ನಮ್ಗಿಲ್ಲಿ ತುಂಬಾ ಹೆಚ್ಚಿದೆ, ಅಲ್ಲಿ ಅಷ್ಟು ಇಲ್ಲ. ನಮ್ಗೆ ಮೇಲಿನ ಲೋಕದಲ್ಲಿ ನಮ್ಗೆ ಇಲ್ಲಿ ಎಷ್ಟು ಅದು ತೀವ್ರತೆ ಇದೆಯೋ, ಈ ಹುಟ್ಟು, ಸಾವು ಮತ್ತೆ ಮುಪ್ಪು, ಕಾಯಿಲೆ ಅದೆಲ್ಲ ಇದೆಯಲ್ಲ, ಅದೆಲ್ಲನೂ ಸಹ ನಮ್ಗೆ ಜಾಸ್ತಿ ಇದೆ ಈ ಭೂಮಿ ಮೇಲೆ. ಆದ್ರೆ ಮೇಲಿನ ಲೋಕದಲ್ಲಿ ಅದು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ಆದ್ರೆ ಅಲ್ಲೂ ಸಹ ಶಾಶ್ವತತೆ ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅವರು ಬ್ರಹ್ಮ ಯಾವಾಗ್ಲೂ ಸಹ ಭಗವಂತನ ಒಂದು ಆಜ್ಞೆನ ಪರಿಪಾಲನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ 100 ವರ್ಷ ಆಗಿದ ತಕ್ಷಣ ಅವ್ರಿಗೆ ಮುಕ್ತಿ ದೊರಕ್ಬಿಡುತ್ತೆ. ಆದ್ರೆ ಬ್ರಹ್ಮನಿಗೆ 100 ವರ್ಷ ಆದ್ಮೇಲೆ ಮುಕ್ತಿ ದೊರಕುತ್ತೆ ಅಲ್ವಾ, ಅದೇ ತರ ನಮಗೂ ದೊರಕುತ್ತೆ ಅಂತ ಇಲ್ಲ. ನಾವೇನಾದ್ರೂ ಇವಾಗ ಬ್ರಹ್ಮನ 100 ವರ್ಷದಲ್ಲಿ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಮಹಾಪ್ರಳಯದ ಸಮಯದಲ್ಲಿ ಬ್ರಹ್ಮ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರು ಭಗವಂತನ ಭಕ್ತಿಯನ್ನ ಮಾಡಿದ್ದಾರೆ. ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ. ನಾವೆಲ್ಲ ಏನಾಗ್ತೀವಿ ಅಂತಂದ್ರೆ ಅದು ಹೇಳಿಕೆ ಆಗೋದಿಲ್ಲ. ಅಷ್ಟು ವರ್ಷಗಳ ಕಾಲ ನಾವು ಆ ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ನಾವು ಇರ್ತೀವಿ, ಅವ್ಯಕ್ತ ಸ್ಥಿತಿಲಿ ನಾವ್ ಇರ್ತೀವಿ. ಮತ್ತೆ ಇನ್ನೊಮ್ಮೆ ಆ ವಿಷ್ಣು ಅವರು ಉಸಿರು ಹೊರಗಡೆ ಬಿಟ್ಟಾಗ, ಮತ್ತೆ ಬ್ರಹ್ಮಾಂಡಗಳು ಸೃಷ್ಟಿಯಾದಾಗ ಮತ್ತೆ ನಾವು ನಮ್ಮ ಕರ್ಮಾನುಸಾರ ನಾವು ಈ 14 ಲೋಕದಲ್ಲಿ ನಾವು ದೇಹವನ್ನ ಪಡ್ಕೊಂಡು ಮತ್ತೆ ನಾವು ಈ ಪುನರಪಿ ಜನನಂ ಪುನರಪಿ ಮರಣಂ ಆ ಒಂದು ಚಕ್ರದಲ್ಲಿ ನಾವು ಸಿಕ್ಕಾಕೋಬೇಕಾಗತ್ತೆ ಅಲ್ವಾ. ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಅವಾಗಷ್ಟೇ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದು ಅರ್ಥ ಆಯ್ತಾ ನಿಮ್ಗೆ? ಹರೇ ಕೃಷ್ಣ. ಮಾತಾಜಿ. ಮಾತಾಜಿ, ಹ್ಮ್ ಒಂದು ಶ್ಲೋಕದಲ್ಲಿ ಎಷ್ಟು ವಿಚಾರಗಳ ಅಡಗಿವೆ ಅಂತ ಗೊತ್ತಾಯ್ತು. ಹಾ ಪ್ರಭುಜಿ, ಇದನ್ನ ಇದೇ ಒಂದು ಸತ್ಯ ನಮ್ಗೆ ಆಕ್ಚುಲಿ ಅಲ್ವಾ. ನೋಡಿ, ನಮ್ಗೆ ಎಷ್ಟು ಬೇಜಾರಾಗುತ್ತೆ. ನಾವ್ ಇವಾಗ ಬ್ರಹ್ಮನ 50 ವರ್ಷ ಆದ್ರೂ ಸಹ ನಾವ್ ಹೆಂಗೆ ಆರಾಮಾಗಿ ನಾವು ಮುಗಿಸ್ಬಿಟ್ಟಿದೀವಿ. ಎಷ್ಟು ಸತಿ ಎಂತೆಂತ ದೇಹಗಳನ್ನ ಪಡ್ಕೊಂಡಿದೀವಿ ನಮ್ಮ ಕರ್ಮಾನುಸಾರ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ನಾವ್ ಇದನ್ನ ಸೀರಿಯಸ್ ಆಗಿ ನಾವು ಥಿಂಕ್ ಮಾಡ್ಬೇಕು. ನಾವು ಆ ಕರ್ಮದ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನನ್ಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ ಅನ್ನೋದನ್ನ ನಾವು ನಮ್ಗೆ ಈ ಸಮಾಜ ಕಲಿಸ್ಕೊಡ್ತಾ ಇದೆ. ಅದರ ಪರಿಣಾಮ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಇದು 18ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಅವ್ಯಕ್ತಾತ್ ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹಂ ಆಗಮೆ ರಾತ್ರಿ ಆಗಮೆ ಪ್ರಲೀಯಂತೆ ತತ್ರ ಏವ ಅವ್ಯಕ್ತ ಸನ್ನಿಕೆ. ಅನುವಾದ ಶೀಲ ಪ್ರಪಾದರ ಜೀವವಾಗಲಿ. ಬ್ರಹ್ಮನ್ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಇವಾಗ ಬ್ರಹ್ಮನ ಹಗಲ ಆದ್ಮೇಲೆ ಅವರು ರಾತ್ರಿ ಅವರು ಮಲ್ಕೋಬೇಕು, ರೆಸ್ಟ್ ತಗೋಬೇಕು ಅಲ್ವಾ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಸ್ವರ್ಗದಿಂದ ಕೆಳಗಡೆ ಇದೆಯಲ್ಲ ಆ ಎಲ್ಲಾ ಲೋಕಗಳನ್ನ ಅವರು ಪ್ರಳಯಕ್ಕೆ ಒಳಗಾಗಿಸ್ಬಿಡ್ತಾರೆ. ಯಾಕಂದ್ರೆ ಅವ್ರು ಅದನ್ನ ನಿರ್ವಹಣೆ ಮಾಡ್ಕೊಂಡು ಇರಕ್ಕಾಗಲ್ಲ. ಅವರು ರಾತ್ರಿ ಅವರು ರೆಸ್ಟ್ ತಗೋಬೇಕು ಅವರ ರಾತ್ರಿಗೆ ಅಲ್ವಾ. ಅವಾಗ ಏನಾಗುತ್ತೆ, ಎಲ್ಲಾ ಜೀವರಾಶಿಗಳು, ಈ ಕೆಳಗಿನ ಲೋಕದಲ್ಲಿ ಇರುವಂತಹ ಎಲ್ಲಾ ಜೀವರಾಶಿಗಳು ಅವರೆಲ್ಲರನ್ನು ಸಹ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಹೋಗಿ ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಅವಾಗ ನಮ್ಗೆ ಯಾವುದೇ ಒಂದು ದೇಹ ಅನ್ನೋದು ಇರೋದಿಲ್ಲ. ನಾವು ಅವ್ಯಕ್ತ ಸ್ಥಿತಿಯಲ್ಲಿ ನಾವು ನಮ್ಮ ಆತ್ಮ ಅದಕ್ಕೆ ಸುತ್ತಲೂ ಆ ನಮ್ಮ ಸೂಕ್ಷ್ಮ ಶರೀರ ಏನಿದೆಯೋ ಅಷ್ಟು ಮಾತ್ರ ಇಟ್ಕೊಂಡು ನಾವು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದೊಳಗಡೆ ನಾವು ಇರ್ತೀವಿ. ಅದಾದ್ಮೇಲೆ ಮತ್ತೆ ಆ ಬ್ರಹ್ಮನ ರಾತ್ರಿ ನೀವು ನೋಡಿದ್ರಿ ಅಲ್ವಾ, ಬ್ರಹ್ಮನ ಹಗಲು ಎಷ್ಟೋ ಅಷ್ಟೇ ಅವರ ಅವಧಿ ರಾತ್ರಿ ಕೂಡ. ಅಂದ್ರೆ ಈ ಒಂದು ಮಹಾ ಯುಗಗಳು ಅಂದ್ರೆ ಈ 4 ಯುಗಗಳು ಅದು 1000 ಬಾರಿ ಆಗ್ಬೇಕು. ಆ ಸೈಕಲ್ 1000 ಬಾರಿ ಆಗೋಷ್ಟು ಅದು ರಾತ್ರಿ ಅವಧಿ. ಅಷ್ಟು ರಾತ್ರಿ ತನಕನು ಬ್ರಹ್ಮನ ರಾತ್ರಿ ತನಕ ನಾವು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದೊಳಗಡೆ ನಾವ್ ಇರ್ತೀವಿ. ಆಮೇಲೆ ಮತ್ತೆ ಬ್ರಹ್ಮ ಮತ್ತೆ ಬೆಳಗ್ಗೆ ಆಗುತ್ತೆ ಅವ್ರಿಗೆ. ಆಗ ಮತ್ತೆ ಅವರು ಸೃಷ್ಟಿ ಕಾರ್ಯವನ್ನ ಅವರು ಶುರು ಮಾಡ್ಕೋತಾರೆ. ಈ 14 ಲೋಕಗಳಲ್ಲಿ ಅವರು ಮತ್ತೆ ಜೀವರಾಶಿಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಹೇಗೆಂದ್ರೆ, ನಾವು ಇವಾಗ ನಿದ್ದೆ ಮಾಡಿದಾಗ ನಾವು ಇಲ್ಲಿ ಒಂದು 6 ಅವರ್ಸ್ ನಿದ್ದೆ ಮಾಡ್ತೀವಿ. ಆಗ ನಾವ್ ಎಷ್ಟು ಅವರ್ಸ್ ನಿದ್ದೆ ಮಾಡಿದ್ವಿ ನಾವು ಇವಾಗ ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ. ಬ್ರಹ್ಮ ಎಷ್ಟು ಅವಧಿಯಲ್ಲಿ ಅವರು ನಿದ್ದೆಯನ್ನ ಮಾಡ್ತಾರೋ ಅಷ್ಟೇ ಅವಧಿಯಲ್ಲಿ ನಾವು ಸಹ ನಿದ್ದೆ ಮಾಡಿದೀವಿ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ. ಅದಾದ್ಮೇಲೆ ಹಗಲು ಶುರುವಾದಾಗ ನಮ್ಗೆ ಮತ್ತೆ ನಾವು ನಿದ್ದೆಯಿಂದ ಬೆಳಗ್ಗೆ ಎದ್ಮೇಲೆ ನಮ್ಗೆ ಹಿಂದಿನ ದಿವಸ ಎಲ್ಲ ನಾವೇನೆಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅದೆಲ್ಲ ಇನ್ಕಂಪ್ಲೀಟ್ ಆಗಿರುತ್ತಲ್ಲ, ಅದನ್ನೆಲ್ಲ ನಾವು ಮತ್ತೆ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತೀವಲ್ವಾ. ಅದೇ ತರನೇ ನಮ್ಗೆ ಮತ್ತೆ ಆ ಬ್ರಹ್ಮನ ಹಗಲಲ್ಲಿ ನಮ್ಮ ಆಸೆಗಳೆಲ್ಲ ಏನಿರುತ್ತೆ, ನಮ್ಮ ಕರ್ಮಗಳೆಲ್ಲ ಏನೆಲ್ಲ ಮಾಡಿರ್ತೀವಿ ಅದರ ಅನುಸಾರವಾಗಿ ನಮ್ಗೆ ದೇಹ ಸಿಗುತ್ತೆ.
ಮತ್ತೆ ನಾವು ಅದನ್ನೇ ಶುರು ಮಾಡ್ತೀವಿ. ಸೊ ಇದೇ ತರ ನಮ್ದು ಸೈಕಲ್ ಈ ತರ ನಾವ್ ಎಷ್ಟು ಬಾರಿ ಮಾಡಿದೀವೋ ನಮ್ಗೇನೆ ಗೊತ್ತಿಲ್ಲ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಹಗಲಲ್ಲಿ ನಾವೆಲ್ಲನೂ ಸಹ ಅವ್ಯಕ್ತರು ಅಲ್ವಾ. ಇವಾಗ ನಾವು ಅವ್ಯಕ್ತ ಸ್ಥಿತಿ ಅಂದ್ರೆ ಯಾವ ತರ ಅಂತಂದ್ರೆ, ಅಡ್ಗೆ ಮನೇಲಿ ನಮ್ಗೆ ಇವಾಗ ಚಪಾತಿ ಮತ್ತೆ ಸಬ್ಜಿ ಅದು ವ್ಯಕ್ತ ನಮ್ಗೆ ಕಾಣಿಸ್ತಾ ಇದೆ. ಆ ಚಪಾತಿನ ನಾವು ತಿನ್ಬೋದು, ಆ ಸಬ್ಜಿನ ತಿನ್ಬೋದು. ಅದೇ ಅವ್ಯಕ್ತ ಸ್ಥಿತಿ ಅಂತಂದ್ರೆ ಅವೆಲ್ಲನೂ ಸಹ ಈಗ ತರಕಾರಿ ರೂಪದಲ್ಲೋ ಹಿಟ್ಟಿನ ರೂಪದಲ್ಲೋ ಇದ್ದಾಗ ಅದು ಅವ್ಯಕ್ತ ಸ್ಥಿತಿ. ನಾವೆಲ್ಲನೂ ಸಹ ಅದೇ ತರ ನಮ್ಗೊಂದು ಶರೀರ ಅಂತ ಇರೋದಿಲ್ಲ. ಆಕ್ಟಿವಿಟಿ ಮಾಡ್ಲಿಕ್ಕೆ, ಒಂದು ಕ್ರಿಯೆ ಮಾಡ್ಲಿಕ್ಕೆ ಯಾವುದೇ ಒಂದು ಶರೀರ ಇರೋದಿಲ್ಲ. ನಾವೆಲ್ಲ ಅವ್ಯಕ್ತ ಸ್ಥಿತಿಯಲ್ಲಿ ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ತೀವಿ. ಅದಾದ್ಮೇಲೆ ಅವರಿಗೆ ಹಗಲು ಬಂದಿದ ತಕ್ಷಣ ನಮ್ಗೆ ದೇಹ ಕೊಡ್ತಾರೆ. ಆಗ ನಾವು ಮತ್ತೇನೆ ವ್ಯಕ್ತ ರೂಪಕ್ಕೆ ಬರ್ತೀವಿ. ನಮ್ಗೆ ಅಂತ ಒಂದು ದೇಹ ಸಿಗುತ್ತೆ, ನಮ್ದೇ ಅಂತ ಒಂದು ಕರ್ಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಅನಂತರ ರಾತ್ರಿ ಆದಾಗ ಏನಾಗುತ್ತೆ, ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನ ಆಗ್ತಾರೆ. ಬ್ರಹ್ಮನ ರಾತ್ರಿ ಬಂದ ತಕ್ಷಣ ನಾವು ಅವ್ಯಕ್ತರಾಗ್ತೀವಿ. ನಮ್ಗೆ ದೇಹ ಅನ್ನೋದು ಇರೋದಿಲ್ಲ. ಸೊ ನಾವು ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ನಾವು ಇರ್ತೀವಿ ಅಲ್ವಾ. ಅದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈಗ ನಾನು ಆಫೀಸ್ಗೆ ಹೋಗ್ತೀನಿ, ಬೆಳಗ್ಗೆ ನನಗೆ ಅಗಲಾದಾಗ ನಾನು ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋದಾಗ ನಾನು ನನ್ನ ಕಬೋರ್ಡ್ ಇಂದ ಎಲ್ಲಾ ಸಾಮಾನನ್ನು ತೆಕ್ಕೊಂಡು ನಾನು ನನ್ನ ಟೇಬಲ್ ಮೇಲೆ ಇಟ್ಕೊಂಡು ಎಲ್ಲಾ ಕೆಲಸ ಮಾಡ್ತೀನಿ, ನನ್ನ ಫೈಲ್ಸ್ ಎಲ್ಲ ತಗೊಂಡು. ಅದಾದ್ಮೇಲೆ ನನಗೆ ಮನೆಗ್ ಬರ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಎಲ್ಲಾನು ಆ ಕಬೋರ್ಡ್ ಅಲ್ಲಿ ಎತ್ತಿಟ್ಬಿಟ್ಟು ನಾನು ಮನೆಗ್ ಬರ್ತೀನಿ ಅಲ್ವಾ. ಮತ್ತೆ ನಾನು ಬೆಳಗ್ಗೆ ಹೋದಾಗ ಎಲ್ಲ ಮತ್ತೆ ವಾಪಸ್ ತೆಗಿತೀನಿ, ಅದನ್ನೆಲ್ಲ ನಾನು ಉಪಯೋಗಿಸ್ತೀನಿ. ಆಮೇಲೆ ಮತ್ತೆ ಸಂಜೆಗೆ ನಾನು ಆಫೀಸಿಂದ ಬರ್ಬೇಕಾದ್ರೆ ನಾನೆಲ್ಲ ಕಬೋರ್ಡ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ. ಅದೇ ತರನೇ ಬ್ರಹ್ಮ ಮಾಡ್ತಾ ಇರೋದು ಈಗ ನೋಡಿ. ಈ ತರದ್ದು ಎಷ್ಟು ಸೈಕಲ್ಸ್ ರಿಪೀಟ್ ಆಗ್ತಾ ಇದೆ. ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. 19ನೇ ಶ್ಲೋಕವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಶ್ಲೋಕ 19. ಭೂತಗ್ರಾಮಃ ಸಹ ಏವಾಯಂ ಭೂತ್ವಾ ಪ್ಲಲೀಯತೆ ರಾತ್ಯಾಗಮೇ ಅವಶಃ ಪಾರ್ಥ ಪ್ರಭವತ್ಯ ಹರಾಗಮೇ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರ ಜಯವಾಗಲಿ. ಮತ್ತೆ ಬ್ರಹ್ಮನಿಗೆ ಅಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನೋಡಿ ನಮ್ ಕೈಲಿ ಇದಿಲ್ವೇ ಇಲ್ಲ. ಇದೆಲ್ಲ ಪ್ರಕೃತಿ. ನಾವು ನಮ್ಮ ಮೇಲೆ ಗರ್ವ ಅಲ್ವಾ. ನಮ್ಗೆ ಎಷ್ಟು ಅಹಂಕಾರ ಇದೆ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ನಮ್ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ನಮ್ಗೆ ಇವಾಗ ಸೂರ್ಯನನ್ನ ನಾವು ಆಜ್ಞೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯ ನಾನು ಇವತ್ತು ಜಾಸ್ತಿ ಮಲ್ಕೋಬೇಕು, ನೀನ್ ಎದ್ದೊಳ್ಬೇಡ, ನೀನು ಉಟ್ಬೇಡ ಅಂತ ನಾವ್ ಹೇಳಿಕ್ಕೆ ಆಗೋದಿಲ್ಲ. ಹರೇ ಇದೆಲ್ಲ ಕೃಷ್ಣ ಪ್ರಕೃತಿಯ ನಿಯಮ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮಾತಾಡಿ. ಸರಿ. ಕೇಳಿಸ್ತಾ ಇದೆಯಾ? ಮಾತಾಜಿ ನೀವು ಇಲ್ಲ ನೋಡಿ ಮಾತಾಜಿ. ಮಾತಾಜಿ, ನೆಟ್ವರ್ಕ್ ಇರೋ ಕಡೆ ಇಲ್ಲ ನೋಡಿ. ಕೇಳಿಸ್ತಾ ಇಲ್ವಾ? ಮಾತಾಜಿ ನಮಗ್ ಕೇಳಿಸ್ತಿದೆ ಮಾತಾಜಿ, ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ನಮಗೆಲ್ಲ Okay. ಕ್ಲಿಯರ್ ಮಾತಾಜಿ ಹಾಗಾದ್ರೆ ನೋಡಿ ಮಾತಾಜಿ, ನಿಮ್ದು ನೆಟ್ವರ್ಕ್ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ. So Okay. ಇವಾಗ ಏನೇ ಹೇಳ್ತಾ ಇದಾರೆ, ಬ್ರಹ್ಮನಿಗೆ ಅಗಲಾದಾಗ ಜೀವಿಗಳೆಲ್ಲ ಮತ್ತೆ ಹುಟ್ಟುತ್ತೆ, ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲನೂ ಸಹ ನಾಶ ಆಗುತ್ತೆ. ನಾವ್ ಇದಕ್ಕಿಂತ ಮುಂಚೆ ಏನ್ ತಿಳ್ಕೊಂಡು ಅದೇನೆ ಹೇಳ್ತಾ ಇದಾರೆ. ಭೂತ್ವಾ ಪ್ರಳೀಯತೆ. ಈ ತರ ಏನು ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಜನಿಸಿ ಮತ್ತೆ ನಾಶ, ಪುನಃ ಜನಿಸಿ ಮತ್ತೆ ನಾಶ. ಈ ತರ ನೋಡಿ ನಾವು ಇವಾಗ ಚಿವಿಂಗಮ್ಮನ್ನ ಅಗ್ದಿರೋ ಚಿವಿಂಗಮ್ಮನ್ನ ಅಗಿತಾನೆ ಇದ್ರೆ ಅದ್ರಲ್ಲಿ ಏನ್ ರಸ ಇರುತ್ತೆ ಅಲ್ವಾ. ಇದೇ ತರ ನಾವು ಜೀವನವನ್ನ ಮಾಡ್ತಾ ಇದೀವಿ. ಬೇರೆ ಯಾವ್ದೋ ಒಂದು ದೇಹ ಪಡ್ಕೊಳೋದು, ಜೀವನ ಮಾಡೋದು, ಮತ್ತೆ ನಾಶ ಆಗೋದು. ಬೇರೆ ಯಾವ್ದೋ ಒಂದು ದೇಹವನ್ನ ಪಡ್ಕೊಳೋದು, ಜೀವನ ಮಾಡೋದು, ನಾಶ ಆಗೋದು. ಇದೇ ಮಾಡ್ತಾನೆ ಇದೀವಿ ಅಲ್ವಾ. ಅದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಕೃಷ್ಣ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಹೇಳ್ತಾ ಇದಾರೆ. ಸೊ ಬ್ರಹ್ಮನ ಅಗಲಿನ ಕಾಲದಲ್ಲಿ ಈ ಐಹಿಕ ಜಗತ್ತಿನೊಳಗೆ ಮೇಲಿನ ಲೋಕಗಳಲ್ಲಿ ಮತ್ತು ಕೆಳಗಿನ ಲೋಕಗಳಲ್ಲಿ ಅವರು ತಮ್ಮ ಚಟುವಟಿಕೆಗಳನ್ನ ಪ್ರದರ್ಶಿಸಬಹುದು. ಆದ್ರೆ ಬ್ರಹ್ಮನಿಗೆ ನಾಶವಾದಾಗ, ರಾತ್ರಿ ಆದಾಗ ಅವರೆಲ್ಲರೂ ಸಹ ನಾಶವಾಗುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭೂತ್ವಾ ಪ್ರಲೀಯತೆ. ಹಗಲಿನಲ್ಲಿ ಅವರು ಕಾಣಿಸಿಕೊಂಡು ರಾತ್ರಿಯಲ್ಲಿ ನಾಶ ಆಗ್ತಾರೆ. ಬ್ರಹ್ಮನ ಹಗಲಿನಲ್ಲಿ ನಾವೆಲ್ಲ ಇರ್ತೀವಿ, ಬ್ರಹ್ಮನ ರಾತ್ರಿ ಆಗಿದ ತಕ್ಷಣ ನಾವು ನಾಶವಾಗ್ತೀವಿ. ಕಡೆಗೆ ಬ್ರಹ್ಮನ ಆಯಸ್ಸು ಮುಗಿದಾಗ ಅವೆಲ್ಲ ನಾಶವಾಗುತ್ತಾರೆ ಮತ್ತು ಕೋಟ್ಯಾಂತರ ವರ್ಷಗಳ ಕಾಲ ಕಾಣಿಸಿಕೊಳ್ಳದೆ ಇರುತ್ತಾರೆ. ಇನ್ನೊಂದು ಯುಗದಲ್ಲಿ ಬ್ರಹ್ಮನು ಮತ್ತೆ ಹುಟ್ಟಿದಾಗ ಅವರು ಮತ್ತೆ ಪ್ರಕಟವಾಗುತ್ತಾರೆ. ಹೀಗೆ ಅವರು ಐಹಿಕ ಜಗತ್ತಿನ ಮಾಂತ್ರಿಕತೆಗೆ ಸಿಲುಕಿ ಬೀಳುತ್ತಾರೆ. ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ನಾವೇನು ಮಾಡ್ತಾ ಇಲ್ಲ. ಬ್ರಹ್ಮನಿಗೆ ರಾತ್ರಿ ಆದಾಗ ನಾವು ನಾಶ ಆಗ್ತೀವಿ, ಬ್ರಹ್ಮನಿಗೆ ಹಗಲಾದಾಗ ನಾವು ಕಾಣಿಸ್ಕೊತೀವಿ. ಇದೇ ತರ ಭೂತ್ವಾ ಪ್ರಳೀಯತೆ. ಸೊ ಅದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ಏನಾಗುತ್ತೆ. ಸೊ ನಾವು ಈ ಜನ್ಮದಲ್ಲಿಯೇ ನೋಡಿ ಇಲ್ಲಿ ಹೇಳ್ತಾ ಇದ್ರೆ, ಹರೇ ಕೃಷ್ಣವನ್ನ ನಾವು ಹೇಳ್ಕೊಂಡ್ರೆ ಈ ಜನ್ಮದಲ್ಲಿಯೇ ಕೃಷ್ಣನ ದಿವ್ಯ ಲೋಕಕ್ಕೆ ಸಾಗಿ ಹೋಗುತ್ತಾರೆ ಮತ್ತು ಪುನರ್ಜನ್ಮಕ್ಕೆ ಒಳಗಾಗದೆ ಅಲ್ಲಿ ನಿತ್ಯಾನಂದದಲ್ಲಿ ಇರುತ್ತಾರೆ ಅಂತ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಆ ಆತ್ಮಾನಂದ, ನಿತ್ಯಾನಂದ, ಬ್ರಹ್ಮಾನಂದ, ಆ ಕೃಷ್ಣನ ಪ್ರೇಮಾನಂದ ಅಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಅಲ್ವಾ. ನಾವಿಲ್ಲೇನೋ ಒಂದು ಚಿಕ್ಕ ಪುಟ್ಟ ಸಂತೋಷಕ್ಕೇನೆ ನಾವು
ಮೆರಿತಾ ಇದೀವಿ ಅಲ್ವಾ, ನನ್ಗೆ ಎಷ್ಟು ಸಂತೋಷ ಇದೆ, ಸುಖ ಇದೆ ಅಂತ. ಆದ್ರೆ ಇದನ್ನ ಏನು ಸಾಗರದಲ್ಲಿರುವ ಒಂದು ಹನಿಗೂ ಸಹ ನಾವು ಹೋಲಿಸ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಏನ್ ಸಂತೋಷವನ್ನ ಪಡ್ತಾ ಇದೀವೋ ಆ ಸಂತೋಷವನ್ನ ನಾವು ಆ ಒಂದು ಚಿಕ್ಕ ಒಂದು ಡ್ರಾಪ್ಗೂ ಸಹ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಗಿಲ್ಲಿ ಆ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ ನಮಗೆ ಸಿಕ್ಕಿದೆ. ಅದನ್ನ ನಾವು ಇಲ್ಲಿ ಹೇಳ್ಕೊಂಡ್ರೆ ಈ ಜನ್ಮದಲ್ಲಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಅದನ್ನೇ ಕಲಿಯುಗಕ್ಕೆ ಕೊಟ್ಟಿರುವಂತಹ ವರ. ಹರೇ ಕೃಷ್ಣ. 20ನೇ ಶ್ಲೋಕವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರಃ ತಸ್ಮಾತ್ ತು ಭಾವಃ ಅನ್ಯಃ ಅವ್ಯಕ್ತ ಅವ್ಯಕ್ತಾತ್ ಸನಾತನಃ ಯಸು ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರವರೆಗೆ ಜಯವಾಗಲಿ. ಅನುವಾದ: ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಲ್ವಾ, ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿ ನಮ್ಗೆ ಜ್ಞಾನವನ್ನ ಕೊಡ್ತಾರೆ ಅಂದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೆ 3 ಕೋತಿಗಳದ್ದು ನಿಮ್ಗೆ ಗೊತ್ತಿದೆ ಅಲ್ಲ, 3 ಕೋತಿಗಳದ್ದು ಯಾವಾಗ್ಲೂ ನಮ್ಗೆ ತೋರಿಸ್ತಾ ಇರ್ತಾರೆ. ಗಾಂಧೀಜಿನೂ ಸಹ ಅದನ್ನ ಅವರು ಹೇಳ್ತಾರೆ ಅದ್ರ ಬಗ್ಗೆ ಅಲ್ವಾ. ನಿಮ್ಗೆ ಗೊತ್ತಿದೆಯಾ 3 ಕೋತಿಗಳು ಯಾವ್ದು ಅಂತ? ಹೌದು ಮಾತಾಜಿ. ಹೇಳಿ ಪ್ರಭುಜಿ ಅದೇನು ಅಂತ. ಅಂದ್ರೆ ಕೆಟ್ಟದನ್ನ ಮಾತಾಡಬಾರ್ದು, ಕೆಟ್ಟದನ್ನ ನೋಡ್ಬಾರ್ದು, ಮತ್ತೆ ಕೆಟ್ಟದನ್ನ ಕೇಳಿಸ್ಕೋಬಾರ್ದು ಅನ್ನೋ ಒಂದು ಸಂದೇಶವನ್ನ 3 ಕೋತಿಗಳು ಅದ್ರದ್ದು ಒಂದು ಚಿತ್ರದ ಮುಖಾಂತರ ನಮ್ಗೆ ತಿಳಿಸುತ್ತೆ ತೋರಿಸ್ತಾರೆ ಅಲ್ವಾ. ಸೊ ಕೆಟ್ಟದನ್ನ ಮಾಡ್ಬಾರ್ದು ಅಂತ ಅವ್ರು ಅಷ್ಟೇ ಹೇಳ್ತಾರೆ. ಅದಾದ್ಮೇಲೆ ನಮ್ಗೆ ಒಳ್ಳೇದೇನು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರ, ಇದೇ ಒಳ್ಳೇದು, ಇದನ್ನೇ ನೀವು ಮಾಡ್ಬೇಕು ಅಂತ? ಇಲ್ಲ ಮಾತಾಜಿ. ಅಲ್ವಾ, ನಮ್ಗೆ ಯಾವಾಗ್ಲೂ ಮತ್ತೆ ಅಲ್ಲಿ ಅರ್ಧ ನಾಲೆಡ್ಜೇ ಕೊಡೋದು ಅಲ್ವಾ. ಅದಕ್ಕೆ ನಮ್ಗೆ ಒಂದು ಪರಿಪೂರ್ಣತೆ ಅನ್ನೋದೇ ಸಿಗದೇ ಇಲ್ಲ. ಆದ್ರೆ ನೋಡಿ, ಇವಾಗ ಕೃಷ್ಣ ಇವಾಗ ಹೇಳಿದ್ರು ಈ ಭೌತಿಕ ಪ್ರಪಂಚ ಹೇಗಿದೆ ಅಂತ ಹೇಳ್ಬಿಟ್ಟು. ನಮ್ಗೆ ಇವಾಗ ಅನ್ಸುತ್ತೆ, ಹಾಗಾದ್ರೆ ಎಲ್ಲಾ ಕಡೆನೂ ಹಂಗೆ ಇದೆಯಲ್ಲಪ್ಪ, ಮೇಲಿಂದ ಕೆಳಗಡೆ ಎಲ್ಲಿ ಹೋದ್ರು ಹಾಗೆ ಇದೆ ಅಂದಾಗ, ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ, ಇರೋದೇ ಹಾಗೆ, ಆ ಪ್ರಕೃತಿಯ ನಿಯಮ, ಅದನ್ನ ಒಪ್ಕೊಂಡು ಹೀಗೆ ಇರೋಣ ಅಂತ ಅನ್ಸುತ್ತೆ, ಜೀವನ ಮಾಡ್ಕೊಂಡು ಇರೋಣ ಅಂತ. ಅದು ಅನಿವಾರ್ಯ ಆಗೋಗುತ್ತೆ ಅಲ್ವಾ. ಆದ್ರೆ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದಾರೆ, ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನ ಮೀರಿದ್ದು ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ನೀವು ಬೇಜಾರ್ ಮಾಡ್ಕೋಬೇಡಿ, ಹಿಂಗೆ ನಾನು ಇರ್ಬೇಕಾ ಅಂತ ಹೇಳ್ಬಿಟ್ಟು ಇನ್ನ ಒಂದು ಜಾಗ ಇದೆ. ಆ ಜಾಗ ಅದ್ ಯಾವ ತರ ಇದೆ, ಅದು ಈ ಜಡವಸ್ತು ಏನಿದೆ, ಈ ಭೌತಿಕ ಪ್ರಪಂಚ, ಅದನ್ನ ಮೀರಿರೋದು, ಅದು ನಿತ್ಯವಾದದ್ದು, ಶಾಶ್ವತವಾದದ್ದು, ಅದು ಪರಮೋನ್ನತವಾದದ್ದು. ಅಂದ್ರೆ ಅದನ್ನ ಬಿಟ್ರೆ ಇನ್ಯಾವುದೂ ಇಲ್ಲ. ಪರಮ ಅಂತಂದ್ರೆ ಅದನ್ನ ಬಿಟ್ರೆ ಅದು ಶ್ರೇಷ್ಠ, ಅದನ್ನ ಬಿಟ್ರೆ ಇನ್ಯಾವುದೂ ಇಲ್ಲ. ಮತ್ತೆ ಅದು ಯಾವತ್ತೂ ನಾಶ ಆಗೋದಿಲ್ಲ. ಈಗ ಬ್ರಹ್ಮನ ರಾತ್ರಿಯಲ್ಲಿ ಎಲ್ಲ ನಾಶ ಆಗ್ತಿದೆಯಲ್ಲ, ಆತರ ಆ ಜಾಗ ನಾಶ ಆಗೋದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಒಂದ್ ಜಾಗ ಇದೆ, ಅಲ್ಲಿಗೆ ನೀವು ಬರೋದಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಈಗ ನೀವೆಷ್ಟು ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡ್ಲೇಬೇಕು. ಅದಕ್ಕೆ ನಮ್ಗೆ ಆಚಾರ್ಯರು ಹೇಳೋದು, ನೀವ್ ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನೀವು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತೀರಾ. ನೀವು ಇವಾಗ ನೋಡಿ, ಯಾರಿಗಾದ್ರೂ ಸೇವೆನ ನಾವು ಮಾಡ್ಲೇಬೇಕು. ಯಾರು ಇಲ್ಲ ಮನೆಯಲ್ಲಿ ಅಂತಂದ್ರೆ ನಾಯಿನ ಕರ್ಕೊಂಡ್ ಇಟ್ಕೊಂಡು ನಾಯಿಗೆ ಸೇವೆಯನ್ನ ಮಾಡ್ತೀವಿ, ಅದರದ್ದು ಗಲೀಜನ್ನೆಲ್ಲ ನಾವು ಕ್ಲೀನ್ ಮಾಡ್ತೀವಿ ಅಲ್ವಾ. ನೋಡಿ ಎಂತ ಕರ್ಮ ಅಂತ ಅವ್ರು ಯೋಚನೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಗೋವುಗಳನ್ನ ಇಟ್ಕೋತಾ ಇದ್ರು. ಈಗ್ಲೂ ಸಹ ಯಾವ್ದೋ ಒಂದು ಪ್ರಾಣಿನ ಇಟ್ಕೋತಾರೆ. ಆದ್ರೆ ಗೋವಿಗೆ ಇಟ್ಕೊಂಡ್ರೆ, ಗೋವಿಗೆ ಸೇವೆ ಮಾಡಿದ್ರೆ ನಮ್ಗೆ ನಾವು ಪರಿಶುದ್ಧರಾಗ್ತೀವಿ. ಆದ್ರೆ ನಾಯಿಗೆ ಇಲ್ಲಿ ಸೇವೆಯನ್ನ ಮಾಡ್ತಾ ಇದೀವಿ. ನಾಯಿಯನ್ನ ನಾವು ಇಲ್ಲಿ ದ್ವೇಷ ಮಾಡ್ಬೇಕು ಅಂತ ಹೇಳ್ತಿಲ್ಲ. ನಾಯಿಗೆ ಎಂತಹ ಸ್ಥಾನವನ್ನ ಕೊಟ್ಟಿದ್ದಾನೆ ಭಗವಂತ, ಅಲ್ಲೇ ಅದನ್ನ ಇರಿಸ್ಬೇಕು. ಅದಕ್ಕೆ ನಾವು ಕರುಣೆಯನ್ನ ತೋರ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ಊಟ ತಿಂಡಿ ನಾವು ಕೊಡ್ಬೇಕು. ಅದನ್ನ ನಾವ್ ಎತ್ಕೊಂಡ್ಬಂದು ಮನೇಲಿ ಇಟ್ಕೊಂಡು ಬೆಡ್ ಮೇಲೆನೆ ಮಲಗಿಸ್ಕೊಂಡಿರ್ತೀವಿ ಅಲ್ವಾ. ಅಂದ್ರೆ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಒಬ್ಬ ವ್ಯಕ್ತಿ, ಒಂದು ಜೀವಿ ಅಂದ್ರೆ ಅವ್ರು ಸೇವೆಯನ್ನ ಮಾಡ್ಲೇಬೇಕು. ಆದ್ರೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಯಾರಿಗೆ ಸೇವೆಯನ್ನ ಮಾಡ್ಬೇಕು ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಲ್ವಾ. ನಾವ್ ಇವಾಗ ಇದೇ ಸೇವೆಯನ್ನ ನಾಯಿಗೆ ಮಾಡೋ ಬದಲು ಭಗವಂತನಿಗೆ ಮಾಡಿದ್ರೆ ನಾವ್ ಈ ಜೀವನವನ್ನ ನಾವು ಸಾರ್ಥಕ ಪಡಿಸ್ಕೋತೀವಿ ಅಲ್ವಾ. ನಾವು ಏನಾದ್ರೂ ಒಂದು ಮಾತಾಡ್ಲೇಬೇಕು ಅಲ್ವಾ. ನಮ್ಗೆ 3 ಹೊತ್ತು ನಮ್ಗೆ ಪ್ರಜಲ್ಪ ಏನೋ ಒಂದು ಹೇಳ್ತಾನೆ ಇರ್ತೀವಿ, ಇವ್ರ ಬಗ್ಗೆ ಮಾತಾಡ್ತೀವಿ, ಗಾಸಿಪ್ ಮಾಡ್ತೀವಿ, ಅದಿದು ಕೇಳಿಸ್ಕೊತಾನೆ ಇರ್ತೀವಿ, ಶ್ರವಣ ಮಾಡ್ತೀವಿ, ಕೀರ್ತನ ಮಾಡ್ತಾನೆ ಇರ್ತೀವಿ. ಭಗವಂತ ಅದೇ ಹೇಳ್ತಾ ಇದಾರೆ, ನೀವು ಮಾಡ್ಲೇಬೇಕು ಹುಟ್ಟದ್ಮೇಲೆ. ಆದ್ರೆ ನೀವು ನನ್ನ ಕೀರ್ತನೆಯನ್ನ ಮಾಡಿ, ನನ್ನ ಬಗ್ಗೆ ಕೇಳಿಸ್ಕೊಳ್ಳಿ. ಇದನ್ನ ಮಾಡಿದ್ರೆ ನೀವು ನನ್ನ ಲೋಕಕ್ಕೆ ಬರ್ತೀರಾ. ನೋಡಿ, ಏನ್ ಮಾಡ್ತಿದಿರೋ ಅದನ್ನ ಮಾಡ್ಬೇಡಿ ಅಂತ ಹೇಳ್ತಿಲ್ಲ, ಏನನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಮ ಇಂದ್ರಿಯಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಭಗವಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನೆ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಗೆ ಸುಮ್ನೆ ಹೇಳ್ಬಿಟ್ಟು ಅವರು ನಿಮ್ ಕೈಯಲ್ಲಿ ಆಗಲ್ಲ, ಒಂದ್ ಜಾಗ ಇದೆ ಆದ್ರೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳ್ತಿಲ್ಲ, ನಿಮ್ ಕೈಲೂ ಆಗತ್ತೆ. ಅದು ಕಲಿಯುಗದಲ್ಲಿ ಇದ್ದೀರಾ ನೀವು, ನಿಮ್ಗೆ ತುಂಬಾ ಈಸಿ ಮಾರ್ಗ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ ಅಂತಾನೆ ನಮ್ಗೆ ಪ್ರಭುಪಾದರು ಇಲ್ಲಿ
ಅರ್ಥ ಮಾಡಿಸ್ತಾ ಇದಾರೆ. ನೋಡಿ ಕೃಷ್ಣನ ಈ ಒಂದು ಆಧ್ಯಾತ್ಮಿಕ ಶಕ್ತಿ, ಆ ಭಗವಂತನ ಲೋಕ ಯಾವ ತರ ಇದೆ ಅಂತಂದ್ರೆ ಅದು ಶಾಶ್ವತವಾಗಿರೋದು. ಬ್ರಹ್ಮನ ಹಗಲು ರಾತ್ರಿಗಳಲ್ಲಿ ಅದು ನಾಶ ಆಗೋದಿಲ್ಲ. ಅದು ಇದು ಈ ಭಗವಂತನ ಈ ಶಕ್ತಿ ಏನಿದೆ, ಇದು ಆಧ್ಯಾತ್ಮಿಕ ಶಕ್ತಿ ಈ ಐಹಿಕ ಶಕ್ತಿಗಿಂತ ಅದು ತುಂಬಾ ಸಂಪೂರ್ಣವಾಗಿ ಅದು ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನಮ್ಗೆಲ್ಲ ಎಷ್ಟೊಂದ್ ಏನೇನೋ ಆಸೆ ಇದೆಯಲ್ಲ, ನಮ್ಗೆ ಏನಂದ್ರೆ ಆರಾಮಾಗಿರ್ಬೇಕು, ನಮ್ಗೆ ಈ ಕೆಲ್ಸಕ್ಕೆ ಹೋಗೋದೆಲ್ಲ ಇಷ್ಟ ಇಲ್ಲ ಅಲ್ವಾ, ರಿಲ್ಯಾಕ್ಸ್ ಆಗಿ ಸಂತೋಷವಾಗಿ ಓಡಾಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಇರ್ಬೇಕಂತ. ಇದು ನಮ್ಮ ಸಹಜ ಸ್ಥಿತಿ. ಯಾರನ್ನಾದ್ರೂ ಬೇಕಾದ್ರೆ ಕೇಳಿ ಅಲ್ವಾ, ಇದೇ ಅವ್ರಿಗೆ ಮನ್ಸಲ್ಲಿ ಇರುತ್ತೆ. ಯಾಕಪ್ಪ ಎಷ್ಟು ದುಡಿತಾ ಇದೆಯಾ ಅಂತಂದ್ರೆ ಚೆನ್ನಾಗಿ ದುಡಿದು ಆಮೇಲೆ ಸಂತೋಷ ಪಡ್ಲಿಕ್ಕೆ ಅಂತಾನೆ ಅವ್ರು ಹೇಳ್ತಾರೆ ಅಲ್ವಾ. ಅಂದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಸಂತೋಷ ಪಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ತುಂಬಾ ಕಷ್ಟಪಟ್ಟಿರ್ಬೇಕು ಅಲ್ವಾ. ಆದ್ರೆ ಭಗವಂತನ ಲೋಕದಲ್ಲಿ ಹಾಗಿಲ್ಲ. ಅದಕ್ಕೆ ನಮ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಇಲ್ಲಿ ಭಗವದ್ಗೀತೆಯಲ್ಲಿ ಅವ್ರಿಗೆ ಪೂರ್ತಿಯಾಗಿ ವಿವರಣೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಬ್ರಹ್ಮ ಹೇಳ್ತಾರೆ ನಮ್ಗೆ ಆ ಭಗವಂತನ ಲೋಕ ಹೇಗಿದೆ ಅಂತಂದ್ರೆ, ನಾವಿವಾಗ ತುಂಬಾ ಸಂತೋಷವಾದಾಗ ನಾವ್ ಏನ್ ಮಾಡ್ತೀವಿ, ಕುಣ್ಕೊಂಡು ಓಡಾಡ್ತಾ ಇರ್ತೀವಿ. ನಮ್ಮ ಮಕ್ಕಳು ನೋಡಿದೀವಿ ಅಲ್ವಾ, ಯಾವಾಗ್ಲೂ ಜಂಪ್ ಮಾಡ್ಕೊಂಡು ಕುಣ್ಕೊಂಡು ಓಡಾಡ್ತಿರ್ತಾರೆ, ಅವ್ರಿಗೆ ಅಷ್ಟು ಖುಷಿ ಅಲ್ವಾ. ಮತ್ತೆ ನಮ್ಗೆ ಸಂತೋಷ ಬಂದಾಗ ನಮ್ಗೆ ಬಾಯಿಂದ ಹಾಡ್ ಬರುತ್ತೆ. ಆ ಭಗವಂತನ ಲೋಕದಲ್ಲಿ ಒಂದು ಪ್ರತಿಯೊಬ್ರು ನಡೀತಾ ಇರೋದು ಅವ್ರು ನೃತ್ಯ ಮಾಡ್ಕೊಂಡು ಓಡಾಡ್ತಾ ಇದಾರೇನೋ ಅಂತ ಅನ್ಸುತ್ತಂತೆ, ಅವ್ರು ಮಾತಾಡ್ತಿದ್ರೆ ಹಾಡ್ ಹೇಳ್ತಿದಾರೆ ಅಂತ ಅನ್ಸುತ್ತಂತೆ. ಮತ್ತೆ ಅಲ್ಲಿ ಯಾವುದೇ ಒಂದು ಕೆಲಸ ಮಾಡೋದ್ ಬೇಕಾಗಿಲ್ಲ. ನಾವು ಕೃಷ್ಣನಿಗೆ ಸೇವೆ ಮಾಡೋದು, ಕೃಷ್ಣನ ಜೊತೆನೆ ನಾವು ಸಂತೋಷ ಪಡೋದು, ಕೃಷ್ಣನ ಜೊತೆ ಆಟ ಆಡೋದು, ಕೃಷ್ಣನ ಜೊತೆ ನಾವು ತಿನ್ನೋದು, ಸೊ ಮತ್ತೆ ಕೃಷ್ಣನ ಜೊತೆ ನಾವು ಏನು ಎಲ್ಲಾ ಕಡೆ ಓಡಾಡಿ ಸುತ್ತಾಡೋದು, ಕೃಷ್ಣನಿಗೆ ಸೇವೆಯನ್ನ ಮಾಡ್ಕೊಂಡಿರೋದು, ಇದೇ ನಮ್ಮ ಕೆಲಸ ಅಲ್ಲಿ ಆ ಭಗವಂತನ ಲೋಕದಲ್ಲಿ. ಸೊ ಅದಕ್ಕೆ ನಮ್ಗೆ ಆಫೀಸ್ಗೆ ಹೋಗೋದು ಅವೆಲ್ಲ ಯಾವ್ದು ಇರೋದಿಲ್ಲ. ಮತ್ತೆ ನಾವ್ ಇವಾಗ ಇಲ್ಲಿ ಎಲ್ಲದಕ್ಕೂ ಸಹ ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು, ವಾಟರ್ ಬಿಲ್ ಕಟ್ಬೇಕು ಅಲ್ವಾ, ಆ ತರದೆಲ್ಲ ಏನು ಇಲ್ಲ. ಸೊ ಎಲ್ಲವೂ ಸಹ ನಮ್ಗೆ ಅಲ್ಲಿ ನ್ಯಾಚುರಲ್ ಆಗಿ ಸಹಜವಾಗಿ ನಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅದನ್ನ ನಮ್ಗೆ ಭಗವಂತ ಅವರ ಒಂದು ಲೋಕದ ಬಗ್ಗೆ ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ ಅವರು. ಅಂದ್ರೆ ನಮ್ಗೆ ಬ್ರೀಫ್ ಆಗಿ ತಿಳಿಸಿಕೊಡ್ತಾರೆ ನಮ್ಗೆ ಈ ತರ ಇದೆ ಒಂದು ಲೋಕ ಅಂತ ಹೇಳ್ಬಿಟ್ಟು. ಸೊ ಹರೇ ಕೃಷ್ಣ. ಇದು 21ನೇ ಶ್ಲೋಕವನ್ನ ಓದಿ ಯಾರಾದ್ರೂ. ಅವ್ಯಕ್ತೋಕ್ಷರ ಇತ್ಯುಕ್ತಾಮಹ ಮಹು ಪರಮಾಂ ಗತಿಂ ಯಾ ಪ್ರಾಪ್ಯಾನ ನಿವರ್ತಂತೆ ತದ್ದಮ ಪರಮಂ ಮಮ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದು ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನೋಡಿ ಇಲ್ಲಿ ಕೃಷ್ಣನೇ ಹೇಳ್ತಾ ಇದಾರೆ, ಇಲ್ಲಿ ಯಾರೋ ಒಬ್ರು ಊಹೆ ಮಾಡ್ಕೊಂಡು ಹೇಳ್ತಿಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಮ್ಗೆ ಆಕಾಶದಿಂದ, ನಮ್ಮ ಆಕಾಶದ ಮೇಲೆನೆ ಆ ಸ್ವರ್ಗಲೋಕಗಳಿರೋದೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇನ್ನ ಈ ಬ್ರಹ್ಮಾಂಡ ಈ ಮೊಟ್ಟೆಯನ್ನ ಭೇದಿಸ್ಕೊಂಡು ಅದರ ಆಚೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಇರುವಂತಹ ಈ ಒಂದು ಆಧ್ಯಾತ್ಮಿಕ ಲೋಕಗಳ ಬಗ್ಗೆ ಇಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ವೇದಾಂತಿಗಳಿಗೆ ಗೊತ್ತು, ಯಾಕಂದ್ರೆ ಅವರು ವೇದಗಳನ್ನ ಓದಿದ್ದಾರೆ, ವೇದಗಳಲ್ಲಿ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಅವ್ರು ಹೇಳ್ತಾ ಇದ್ದಾರೆ, ಸೊ ಯಾವುದು ನಾಶನೇ ಆಗೋದಿಲ್ವೋ ಅಂತಹ ಒಂದು ಜಾಗ ಇದೆ ಅಂತ ಹೇಳ್ಬಿಟ್ಟು ವೇದಾಂತಿಗಳು ಹೇಳ್ತಾರಲ್ಲ, ಪರಮಗತಿ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಯಾವುದೇ ಒಬ್ಬ ಮನುಷ್ಯ ಸೇರಿದ್ರೆ, ಹೋಗಿ ರೀಚ್ ಆದ್ರೆ ಅವ್ರು ಮತ್ತೆ ಹಿಂತಿರುಗೋದಿಲ್ಲ. ಅದೇ ನನ್ನ ಪರಮ ನಿವಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅವರ ಲೋಕದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥದಲ್ಲಿ ನಮ್ಗೆ ಪ್ರಭುಪಾದರು ತುಂಬಾ ಚೆನ್ನಾಗಿ ಭಗವಂತನ ಲೋಕದ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ಅದನ್ನ ಚಿಂತಾಮಣಿ ಧಾಮ ಅಂತ ಕರೀತಾರೆ ಅಲ್ವಾ. ಸೊ ಅಲ್ಲಿ ಏನು ಅಂತಂದ್ರೆ ಆ ಚಿಂತಾಮಣಿ ಅಂತಂದ್ರೆ ನಾವ್ ಏನೇ ಒಂದು ಇಷ್ಟಗಳನ್ನ ನಾವು ಇಷ್ಟಪಟ್ರು ಸಹ ಅವೆಲ್ಲವೂ ಸಹ ನೆರವೇರ್ಬಿಡುತ್ತೆ ಅಲ್ವಾ. ನಮ್ಗೆ ಅದೇ ಆಸೆ ಅಲ್ವಾ, ನಾವ್ ಏನ್ ಅನ್ಕೊಂಡ್ರೆ ಅದ್ ನೆರವೇರ್ಬೇಕು. ನಾವ್ ಈ ಭೌತಿಕ ಪ್ರಪಂಚದಲ್ಲಿ ನಮ್ದು ಆಸೆ ಅದೇ ತರನೇ. ಯಾಕಂದ್ರೆ ನಾವು ಅಂತ ಲೋಕದಲ್ಲಿ ನಾವ್ ಇದ್ವಿ, ಆ ಚಿಂತಾಮಣಿ ಧಾಮದಲ್ಲಿ. ಅಲ್ಲಿ ನಾವ್ ಏನೇ ಇಚ್ಛೆ ಪಟ್ರು ಅದು ನೆರವೇರ್ ಬಿಡ್ತಾ ಇತ್ತು ಅಲ್ವಾ. ಅಲ್ಲಿ ಚಿಂತಾಮಣಿ ಧಾಮ ಅದು ಎಲ್ಲಾ ಇಷ್ಟಾರ್ಥಗಳು ಕೈಗೂಡುವ ಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆ ಗೋಲೋಕ ವೃಂದಾವನ ಅದು ಯಾವ ತರ ಇದೆ ಅಂತಂದ್ರೆ, ಆ ಚಿಂತಾಮಣಿ ಕಲ್ಲುಗಳಿಂದ ತುಂಬಿರುವಂತಹ, ಅಂದ್ರೆ ಅದನ್ನು ಉಪಯೋಗಿಸ್ಕೊಂಡು ಅರಮನೆಗಳನ್ನ ನಿರ್ಮಿಸಿದ್ದಾರೆ. ಅಂತಹ ಒಂದು ಜಾಗ ಅದು ಚಿಂತಾಮಣಿ ಧಾಮ ಅಂದ್ರೆ ಭಗವಂತನ ಲೋಕ, ಕೃಷ್ಣ ಲೋಕ ಅಂದ್ರೆ ಗೋಲೋಕ ವೃಂದಾವನ. ಅಲ್ಲಿ ಎಂತಹ ಮರಗಳು ಅಂದ್ರೆ, ನಮ್ಗಿವಾಗ ಸೇಬು ಗಿಡ ಬೇಕಂದ್ರೆ ಒಂದು ಸೇಬಿನ ಮರವನ್ನ ನಾನು ನೆಡಬೇಕು, ಅಥವಾ ಇನ್ಯಾವುದೋ ಒಂದು ಮರ ಬೇಕಂದ್ರೆ ಅದರ ಒಂದು ಮರವನ್ನ ನಾನು ನೆಡಿಬೇಕು. ಆದ್ರೆ ಅಲ್ಲಿ ಚಿಂತಾಮಣಿ, ಅಲ್ಲಿ ಕಲ್ಪವೃಕ್ಷಗಳಿದೆ. ಅದೆಂತದು ಅಂತಂದ್ರೆ ನಾವ್ ಏನನ್ನೇ ಬೇಡಿದ್ರು ಯಾವುದೇ ಒಂದು ಸಮಯದಲ್ಲಿ ಅದು ನಮ್ಗೆ ಕೊಡುತ್ತೆ. ನಾವ್ ಅನ್ಕೊಂಡಿರೋದನ್ನ ಅದು ನಮ್ಗೆ ಕೊಡುತ್ತೆ. ಅಂತಹ ಕಲ್ಪವೃಕ್ಷಗಳಿದೆ. ಮತ್ತೆ ಹಸುಗಳು ಇಲ್ಲಿ ನಮ್ಗೆ ಹಾಲನ್ನ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಕರು ಹಾಕಿರ್ಬೇಕು, ಜನನ ಆಗಿರ್ಬೇಕು. ಅಂದ್ರೆ ಎಷ್ಟು ಕೊಡುತ್ತೆ, ಲಿಮಿಟ್ ಆಗಿ ಇಷ್ಟ್ ಲೀಟರ್ ಹಾಲುಗಳಂತ ಹೇಳ್ಬಿಟ್ಟು ಅದು ಕೊಡುತ್ತೆ. ಆದ್ರೆ ಅಲ್ಲಿರೋದು ಸುರಭಿ ಹಸುಗಳು. ಅದು ಎಷ್ಟು ಹಾಲನ್ನ ಕೊಡುತ್ತೆ ಅಂತಂದ್ರೆ ಅದರ ಹಾಲಿನಿಂದ ಆ ನೆಲವೆಲ್ಲ ತೊಯ್ದು ಹೋಗ್ಬಿಟ್ಟಿರುತ್ತಂತೆ. ಅಂತಹ ಸುರಭಿ ಹಸುಗಳಿರುತ್ತೆ. ಮತ್ತೆ ನಮ್ಗೆ ನೋಡಿ, ಇವಾಗ ಒಂದೇ ಲಕ್ಷ್ಮಿ ನಮ್ಗೆ ಗೊತ್ತಿರೋದು. ಆ ಒಂದೇ ಒಂದು ಲಕ್ಷ್ಮಿ ಎಷ್ಟು ಐಶ್ವರ್ಯ ಸಂಪನ್ನಳಾಗಿದ್ದಾಳೆ, ಸಂಪತ್ ಭರಿತ ಅಂತ ನಾವ್ ಅನ್ಕೋತೀವಿ. ಆದ್ರೆ ಈ ತರ ಲಕ್ಷ್ಮಿಗಳು ಅಲ್ಲಿ ಸಹಸ್ರ ಲಕ್ಷ್ಮಿಗಳಿದ್ದಾರೆ.
ಅವರೆಲ್ಲರೂ ಸಹ ಏನ್ ಮಾಡ್ತಿದಾರಲ್ಲಿ, ಅವರೆಲ್ಲರೂ ಸಹ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಆ ತರ ಇದ್ದಾರೆ. ಮತ್ತೆ ಭಗವಂತನ ರೂಪವನ್ನ ವರ್ಣಿಸ್ತಾರೆ. ಭಗವಂತ ಯಾವ ತರ ಇದ್ದಾರೆ ಅಂತಂದ್ರೆ, ಇವಾಗ ನಾವು ಒಬ್ಬ ಮನ್ಮಥನನ್ನ ನೋಡಿದ್ರೇನೆ ಅಬ್ಬಾ ಎಂತಹ ಸೌಂದರ್ಯ ಅಂತ ನಾವ್ ಅಂತೀವಿ. ನಮ್ಗೆ ಮಾಮೂಲಿ ಮನುಷ್ಯರಲ್ಲೇ ಒಬ್ರು ಯಾರಾದ್ರೂ ಸ್ಫುರದ್ ರೂಪ ಇದ್ರೆ ಅವ್ರನ್ನೇ ನೋಡ್ತಾ ಇರ್ಬೇಕು ಅನ್ಸುತ್ತೆ, ಕಣ್ಣು ಮಿಟಕಿಸ್ತಲೇ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಅವರ ಆ ಒಂದು ಆ ರೂಪವನ್ನ ನಾವು ಆಸ್ವಾದನೆ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಭಗವಂತನ ರೂಪ ಸಹಸ್ರಾರು ಮನ್ಮಥರನ್ನ ನೀವು ಒಂದುಗೂಡ್ಸಿದ್ರೆ ಎಂತಹ ಒಂದು ಸೌಂದರ್ಯ ಇರ್ಬೋದು, ಅಂತಹ ರೂಪ ಭಗವಂತಂದು. ಮತ್ತೆ ಭಗವಂತ ಅವರು ಪೀತಾಂಬರವನ್ನ ಧರಿಸಿರ್ತಾರೆ. ತಲೆ ಮೇಲೆ ಅವರು ಒಂದು ನವಿಲಿಗೆರೆಯನ್ನ ಅವರು ಸಿಗಿಸ್ಕೊಂಡಿರ್ತಾರೆ, ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಭಗವಂತನ ಸೌಂದರ್ಯವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅವರ ಭಗವಂತನ ಮುಖಾರವಿಂದ ನೋಡಿದ್ರೇನೆ ಸಾಕು, ನಮ್ಗೆ ಏನು ಬೇಡ, ಅಷ್ಟು ಸಂತೋಷ. ನಾವಿವಾಗ ಭಾಗವತವನ್ನು ನಾವು ನೋಡ್ತೀವಿ. ಕುಂತಿ ಮಹಾರಾಣಿ ಎಲ್ಲ ಯುದ್ಧ ಎಲ್ಲ ಆದ್ಮೇಲೆ ಕೃಷ್ಣ ಅವ್ರು ತಮ್ಮ ದ್ವಾರಕೆಗೆ ಹೋಗ್ಬೇಕು ಅಂತ ಬಿಟ್ಟು ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಕುಂತಿ ಮಹಾರಾಣಿ ಪ್ರಾರ್ಥನೆನ ಮಾಡ್ತಾರೆ. ತುಂಬಾ ಅದ್ಭುತವಾದ ಪ್ರಾರ್ಥನೆಗಳನ್ನ ಮಾಡ್ತಾಳೆ. ಅದೆಲ್ಲ ಆದ್ಮೇಲೆ ಕೃಷ್ಣ ಏನನ್ನೂ ಮಾತಾಡೋದಿಲ್ಲ, ಅವರೊಂದು ಮುಗುಳ್ನಗೆಯನ್ನ ಕೊಡ್ತಾರೆ. ಕುಂತಿ ಮಹಾರಾಣಿಗೆ ಅಷ್ಟೇ ಸಾಕು. ಆ ಕೃಷ್ಣನ ಆ ಮುಗುಳ್ನಗೆ ಏನಿದೆ, ಅವಳ ಜನ್ಮ ಸಾರ್ಥಕ ಆಗೋಗುತ್ತೆ. ಅಂದ್ರೆ ಕೃಷ್ಣನ ಆ ಒಂದು ಮುಖಾರವಿಂದ ಬರುವಂತಹ ಆ ನಗು ಅಷ್ಟು ಅದ್ಭುತವಾಗಿರುತ್ತೆ. ಅದು ನಮ್ಗೆ ಮಂಗಳಕರವಾದದ್ದು ಅದು. ಸೊ ನಮ್ಗೆ ಅಷ್ಟು ಸಂತೋಷವನ್ನ, ಆನಂದವನ್ನ ಅದು ನಮ್ಗೆ ತಂದ್ಕೊಡುತ್ತೆ. ಸೊ ದೇವೋತ್ತಮನ ನಿವಾಸವನ್ನ ಮೀರಿಸೋದು ಇನ್ಯಾವುದೂ ಇಲ್ಲ. ಇದನ್ನೇ ನಾವು ನಮ್ಮ ಮನುಷ್ಯನ ಒಂದು ಅಂತಿಮ ಗುರಿಯಾಗಿ ಮಾಡ್ಕೋಬೇಕು. ಅಂತಹ ಒಂದು ಜಾಗಕ್ಕೆ ನಾವು ಹೋಗ್ಬೇಕು. ಸೊ ಇವಾಗ ಇವಾಗ ಭಗವಂತ ಈ ಭೂಮಿಗೆ ಬಂದಾಗ್ಲೂ ಸಹ ಅವರು ತಮ್ಮ ಆ ಒಂದು ಧಾಮವನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ನಮ್ಗೆ ಗೊತ್ತಿದೆಯಲ್ಲ, ಇಲ್ಲಿ ವೃಂದಾವನ ಅಂತ ಹೇಳ್ಬಿಟ್ಟು ದೆಹಲಿಯಿಂದ ಅದು ಆಗ್ನೇಯ ದಿಕ್ಕಿಗೆ 90 ಮೈಲಿ ದೂರದಲ್ಲಿದೆ. ಅದು ವೃಂದಾವನ. ಅದನ್ನ ನಮ್ಗೆ ಈ ಒಂದು ಭೌತಿಕ ಕಣ್ಣುಗಳಿಂದ ನೋಡಿದಾಗ ನಮ್ಗೆ ಅದು ಯಾವುದೇ ಒಂದು ಬೇರೆ ಊರಿನ ತರ ಕಾಣಬಹುದು. ಆದ್ರೆ ಯಾರು ಶುದ್ಧ ಭಕ್ತರೋ ಆ ವೃಂದಾವನ ಅವರಿಗೆ ಆಧ್ಯಾತ್ಮಿಕವಾಗಿ ಕಾಣುತ್ತೆ. ಅಂದ್ರೆ ಆ ಒಂದು ಗೋಲೋಕ ಏನಿದೆ, ಭಗವಂತನ ಒಂದು ಧಾಮ ಏನಿದೆ, ಅದೇ ಧಾಮ ಇಲ್ಲಿ ಭೂಮಿಗೆ ಬರುತ್ತೆ ಭಗವಂತ ಬಂದಾಗ. ಅಂದ್ರೆ ಆ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಆ ಒಂದು ವೃಂದಾವನ ಬೇರೆ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂತಹ ವೃಂದಾವನ ಬೇರೆ ಅಲ್ಲ. ನಮ್ಗೆ ಅಂತಹ ಒಂದು ದೃಷ್ಟಿ ಇಲ್ಲ ನಮ್ಗೆ ನೋಡ್ಲಿಕ್ಕೆ ಭಗವಂತನ ಆ ಒಂದು ಧಾಮವನ್ನ ನೋಡ್ಲಿಕ್ಕೆ. ಅದಕ್ಕೆ ಆ ವೃಂದಾವನ ಧಾಮವನ್ನ ಎಲ್ಲಾ ಆಚಾರ್ಯರು ಅವರು ಕೊಂಡಾಡ್ತಾರೆ. ಅದು ಅಂದ್ರೆ ಭಗವಂತ ಅವರು ತಮ್ಮ ಪಾದಾರವಿಂದ ಅವರು ಚಪ್ಲಿನೇ ಹಾಕೊಂಡಿಲ್ಲ. ನಾನು ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಅವರು ಚಪ್ಲಿನೇ ಅವರು ಹಾಕೊಳ್ಳಿಲ್ಲ. ಯಾಕೆಂತಂದ್ರೆ ಹಸು ಕರುಗಳಿಗೆ ನೀನು ಚಪ್ಲಿಯನ್ನ ಕೊಡ್ಸು ಅಮ್ಮ, ಅದಕ್ಕೂ ಹೊಲ್ಸು, ಅವಾಗ ಆದ್ರೇನೆ ಅವು ಹಾಕೊಂಡ್ರೆ ಅಷ್ಟೇ ನಾನು ಹಾಕೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ಭಗವಂತ ಚಪ್ಲಿನೇ ಹಾಕೊಂಡಲೆ ಅವರು ತಮ್ಮ ಆ ಒಂದು ಪಾದ ಕಮಲಗಳಿಂದ ಅವರು ಆ ಇಡೀ ವೃಂದಾವನದ ಸುತ್ತಲೂ ತುಂಬಾನು ಓಡಾಡಿದ್ದಾರೆ. ಅವರು ಅವರ ಪಾದ ಧೂಳು ಅಲ್ಲಿದೆ ಆ ಇಡೀ ವೃಂದಾವನದಲ್ಲಿ. ಸೊ ಅಂತಹ ಪುಣ್ಯ ಜಾಗ ಆ ಒಂದು ವೃಂದಾವನ. ನಮ್ಗೆ ಈ 3 ಗುಣಗಳಿಂದ ಕಲ್ಮಶರಾಗಿರೋದ್ರಿಂದ ನಮ್ಗೆ ಅದನ್ನ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಅವರು ಈ ಭೂಮಿಗೆ ಬಂದಾಗ ಆಧ್ಯಾತ್ಮಿಕ ಗಣದಲ್ಲಿರುವ ಪರಮ ಗೋಲೋಕ ವೃಂದಾವನದ ಯಥಾಪ್ರತಿ ಈ ಭೂಮಿಗೆ ಬರುತ್ತೆ. ಕೃಷ್ಣನು ಭೂಮಿಗೆ ಇಳಿದು ಬಂದಾಗ ಭಾರತದ ಮಥುರಾ ಜಿಲ್ಲೆಯಲ್ಲಿರುವ ಸುಮಾರು 84 ಚದುರ ಮೈಲಿಗಳ ವೃಂದಾವನ ಎನ್ನುವ ಪ್ರದೇಶದಲ್ಲಿ ತನ್ನ ಲೀಲೆಗಳನ್ನ ಮೆರೆದನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಅದೆಷ್ಟು 84 ಚದುರ ಮೈಲಿಗಳಿದೆಯಲ್ಲ, ಆ ಎಲ್ಲ ಜಾಗವನ್ನ ಸೇರಿಸಿ ವ್ರಜಭೂಮಿ ಅಂತ ಕರೀತಾರೆ, ಅಥವಾ ವೃಂದಾವನ ಅಂತ ಕರೀತಾರೆ. ಅಲ್ಲಿ ಕೃಷ್ಣ ಲೀಲೆಯನ್ನ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ 22ನೇ ಶ್ಲೋಕವನ್ನ ಓದೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿ 22ನೇ ಹರೇ ಶ್ಲೋಕ. ಕೃಷ್ಣ ಮಾತಾಜಿ. ಓದಿ ಪ್ರಭು. ಪುರುಷಃ ಸಹ ಪರಃ ಪಾರ್ಥ ಭಕ್ತಾ ಹಿ ಲಭ್ಯಃ ತು ಅನನ್ಯಾಯ ಯಸ್ಯ ಅಂತಸ್ತಾನಿ ಭೂತಾನಿ ಏನ ಸರ್ವಂ ಇದಂ ತತ್ತಮಂ. ಅನುವಾದ ಶ್ರೀಲ ಪ್ರಭಾದರ ಜೀವಗಳೇ. ಪ್ರಾರ್ಥನೆ ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗೇ ಇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರಲ್ವಾ. ಸುಮ್ನೆ ಇವಾಗ ಭೌತಿಕ ಪ್ರಪಂಚ ಈ ತರ ಇದೆ, ಅದು ದುಃಖಾಲಯ ಅಶಾಶ್ವತಮ, ಆದ್ರೆ ನನ್ನದೊಂದು ಜಾಗ ಇದೆ, ಅದು ಪರಮ ನಿವಾಸ, ಅಲ್ಲಿ ಆನಂದವಾಗಿ ಇರಬಹುದು ಅಂತ ಅಷ್ಟೇ ಮಾಹಿತಿ ಕೊಟ್ಟಿ ಕೃಷ್ಣ ಸುಮ್ನೆ ಆಗ್ತಿಲ್ಲ. ಅವ್ರು ಹೇಳ್ತಾ ಇದಾರೆ ನನ್ನ ಲೋಕಕ್ಕೆ ಹೇಗ್ ಬರ್ಬೇಕು, ಪರಿಶುದ್ಧ ಭಕ್ತಿಯಿಂದ ಬರ್ಬೋದು ಅಂತ ಹೇಳ್ತಾರೆ. ನೋಡಿ ನಾವ್ ಇವಾಗ ಒಂದು ಅಮೆರಿಕಾಗ್ ಹೋಗ್ಬೇಕಂದ್ರೆ ನಮ್ಗೆ ಎಷ್ಟೊಂದು ಪ್ರೊಸೀಜರ್ಸ್ ಇದೆ ಅಲ್ವಾ. ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಮೆರಿಕಾಗೆ. ಇಲ್ಲೇ ಇದೆ ಭೌತಿಕ ಪ್ರಪಂಚದಲ್ಲಿದೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿದೆ, ಮಾಹಿತಿ ಇದೆ ಕೂಡ, ಆದ್ರೆ ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಯಾರ್ ಬೇಕಾದ್ರೂ ಹೋಗ್ಬೋದು, ಯಾರು ಪರಿಶುದ್ಧ ಭಕ್ತಿಯನ್ನ ಮಾಡ್ತಾರೆ. ಅಲ್ಲಿ ಜಾತಿ ಮತ ಭೇದ, ಅದೇನು ಕುಲ ಅಂದ್ರೆ ಚಿಕ್ಕ ವಯಸ್ಸು ದೊಡ್ಡವರು ಯಾವ್ದು ಭೇದ ಇಲ್ಲ, ಹೆಣ್ಣು ಗಂಡು ಏನು ಭೇದ ಇಲ್ಲ.
ಯಾರ್ ಬೇಕಾದ್ರೂ ಸಹ ಭಕ್ತಿಯನ್ನ ಮಾಡಿ, ಶುದ್ಧ ಭಕ್ತಿಯನ್ನ ಮಾಡಿ ನೋಡಿ ಅಂತಹ ಒಂದು ಪರಮ ಧಾಮವನ್ನ ನಾವು ಸಹ ಸೇರ್ಬೋದು. ಭಗವಂತ ಅವರು ತಮ್ಮ ನಿವಾಸದಲ್ಲಿ ಯಾವಾಗ್ಲೂ ಇರ್ತಾರೆ. ಕೃಷ್ಣ ಗೋಲೋಕ ವೃಂದಾವನ ಬಿಟ್ಟು ಇವರೆಲ್ಲೂ ಹೋಗೋದಿಲ್ಲ. ಆದ್ರೂನು ಸಹ ಅವರು ಸರ್ವಾಂತರ್ಯಾಮಿ. ತನ್ನ ಶಕ್ತಿಗಳಿಂದ, ತನ್ನ ವಿವಿಧ ಶಕ್ತಿಗಳಿಂದ ಅವ್ರು ಎಲ್ಲ ಕಡೆ ಇರ್ತಾರೆ. ಅವರ ಸೃಷ್ಟಿಯಲ್ಲಿ ಏನೆಲ್ಲ ಇದೆಯೋ ಎಲ್ಲ ಕಡೆನೂ ಸಹ ಅವರು ಇರ್ತಾರೆ. ಮತ್ತೆ ಎಲ್ಲ ವಸ್ತುಗಳು ಸಹ ಅವನ ಒಳಗಡೆನೆ ಇದೆ ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ಆ ಅಂದ್ರೆ ಅವರು ಮಣ್ಣನ್ನ ತಿಂದಾಗ ಯಶೋದ ಮತ್ತೆ ಏನ್ ಹೇಳ್ತಾರೆ, ಬಾಯನ್ನ ತೆಗೆದು ತೋರ್ಸು, ಅವಾಗ್ಲೇ ನನ್ಗೆ ಗೊತ್ತಾಗುತ್ತೆ ನೀನು ಮಣ್ಣನ್ನ ತಿಂದಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಂತ ಹೇಳಿದಾಗ ಬಾಯಿ ತೆಗೆದಾಗ ಏನಾಗುತ್ತೆ, ಇಡೀ ಬ್ರಹ್ಮಾಂಡವೇ ಅವರ ಬಾಯಲ್ಲಿ ನೋಡ್ತಾರೆ ಅಲ್ವಾ. ಎಲ್ಲವೂ ಸಹ ಅವರ ಒಳಗಡೆನೆ ಇದೆ. ಇವಾಗ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಎಲ್ಲ ಜೀವರಾಶಿಗಳು ಪ್ರಳಯ ಆದಾಗ ಏನಾಗುತ್ತೆ, ಎಲ್ಲವೂನು ಆ ಗರ್ಭೋದಕಶಾಹಿ ವಿಷ್ಣುವಿನ ಒಳಗಡೆ ಹೋಗುತ್ತೆ. ಮತ್ತೆ ಇಡೀ ಅಂದ್ರೆ ಬ್ರಹ್ಮನ 100 ವರ್ಷ ಮುಗಿದ್ಮೇಲೆ ಇಡೀ ಬ್ರಹ್ಮಾಂಡವು ಎಲ್ಲೋ ಹೊಟ್ಟೋಗುತ್ತೆ, ಅದು ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಹೊಟ್ಟೋಗುತ್ತೆ ಅಲ್ವಾ. ಸೊ ಎಲ್ಲವೂ ಸಹ ಭಗವಂತನ ಒಳಗಡೆನೆ ಇದೆ. ಅದನ್ನ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಒನ್ಸ್ ನಾವು ಭಗವಂತನ ಲೋಕಕ್ಕೆ ಹೋದ್ಮೇಲೆ ನಾವು ಇನ್ನೊಂದ್ಸತಿ ಇಲ್ಲಿಗೆ ಭೌತಿಕ ಪ್ರಪಂಚಕ್ಕೆ ನಾವು ಬರೋದಿಲ್ಲ. ಅನ್ಲೆಸ್ ನಾವ್ ಇಚ್ಛೆ ಪಟ್ರೆ, ಇಲ್ಲ ಕೃಷ್ಣ ನಾನು ಒಡೆಯನಾಗ್ಬೇಕು, ನಾನು ಇಲ್ಲಿಂದ ದೂರ ಇರ್ಬೇಕು, ಸ್ವತಂತ್ರವಾಗಿ ಬದುಕ್ಬೇಕು ಅಂತಂದ್ರೆ ಮಾತ್ರ ನಾವ್ ಇಲ್ಲಿಗೆ ಬರ್ತೀವಿ. ನಮ್ಮ ಸ್ವ ಇಚ್ಛೆ ಅನುಸಾರ ನಾವ್ ಇಲ್ಲಿಗೆ ಬರ್ತೀವಿ ಹೊರತು ಅಲ್ಲಿ ಯಾವ್ದೇ ಒಂದು ಪ್ರಕೃತಿ ನಿಯಮ ಅಂತ ಇಲ್ಲಿ ಏನ್ ಹೇಳ್ತೀವೋ ಅಂತಹ ಒಂದು ನಿಯಮ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ನೀವು ವಾಪಸ್ ಬೇರೆ ಕಡೆ ಹೋಗ್ಬೇಕು ಅಂತ ಅಲ್ಲಿ ಇಲ್ಲ. ಅಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ನಾವು ಅಲ್ಲೇ ಭಗವಂತನ ಜೊತೆ ನಾವ್ ಇರ್ಬೋದು. ಅಲ್ಲಿ ಆನಂದವಾಗಿ ನಾವ್ ಇರ್ಬೋದು. ನೋಡಿ, ಇಲ್ಲಿ ಆನಂದ ಚಿನ್ಮಯ ರಸ ಅಂತ ಹೇಳ್ತಾರೆ ಅಲ್ವಾ. ಅದು ದಿವ್ಯಾನಂದ. ನಮ್ಗೆ ಇಲ್ಲಿ ಚಿಕ್ಕ ಪುಟ್ಟ ಆನಂದ ಬಂದ್ರೆ ನಮ್ಗೆ ಎಷ್ಟು ಅದನ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಸಂತೋಷ ಸುದ್ದಿಯನ್ನ ಕೇಳಿ ಅವರು ಸತ್ಯ ಹೋಗ್ಬಿಡ್ತಾರೆ ಅಲ್ವಾ. ಅಲ್ಲಿ ನಿಂತ ಆನಂದ ಇರ್ಬೋದು ಅಲ್ವಾ. ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ನಮ್ಮ ಆತ್ಮ ಆ ಪರಮಾತ್ಮನ ಜೊತೆ ಸಂಪರ್ಕಕ್ಕೆ ಬರುತ್ತಲ್ಲ, ಆಗ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನನಗೆ ಯಾವ್ದೇ ಒಂದು ವಸ್ತು ಸಿಕ್ಕಿಲ್ಲ, ಹಣ ಸಿಕ್ಕಿಲ್ಲ, ಯಾರು ನನ್ನನ್ನ ಹೊಗ್ಲಿಲ್ಲ, ಆದ್ರೆ ನನಗೆ ಇಲ್ಲಿ ಎಷ್ಟು ಆನಂದ ಬರ್ತಿದ್ಯಲ್ಲ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅದು ನಿಜವಾದ ಆನಂದ. ಯಾಕಂದ್ರೆ ನಾವು ಆ ಭಗವಂತನ ಸಂಪರ್ಕಕ್ಕೆ ಬಂದಾಗ ಅವರು ಸತ್ಚಿತ್ತ ಆನಂದ ಸ್ವರೂಪಿ ಅಲ್ವಾ. ಅಂತವರ ಜೊತೆ ಇದ್ದಾಗ ನಾವುನು ಸಹ ಆ ಒಂದು ಆನಂದವನ್ನ ನಾವು ಅನುಭವಿಸ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಭಗವಂತ ಅವರ ಲೋಕದಲ್ಲಿ ಇರ್ತಾರೆ, ಆದ್ರೆ ಅವ್ರಿಗೆ ಎಷ್ಟು ಅನಂತಾನಂತ ಶಕ್ತಿಗಳಿದೆ ಅಲ್ವಾ. ಅವ್ರ ತಮ್ಮ ಅನಂತಾನಂತ ಶಕ್ತಿಗಳಿಂದ ಅವರು ಇಡೀ ಒಂದು ಅವರ ಸೃಷ್ಟಿಯನ್ನ ಅವರು ಪರಿಪಾಲನೆ ಮಾಡ್ತಾ ಇದಾರೆ. ಎಲ್ಲ ಕಡೆನೂ ಸಹ ಅವರ ಶಕ್ತಿಯಿಂದ ಅವರು ಹರಡಿದ್ದಾರೆ ಅಲ್ವಾ. ಹೇಗೆ ಅರ್ಥ ಮಾಡ್ಕೋಬಹುದು ಅಂದ್ರೆ, ಸೂರ್ಯ ನೋಡಿ ಒಬ್ನೇ, ಅವನು ತನ್ನ ಲೋಕದಲ್ಲಿ ಇದ್ದಾನೆ, ಸೂರ್ಯ ಲೋಕದಲ್ಲಿ ಅವನಿದ್ದಾನೆ. ಆದ್ರೆ ಅವನ ಕಿರಣಗಳು ಎಲ್ಲ ಇಡೀ ವಿಶ್ವದಾದ್ಯಂತ ಅದು ಹರಡುತ್ತೆ ಅಲ್ವಾ. ಆ ಸೂರ್ಯ ಭಗವಂತನ ಒಂದು ಶಕ್ತಿ, ಅವನಿಗೆ ಅಷ್ಟು ಶಕ್ತಿ ಇದೆ ಅಂದಾಗ ಆ ಭಗವಂತನಿಗೆ ಇನ್ನೆಷ್ಟು ಶಕ್ತಿ ಇರಬೇಕು ಅಲ್ವಾ. ಅವನು ತನ್ನ ಶಕ್ತಿಯಿಂದ ಅವರು ಎಲ್ಲ ಕಡೆ ಅವರು ಸರ್ವಾಂತರ್ಯಾಮಿಯಾಗಿ ಅವ್ರು ಇರ್ತಾರೆ. ಮತ್ತೆ ಇಲ್ಲಿ ಇನ್ನ ಒಂದು ಪದವನ್ನ ಇಲ್ಲಿ ಹೇಳ್ತಾ ಇದಾರೆ, ಭಕ್ತ್ಯ ಅಂತ ಒಂದು ಪದವನ್ನ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಭಕ್ತಿಯಿಂದ ಮಾತ್ರ ನಾವು ಭಗವಂತನ ಆ ಒಂದು ನಿವಾಸವನ್ನ ನಾವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಏನೇ ಒಂದು ಯಜ್ಞ, ದಾನ, ತಪ ಏನನ್ನೇ ಮಾಡಿದ್ರು ಸಹ ನಾವು ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಏಕಚಿತ್ತ ಭಕ್ತಿಯಿಂದ ಮಾತ್ರನೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರೆ, ಬೇರೆ ಇನ್ಯಾವುದೇ ಒಂದು ಮಾರ್ಗ ಇಲ್ಲ. ಮತ್ತೆ ಇದು ತುಂಬಾ ಮುಖ್ಯವಾದಂತ ಶ್ಲೋಕ. ಏನಂತಂದ್ರೆ, ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಇಲ್ಲಿ ಹೇಳ್ತಾ ಇದಾರೆ. ಸೊ ಭಗವಂತ ಏನನ್ನೂ ಮಾಡೋದು ಬೇಕಾಗಿಲ್ಲ, ಅವರ ಶಕ್ತಿನೇ ಎಲ್ಲವನ್ನ ಮಾಡುತ್ತೆ ಅಲ್ವಾ. ಇವಾಗ ನಾವು ನೋಡಿದೀವಿ, ಇವಾಗ ನಮ್ಮ ಕಣ್ಮುಂದೆನೆ ತುಂಬಾ ಶ್ರೀಮಂತ ವ್ಯಕ್ತಿ, ಅವನಾಗಿ ಅವನು ಹೋಗಿ ಏನನ್ನೂ ಮಾಡೋದ್ ಬೇಕಾಗಿಲ್ಲ ಅಲ್ವಾ. ಅವನು ಜಸ್ಟ್ ಯಾರಿಗಾದ್ರೂ ಒಂದು ಆರ್ಡರ್ ಕೊಟ್ರೆ ಸಾಕು, ಎಲ್ಲವೂ ಸಹ ತಾನಾಗ್ ತಾನೇ ನಡೆಯುತ್ತೆ ಅಲ್ವಾ. ನಾವು ನೋಡಿರೋ ಹಾಗೇನೆ ಇವಾಗ ಅದಕ್ಕೆ ನಮ್ಗೆ ಎಕ್ಸಾಂಪಲ್ ಕೊಡ್ತಾರೆ ಆಚಾರ್ಯರು. ಏನು ಅಂತಂದ್ರೆ, ಇವಾಗ ಒಬ್ಬ ಶ್ರೀಮಂತ ವ್ಯಕ್ತಿ, ಒಬ್ಬ ಜಮೀನ್ದಾರ ಅನ್ಕೊಳ್ಳಿ, ಅವನು ಕುತ್ಕೊಂಡು ಅವನು ಅಲ್ಲಿ ದರ್ಬಾರ್ ನಡೆಸ್ತಾ ಇರ್ತಾನೆ. ಆಗ ಅವನ ಸೇವಕ ಬರ್ತಾನೆ, ಅವನು ಏನೋ ಒಂದು ಗಾಡಿ ತುಂಬಾ ಸಾಮಾನ್ ತಗೊಂಬಂದಿರ್ತಾನೆ. ಅವನು ತಗೊಂಬಂದಿರೋ ವಿಷಯ ಗೊತ್ತಾಗುತ್ತೆ ಜಮೀನ್ದಾರಿಗೆ. ಅವಾಗ ಅವನೇನ್ ಮಾಡ್ತಾನೆ, ಕಣ್ ಸನ್ನೆ ಮಾಡ್ತಾನೆ, ಎತ್ಕೊಂಡೋಗಿ ಆ ರೂಮಲ್ಲಿ ಹಾಕು ಅಂತ ಹೇಳ್ಬಿಟ್ಟು. ಜಸ್ಟ್ ಕಣ್ಣು ಸನ್ನೆಯಿಂದನೇ ಅಲ್ಲಿ ಕೆಲಸ ನಡೆದೋಯ್ತು. ಒಬ್ಬ ಸಾಮಾನ್ಯ ಜಮೀನ್ದಾರನಿಗೆ ಅಷ್ಟು ಶಕ್ತಿ ಇದೆ ಅಂದಾಗ ಆ ಭಗವಂತ ಅಲ್ವಾ, ಅವನಿಗಿನೆಷ್ಟು ಕಾರಣ ಅವನಿಗಿನೆಷ್ಟು ಶಕ್ತಿ ಇರ್ಬೇಕು ಅಲ್ವಾ. ಅವನು ಜಸ್ಟ್ ಅವನು ಮನಸ್ಸಲ್ಲಿ ಅವನು ಏನು ಅದನ್ನ ಒಂದು ಸಂಕಲ್ಪ ಮಾತ್ರದಿಂದನೇ ಅವನ ಎಲ್ಲ ಕೆಲಸಗಳು ನಡೆದು ಹೋಗ್ಬಿಡುತ್ತೆ ಅಲ್ವಾ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಅವನಿಗೆ ಅಷ್ಟು ಶಕ್ತಿಗಳಿದೆ. ಅವರು ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ. ಅದಕ್ಕೆ ನಮ್ಗೆ ಭಗವಂತನಿಗೆ ನಾವು ಗ್ರೇಟ್ ಅನ್ಸಲ್ಲ, ಯಾಕೆಂದ್ರೆ ಅವೆಲ್ಲನೂ ಸಹ ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಲ್ವಾ. ನಮ್ಗೆ ಏನಂದ್ರೆ ನೋಡಿ, ಕೃಷ್ಣ ಅವರು ಮಾನವ ರೂಪದಲ್ಲಿ ಬಂದಾಗ ಅವ್ರಿಗೆ ನಮ್ಮ ಹತ್ರನೇ ಸಾಮಾನ್ಯ ಮನುಷ್ಯ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಗೆ ತುಂಬಾ ಗ್ರೇಟ್ ಅನ್ಸೋದೇ ಇಲ್ಲ ಗಾಡ್. ಅವರೊಂದ್ 4 ಚತುರ್ಭುಜ ಅಥವಾ ಅಷ್ಟಭುಜದಲ್ಲಿ ಬಂದಾಗ ಅಪ್ಪ ಇವನ ದೇವ್ರು ಅಂತ ಅನ್ಸುತ್ತೆ. ಅಥವಾ ಅವನು
ನಾವಿವಾಗ ಅನಂತ ಶಯನ ಅವನು ಎಷ್ಟು ದೊಡ್ಡದಾಗಿ ಇವಾಗ 3 ಬಾಗಿಲಿಂದ ನಾವು ನೋಡ್ಬೇಕು. ಆತರ ಇದ್ದಾಗ ಅಬ್ಬಾ ಇವರು ದೇವ್ರು ಅಂತ ಅನ್ಸುತ್ತೆ. ಅದಕ್ಕೆ ನಮ್ಗೆ ಕೃಷ್ಣನನ್ನ ನಾವು ದೇವ್ರು, ದೇವೋತ್ತಮ ಪರಮ ಪುರುಷ, ಸಕಲ ಕಾರಣಗಳಿಗೆ ಕಾರಣ ಅಂತ ನಾವು ಅನ್ಕೊಳೋದೇ ಇಲ್ಲ. ಯಾಕೆ ಅಂತಂದ್ರೆ ಅಷ್ಟು ಸ್ವಾಭಾವಿಕವಾಗಿ ನಡೆಯುತ್ತೆ ಅವನಿಂದ ಕೆಲಸಗಳೆಲ್ಲವೂ ಸಹ ಹಂಗೆ ನಡೀತಾ ಇರುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ರೆ 23ನೇ ಶ್ಲೋಕವನ್ನು ಓದಿ. ಇನ್ನೊಂದು 10 ನಿಮಿಷದಲ್ಲಿ ನಾನು ಮುಗಿಸ್ಲಿಕ್ಕೆ ಹರೇ ಟ್ರೈ ಕೃಷ್ಣ ಮಾಡ್ತೀನಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 23. ಶ್ಲೋಕ 20. ಯತ್ರ ಕಾಲೇ ತ್ವನಾವೃತ್ತಿಂ ಚ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತವರ್ಷಭ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರ ಜಯವಾಗಲಿ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಯೋಗಿಯು ಈ ಜಗತ್ತನ್ನು ಯಾವ ಸಮಯದಲ್ಲಿ ಬಿಟ್ಟರೆ ಹಿಂದಕ್ಕೆ ಬರುತ್ತಾನೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಈಗ ವಿವರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇವಾಗ ನಮ್ಗೇನು ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರು, ನಮ್ದು ಎಕ್ಸಾಮ್ ದಿವಸ ಯಾವತ್ತು ಸಾಯುವ ದಿನ ಅಲ್ವಾ? ಅವತ್ತಿನ ದಿನ ಎಂತಹ ಸಮಯದಲ್ಲಿ ನಾವು ಸಾವನ್ನ ಅಪ್ಪಿದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗಬಹುದು ಅನ್ನೋ ಒಂದು ವಿಚಾರವನ್ನ ನಾನು ನಿನ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಇಲ್ಲಿ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಭಗವಂತನ ಭಕ್ತರಾಗಿರೋರು ಯಾವುದೇ ಒಂದು ಸಮಯ ಗಳಿಗೆ ಅದನ್ನ ನೋಡೋದೇ ಬೇಕಾಗಿಲ್ಲ. ನಮ್ಗೆ ಅದಕ್ಕೆ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದು ಏನು ಇನಾಸ್ಪಿಷಿಯಸ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀವಿ, ಅಮಂಗಳಕರವಾದಂತಹ ಗಳಿಗೆ ಅಂತಂದ್ರೆ, ಯಾವಾಗ ನೀವು ಬಾಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋದಿಲ್ವೋ ಅದೇ ಅಮಂಗಳಕರ ಗಳಿಗೆ. ನಾವಿವಾಗ ನೋಡ್ತೀವಿ ಗುಳಿಕ ಕಾಲ, ಯಮಗಂಡ ಕಾಲ, ರಾಹು ಕಾಲ ಅವೆಲ್ಲ ನೋಡ್ತೀವಿ ಅಲ್ವಾ? ಆದ್ರೆ ಯಾರು ಕೃಷ್ಣನ ಭಕ್ತರಿರ್ತಾರೋ ಅವ್ರಿಗೆ ಯಾವುದೇ ಒಂದು ಕಾಲ ಪರಿಣಾಮ ಬೀರೋದೇ ಇಲ್ಲ. ಅವ್ರಿಗೆ ಯಾವಾಗ ಅಮಂಗಳಕರವಾದ ಗಳಿಗೆ ಅಂತಂದ್ರೆ, ಯಾವಾಗ ಅವರು ಭಗವಂತನನ್ನ ಸ್ಮರಣೆ ಮಾಡೋದಿಲ್ವೋ ಅದೇ ಅಮಂಗಳಕರವಾದಂತಹ ಗಳಿಗೆ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ರೆ, ಇದು ಏನೆಲ್ಲ ಹೇಳ್ತಿದಾರೋ ಇದು ಭಕ್ತರಿಗೆ ಅನ್ವಯಿಸೋದಿಲ್ಲ. ಯಾಕಂತಂದ್ರೆ ಆ ಭಕ್ತರು ಯಾವುದೇ ಒಂದು ಸಮಯದಲ್ಲಿ ಅವರು ದೇಹವನ್ನ ಬಿಟ್ಟರು ಸಹ ಅವರು ಭಗವಂತ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಯಾರು ಯೋಗಿಗಳು ಅವರು ತಮ್ಮ ಪ್ರಯತ್ನದಿಂದ ಅವರು ಭಗವಂತ ಲೋಕಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದಾರಲ್ಲ, ಅಷ್ಟಾಂಗ ಯೋಗವನ್ನ ಮಾಡಿ ಅವರು ತಮ್ಮ ಎಲ್ಲಾ ಒಂದು ದ್ವಾರಗಳನ್ನ ಮುಚ್ಚಿ ಆ ಪ್ರಾಣ ವಾಯುವನ್ನ ಮೇಲಕ್ಕೆ ಎಲ್ಲಾ ಒಂದು ಷಟ್ಚಕ್ರದ ಮೂಲಕ ಅವರು ಮೇಲಕ್ಕೆ ತಗೊಂಡ್ ಬಂದು ಆ ಒಂದು ಸಹಸ್ರಾರು ಚಕ್ರದಿಂದ ಅವರು ಆ ಒಂದು ಆತ್ಮವನ್ನ ಅವ್ರಿಗೆ ಬೇಕಾಗಿರೋ ಲೋಕಕ್ಕೆ ಅವರು ಕಳಿಸ್ತಾರೆ. ಅವ್ರಿಗೆ ಈ ಒಂದು ಎಲ್ಲ ಸಮಯಗಳಿಗೆ ಅವೆಲ್ಲನೂ ಸಹ ಮುಖ್ಯ ಆಗತ್ತೆ. ಮತ್ತೆ ಭಗವಂತ ಇನ್ನ ಏನಿಟ್ಟಿದ್ದಾರೆ ಅಂತಂದ್ರೆ, ಯಾರು ಹಗಲಲ್ಲಿ ಮತ್ತೆ ಆ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಇಂತಹ ಒಂದು ಸಮಯದಲ್ಲಿ ಯಾರು ತಮ್ಮ ದೇಹವನ್ನ ಬಿಡ್ತಾರೋ ಅವರು ಆ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಭಗವಂತ ಲೋಕಕ್ಕೆ ಎಲ್ಲಿ ತನಕ ಹೋಗ್ಬೋದು ಅಂದ್ರೆ ಬ್ರಹ್ಮಜ್ಯೋತಿ ತನಕ ಮಾತ್ರ ಹೋಗ್ಬೋದು. ಭಕ್ತಿ ಮಾಡಿದ್ರೆ ಅಷ್ಟೇನೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಂತೂ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಕ್ತಿ ಮಾಡಿಲ್ಲ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಶಾರ್ಟ್ ಕಟ್ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಭಗವಂತ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು, ನಾವ್ ಅಲ್ಲಿ ಹೋಗಿ ಭಕ್ತಿಯನ್ನೇ ಮಾಡೋದು, ಅಂದ್ರೆ ಭಗವಂತನಿಗೆ ಪ್ರೀತಿ ಮಾಡೋದು, ಪ್ರೀತಿಯುತ ಸೇವೆಯನ್ನೇ ನಾವ್ ಅಲ್ಲಿ ಮಾಡೋದು. ನಮ್ಗೆ ಟ್ರೈನಿಂಗೇ ಆಗಿಲ್ಲ ಅಂದ್ರೆ ನಾವು ಭಗವಂತ ಲೋಕಕ್ಕೆ ಹೋಗಿ ಮಾಡೋದಾದ್ರೂ ಏನು. ಅದಕ್ಕೆ ನಮ್ಗೆ ಮ್ಯಾಕ್ಸಿಮಮ್ ಬ್ರಹ್ಮ ಜ್ಯೋತಿ ತನಕ ಮಾತ್ರ ನಾವು ಹೋಗ್ಬೋದು. ಆದ್ರೆ ಅದು ಪರಿಪೂರ್ಣತೆ ಅಲ್ಲ. ಆ ಬ್ರಹ್ಮ ಜ್ಯೋತಿಯಲ್ಲಿ ಯಾವುದೇ ಒಂದು ಸೇವಾ ಅವಕಾಶ ಇರೋದಿಲ್ಲ. ಸುಮ್ನೆ ಶಾಂತವಾಗಿ ಇರೋದು, ಯಾರಿಂದ ಯಾರಿಗೂ ತೊಂದರೆ ಇಲ್ಲ, ಜನ್ಮ ಮೃತ್ಯು ಜರಾ ವ್ಯಾಧಿ ಇಲ್ಲ. ಆತರ ನಾವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸಹಜ ಸ್ವಭಾವ ಸೇವೆಯನ್ನ ಮಾಡೋದು. ನಾವು ಸೇವಕರು, ನಾವು ಸೇವೆಯನ್ನ ಮಾಡ್ಲೇಬೇಕು. ಯಾರಿಗಾದ್ರೂ ಒಂದು ಸೇವೆಯನ್ನ ನಾವು ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಇದೆಲ್ಲ ಮಾಡಿದ್ರು ಸಹ ನಮ್ಗೆ ಮುಕ್ತಿ ಸಿಗುತ್ತೆ. ಆದ್ರೆ ಅದು ಪರಿಪೂರ್ಣವಾದ ಮುಕ್ತಿ ಅಲ್ಲ. 5 ತರದ ಮುಕ್ತಿಗಳಿದೆ ಅಲ್ವಾ? ನಾವು ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಸಾಯುಜ್ಯ ಮುಕ್ತಿ ಎಲ್ಲದಕ್ಕಿಂತ ಕೆಳಗಡೆದು, ಕೆಳಮಟ್ಟದು, ಅಂದ್ರೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗೋದು ಅಲ್ವಾ? ಅದಕ್ಕಿಂತ ಮೇಲ್ಗಡೆ ಇರುವಂತಹ ಮುಕ್ತಿಗಳು ಸಾರೂಪ್ಯ, ಸಾಲೂಕ್ಯ, ಸಾಮೀಪ್ಯ, ಸಾಷ್ಟಿ ಅಲ್ವಾ? ಆ 4 ಮುಕ್ತಿಗಳಿದೆ. ಆದ್ರೆ ಆ ಭಗವಂತನ ಭಕ್ತರು ಯಾವುದನ್ನು ಅವ್ರು ಇಷ್ಟಪಡೋದಿಲ್ಲ. ಅವ್ರು ಎಲ್ಲೇ ಇದ್ರು ಭಗವಂತನ ಸೇವೆಯನ್ನ ಮಾಡದೆ ಅವರು ಇಷ್ಟಪಡ್ತಾರೆ. ಸೊ ಅದಕ್ಕೇನೆ ಇಲ್ಲಿ ಪರಿಶುದ್ಧ ಭಕ್ತಿಯಿಂದ ನಾವು ಪರಿಶುದ್ಧ ಭಕ್ತಿಯನ್ನ ಮಾಡಿದ್ರೆ ನಾವ್ ಯಾವುದೇ ಒಂದು ಗಳಿಗೆ ಅವೆಲ್ಲ ನೋಡೋದೇ ಬೇಕಾಗಿಲ್ಲ ನಾವು. ಸೊ ಅದಕ್ಕೆ ನಮ್ಗೆ ಇನ್ನ ಒಂದು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಭಕ್ತಿ ಮಾಡಿದಾಗ ಯಾವ ತರ ಇರುತ್ತೆ ಅಂತಂದ್ರೆ, ನಾವು ಆ ಬೆಕ್ಕಿನ ಮರಿಯನ್ನ ನೋಡಿದೀವಿ ಅಲ್ವಾ? ಬೆಕ್ಕಿನ ಮರಿ ಯಾವಾಗ್ಲೂ ಸುರಕ್ಷಿತವಾಗಿರುತ್ತೆ. ಯಾಕೆಂತಂದ್ರೆ ಅದು ಅಮ್ಮ ಆ ಬೆಕ್ಕಿನ ಮರಿಯನ್ನ ಅದೇ ಬಾಯಲ್ಲಿ ಕಚ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ. ಅದು ಭಕ್ತಿಯಲ್ಲಿ ನಾವು ಭಗವಂತನ ರಕ್ಷಣೆಗೆ ಬರೋದಕ್ಕೆ ಎಕ್ಸಾಂಪಲ್. ಅದೇ ನಾವೇನಾದ್ರೂ ಸಹ ಯೋಗಿಗಳಾದ್ರೆ, ಅಷ್ಟಾಂಗ ಯೋಗಿಗಳು ಅಥವಾ ಬೇರೆ ಇನ್ ಯಾವುದೇ ಒಂದು ಯೋಗ ಮಾರ್ಗಗಳನ್ನ ನಾವು ಅನುಸರಿಸಿದ್ರೆ, ಭಕ್ತಿ ಯೋಗವನ್ನ ಬಿಟ್ಟು ಬೇರೆ ಯಾವುದೇ ಒಂದು ಮಾರ್ಗದಲ್ಲಿ ಇದ್ದಾಗ ಹೇಗಾಗುತ್ತೆ ಅಂದ್ರೆ, ನಾವು ಸ್ವಪ್ರಯತ್ನದಿಂದ ನಾವು ಮಾಡ್ತಾ ಇರ್ತೀವಿ ಎಲ್ಲವನ್ನ. ಅದಕ್ಕೆ ಏನಕ್ಕೆ ಹೋಲಿಸ್ತಾರೆ ಅಂತಂದ್ರೆ, ಕೋತಿ ಮರಿಗೆ ಹೋಲಿಸ್ತಾರೆ. ಇವಾಗ ಮಂಗನ ಮರಿ ಏನ್ ಮಾಡುತ್ತೆ, ಅದು ತನ್ನ ಅಮ್ಮನನ್ನ ಗಟ್ಟಿಯಾಗಿ ಹೌಚಿಟ್ಕೊಂಡಿರುತ್ತೆ. ಅಮ್ಮ ಏನಾದ್ರೂ ಒಂದು
ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಂಪ್ ಮಾಡ್ತಾ ಇದ್ದಾಗ ಆ ಮರಿ ಬೇಕಾದ್ರೆ ಬಿದ್ಬಿಡ್ಬೋದು, ಕೈ ಒಂದು ಕ್ಷಣ ಬಿಟ್ರು ಅದು ಕೆಳಗಡೆ ಬಿದ್ಬಿಟ್ಟು ಅದು ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡುತ್ತೆ ಅಲ್ವಾ. ಆ ತರ ಸ್ಥಿತಿ ಬೇರೆ ಯೋಗಿಗಳದು. ಆದ್ರೆ ಭಕ್ತಿ ಯೋಗಿಗಳು ಯಾವ ತರ ಅಂತಂದ್ರೆ ಯಾವಾಗ್ಲೂ ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ, ಸ್ವತಃ ಭಗವಂತ ಅವರನ್ನ ನೋಡ್ಕೋತಾರೆ. ಯೋಗಕ್ಷೇಮಂ ವಹಾಮ್ಯಂ ಅಲ್ವಾ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಸೂಕ್ತವಾದ ಸಮಯದಲ್ಲಿ ಮರಣ ಹೊಂದುವುದನ್ನೇ ಅವನ ಯಶಸ್ಸು ಅವಲಂಬಿಸುತ್ತದೆ. ಮನುಷ್ಯನು ಮರಣ ಹೊಂದಿ ಮತ್ತೆ ಬಾರದಂತಾಗಬೇಕಾದರೆ ಮರಣಕ್ಕೆ ಸೂಕ್ತ ಸಮಯಗಳನ್ನ ಅವರು ಪಾಲನೆ ಮಾಡ್ಬೇಕಾಗತ್ತೆ. ಆದ್ರೆ ಭಕ್ತರಿಗೆ ಆತರ ಅಲ್ಲ ನೋಡಿ. ಪರಿಶುದ್ಧ ಭಕ್ತರು ತಮ್ಮ ದೇಹಗಳನ್ನ ಯಾವಾಗ ಹೇಗೆ ತ್ಯಜಿಸುತ್ತೇವೆ ಎನ್ನುವುದು ಚಿಂತಿಸುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಎಲ್ಲವನ್ನ ಕೃಷ್ಣನ ಕೈಗಳಿಗೆ ಒಪ್ಪಿಸಿದ್ದಾರೆ. ಅದರಿಂದ ಸುಲಭವಾಗಿ ಸಂತಸದಿಂದ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಇನ್ನೇನ್ ಬೇಕು ನಮ್ಗೆ ಅಲ್ವಾ. ಇಷ್ಟೆಲ್ಲ ಹೇಳ್ತಿದ್ದಾರೆ, ಆದ್ರೂ ನಾವು ಹೌದಾ ಕೃಷ್ಣನನ್ನ ನಾವ್ ಜ್ಞಾಪಿಸ್ಕೋಬೇಕಾ, ಹರೇ ಕೃಷ್ಣ ಹೇಳ್ಬೇಕಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದಕ್ಕೆ ನಮ್ಗೆ ಆಚಾರ್ಯರು ಏನ್ ಹೇಳ್ತಾರೆ, ಬ್ರಹ್ಮ ಬೋಲೆ ಚತುರ ಮುಖೆ ಕೃಷ್ಣ ಕೃಷ್ಣ ಹರೆ ಹರೇ ಮಹಾದೇವ ಪಂಚಮುಖೆ ರಾಮ ರಾಮ ಹರೆ ಹರೇ. ಬ್ರಹ್ಮ ಬೋಲೆ ಚತುರ ಮುಖೆ ಕೃಷ್ಣ ಕೃಷ್ಣ ಹರೆ ಹರೇ ಮಹಾದೇವ ಪಂಚಮುಖೆ ರಾಮ ರಾಮ ಹರೆ ಹರೇ ಅಲ್ವಾ. ನೋಡಿ, ಬ್ರಹ್ಮ ಶಿವ ಅಂತವ್ರೇನೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ. ನಾವು ಯೋಚನೆ ಮಾಡ್ತೀವಿ, ನಿಜವಾಗ್ಲೂ ಮಾಡ್ಬೇಕಾ, ನಿಜನಾ ಇವ್ರು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ನಾವ್ ಅಷ್ಟು ಯೋಚನೆ ಮಾಡ್ತೀವಿ. ಹರೇ ಕೃಷ್ಣ. ಇವಾಗ ಮತ್ತೆ ಮುಂದಿನ ಶ್ಲೋಕದಲ್ಲಿ ನಾವು ಎಂತಹ ಸಮಯದಲ್ಲಿ ನಾವು ಪ್ರಾಣವನ್ನ ಬಿಟ್ರೆ ಎಲ್ಲಿಗೆ ಹೋಗ್ತೀವಿ, ನಮ್ಮ ಗತಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಈ ಒಂದ್ 4 ಶ್ಲೋಕ ದಾಕ್ಷಿಣಿ ಮಾತಾಜಿ ಓದಿ. ಮಾತಾಜಿ ಅವಾಗ್ಲೇ ನೀವು ಓದ್ಬೇಕು ಅನ್ಕೊಂಡ್ರಲ್ಲ, 24ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರಹಂ ಶುಕ್ಲಂ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ವಿದೋ ಜಾನಃ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಬ್ರಹ್ಮನನ್ನು ಬಲ್ಲವರು ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ ಬೆಳಕಿನಲ್ಲಿ ಹಗಲು ಶುಭ ಕ್ಷಣದಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದ 6 ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅಲ್ವಾ. ಇಲ್ಲಿ ಈಗ ಏನ್ ಹೇಳ್ತಾ ಇದ್ರೆ, ನಾವು ಆ ಬ್ರಹ್ಮ ಜ್ಯೋತಿ ತನಕ ನಾವು ಹೋಗ್ಲಿಕ್ಕೆ ಸಾಧ್ಯ. ಯಾವಾಗ ಹೋಗ್ಲಿಕ್ಕೆ ಸಾಧ್ಯ ಅಂದ್ರೆ ನಾವು ಹಗಲಲ್ಲಿ ಆ ಬೆಳಕು ಇದ್ದಾಗ ಶುಭ ಕ್ಷಣದಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದ 6 ಮಾಸದಲ್ಲಿ ಮಾತ್ರ ನಾವು ಇವಾಗ ಈ ಜಗತ್ತನ್ನ ಬಿಟ್ರೆ, ಆ ಸಮಯದಲ್ಲಿ ನಾವು ದೇಹವನ್ನ ಬಿಟ್ರೆ ಮಾತ್ರ ನಾವು ಆ ಒಂದು ಪರಬ್ರಹ್ಮ ಅಂದ್ರೆ ಆ ಬ್ರಹ್ಮನ್ ಜ್ಯೋತಿಯಲ್ಲಿ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಮತ್ತೆ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಇದನ್ನೆಲ್ಲ ನೋಡಿದ್ರೆ ನಮ್ಗೆ ನಮ್ಮ ಆತ್ಮ ಪ್ರಯಾಣ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಅಧಿದೇವತೆಗಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಮರಣ ಕಾಲದಲ್ಲಿ ಮನಸ್ಸು ಮನುಷ್ಯನನ್ನ ಒಂದು ಹೊಸ ಬದುಕಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆಕಸ್ಮಿಕವಾಗಿ ಆಗಲಿ ವ್ಯವಸ್ಥೆ ಮಾಡಿಕೊಂಡಾಗಲಿ ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯನಿಗೆ ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸೇರುವುದು ಸಾಧ್ಯವಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಕೃಷ್ಣ ಪ್ರಜ್ಞೆ ಇರುವ ಪರಿಶುದ್ಧ ಭಕ್ತನು ದೇಹವನ್ನು ಶುಭ ಗಳಿಗೆಯಲ್ಲಿ ಬಿಡಲಿ ಅಶುಭ ಗಳಿಗೆಯಲ್ಲೇ ಬಿಡಲಿ ಆಕಸ್ಮಿಕವಾಗಿ ಬಿಡಲಿ ಏರ್ಪಾಟು ಮಾಡಿಕೊಂಡೇ ಬಿಡಲಿ ಆತನಿಗೆ ಜನನ ಮರಣದ ಚಕ್ರಕ್ಕೆ ಹಿಂತಿರುಗುವ ಭಯವಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಪ್ರಭುಪಾದರು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಡ್ಗೋಡೆ ಮೇಲೆ ದೀಪ ಇಟ್ಟ ತರ ಅವ್ರು ಹೇಳ್ತಾನೆ ಇಲ್ಲ. ಅವರು ಇಲ್ಲ, ಎಂತ ಸಮಯದಲ್ಲೇ ಬಿಡ್ಲಿ ಭಕ್ತ, ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ, ಮತ್ತೆ ಅವನು ಈ ಜನನ ಮರಣ ಚಕ್ರಕ್ಕೆ ಸಿಕ್ಕಾಕೊಳ್ಳೋದು ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಶ್ಲೋಕ 25ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಧೂಮೋ ರಾತ್ರಿ ಸ್ಥತಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮ ಸಂಜ್ಯೋತಿರ್ ಯೋಗಿ ಪ್ರಾಪ್ಯಾನಿ ವರ್ತತೆ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದವರಿಗೆ ಜಯವಾಗಲಿ. ಧೂಮ ಕಾಲದಲ್ಲಿ ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನ ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ ಅಂತ ಹೇಳ್ತಾರೆ. ಇವಾಗ ರಾತ್ರಿ ವೇಳೆಯಲ್ಲಿ ಯಾರೇ ಅವರು ತಮ್ಮ ದೇಹವನ್ನ ಬಿಟ್ರೆ ಏನಾಗುತ್ತೆ, ಅವ್ರು ಎಲ್ಲಿಗೆ ಹೋಗ್ಬೋದು, ಚಂದ್ರಲೋಕಕ್ಕೆ ಹೋಗ್ಬೋದು. ಅಂದ್ರೆ ಅವರು ಪುಣ್ಯ ಮಾಡಿದ್ರೆ ಅಷ್ಟೇ ಚಂದ್ರಲೋಕಕ್ಕೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಅವರು ಇಲ್ಲಿ ಮತ್ತೆ ಪ್ರಾಣಿಗಳಾಗೋ ಅಥವಾ ಮನುಷ್ಯನಾಗೋ ಅವರು ಹುಟ್ತಾರೆ. ಸೊ ಇಂಥ ಸಮಯದಲ್ಲಿ ಅವ್ರು ಏನಾದ್ರು ಬಿಟ್ರೆ ಅವರು ಚಂದ್ರಲೋಕಕ್ಕೆ ಹೋಗ್ತಾರೆ. ಆದ್ರೆ ಅವ್ರು ಮತ್ತೆ ಅವರ ಪುಣ್ಯ ಎಲ್ಲ ಕ್ಷೀಣಿಸಿದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಚಂದ್ರಲೋಕದಲ್ಲಿ ಆಯಸ್ಸು ಅಂದ್ರೆ ಎಷ್ಟಿರುತ್ತೆ ಅಂತಂದ್ರೆ 10,000 ವರ್ಷಗಳು ಅಂತ ಹೇಳ್ತಾರೆ. ಇಲ್ಲಿ 10,000 ವರ್ಷಗಳು ನಮ್ಮ ಭೂಮಿಯ 10,000 ವರ್ಷಗಳಲ್ಲ, ಅದು ದೇವತೆಗಳ 10,000 ವರ್ಷಗಳು. ಹೇಗೆ ಅಂತಂದ್ರೆ, ಸೊ ನಮ್ಮ 6 ತಿಂಗಳು ದೇವತೆಗಳ ಹಗಲು. ಸೊ ನಮ್ಮ ಇನ್ನ ಒಂದು 6 ತಿಂಗಳು ಏನಿದೆ ನಮ್ಮ ವರ್ಷದಲ್ಲಿ 12 ತಿಂಗಳಲ್ವಾ, ಮೊದಲ 6 ತಿಂಗಳು ಅವ್ರಿಗೆ ಹಗಲು,
ಇನ್ನಾರು ತಿಂಗಳು ದೇವತೆಗಳಿಗೆ ರಾತ್ರಿ. ಅಂದ್ರೆ ಅವ್ರದ್ದು ಒಂದು ದಿವಸ ನಮ್ಮ ವರ್ಷಕ್ಕೆ ಸಮಾನ. ಆ ತರ ಅವರು 10,000 ವರ್ಷಗಳು ಅವರು ಇರ್ತಾರೆ. ಮತ್ತೆ ನಮ್ಗೆ ಇದರಿಂದ ಇನ್ನೊಂದು ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ಚಂದ್ರಲೋಕದಲ್ಲಿ ನಮ್ಮ ವಿಜ್ಞಾನಿಗಳು ಹೋಗಿ ಏನನ್ನ ಕಂಡಿಡಿದರೆ ಹೋಗೇ ಇಲ್ಲ ಅವರು. ನಿಜ ಹೇಳ್ಬೇಕಂದ್ರೆ ಹೋಗಿ ಕಂಡಿಡಿದಾದ್ರೂ ಏನು ಅಲ್ಲಿ ಏನು ಇಲ್ಲ. ಅಂದ್ರೆ ಮನುಷ್ಯರು ಅಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಚಂದ್ರಲೋಕದಲ್ಲಿ ಜೀವಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ರೆ, ಕೃಷ್ಣನು ಇಲ್ಲಿ ಹೇಳ್ತಾ ಇದಾರೆ. ಈ ಭಗವಂತನ ಸೃಷ್ಟಿಯಲ್ಲಿ ಯಾವ್ದು ವೇಸ್ಟ್ ಅಂತ ಇಲ್ಲ. ನಾವ್ ಅರ್ಥ ಮಾಡ್ಕೊಂತಿಲ್ಲ ಅಷ್ಟೇನೆ. ಇವಾಗ ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರಂತೆ, ಅಂದ್ರೆ ನಮ್ಮ ದೇಹದಲ್ಲಿ ಈಗ ಅಪೆಂಡಿಕ್ಸ್ ಅಂತ ನಾವೇನೇ ಹೇಳ್ತೀವಿ, ಅದು ವೆಸ್ಟಿಜಿಯಲ್ ಆರ್ಗನ್, ಅದು ವೇಸ್ಟ್ ಆರ್ಗನ್ ಅಂತ. ಆದ್ರೆ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತಂತೆ, ಯಾವುದೇ ಒಂದು ನಮ್ಮ ದೇಹದಲ್ಲೇ ಆಗ್ಲಿ ಒಂದು ಅಂದ್ರೆ ಒಂದು ಭಾಗವೂ ಸಹ ವೇಸ್ಟ್ ಆಗಿ ಭಗವಂತ ಸೃಷ್ಟಿ ಮಾಡಿಲ್ಲ. ಭಗವಂತನ ಸೃಷ್ಟಿಯಲ್ಲಿ ಇರೋದೆಲ್ಲವೂ ಸಹ ಎಲ್ಲವೂ ಏನಾದ್ರೂ ಒಂದು ಅದಕ್ಕೆ ಒಂದು ಏನ್ ಹೇಳ್ತಾರೆ ಅದಕ್ಕೆ ಯಾವ್ದೋ ಒಂದು ಕಾರಣ ಇದೆ. ಅದು ಹಾಗೆ ಅವರು ಸೃಷ್ಟಿಯನ್ನ ಮಾಡಿಲ್ಲ. ಮತ್ತೆ ಎಲ್ಲಾ ಒಂದು ಅವರ ಸೃಷ್ಟಿಯಲ್ಲಿ ಇರೋದ್ರಲ್ಲಿ ಎಲ್ಲರೂ ಸಹ ಜೀವರಾಶಿಗಳಿದೆ. ಅದೇ ತರ ಚಂದ್ರನ ಲೋಕದಲ್ಲೂ ಸಹ ಜೀವರಾಶಿಗಳಿದ್ದಾರೆ. ಅವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ, ನಮ್ಮ ಈ ಒಂದು ಐಹಿಕ ಇಂದ್ರಿಯಗಳಿಗೆ ಅವರು ಕಾಣೋದಿಲ್ಲ. ಶ್ಲೋಕ 20ರಲ್ಲಿ ಏನೇ ಹೇಳ್ತಾರೆ, ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತ್ತೆ ಏಕಯಾತ್ಮನಾವೃತ್ತಿ ಅನ್ಯಯಾ ವರ್ತತೆ ಪುನಃ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ರಭುಪಾದರು, ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು 2 ರೀತಿಗಳಿವೆ. ಒಂದು ಬೆಳಕಿನಲ್ಲಿ, ಎರಡನೆಯದು ಕತ್ತಲಿನಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಗಲಿನಲ್ಲಿ ಯಾರು ದೇಹವನ್ನ ಬಿಡ್ತಾರೋ ಅವರು ಬ್ರಹ್ಮ ಜೊತೆಲಿ ಇರ್ತಾರೆ. ಸೊ ಅಲ್ಲಿ ಅವ್ರಿಗೆ ಎಷ್ಟು ದಿವಸ ಬೇಕಾಗುತ್ತೋ ಅಷ್ಟು ದಿವಸ ಇರ್ಬೋದು. ಅವ್ರಲ್ಲಿ ಇರ್ಲಿಕ್ಕಾಗಲ್ಲ ಅಂತ ಬಿಟ್ಟು ಅವ್ರ ಇಚ್ಛೆಯಿಂದ ಅವ್ರು ಬರ್ಬೇಕಷ್ಟೇ ಇಲ್ಲಿ ಭೂಮಿ ಮೇಲೆ. ಆದ್ರೆ ಈ ಚಂದ್ರನ ಲೋಕದಲ್ಲಿ ಹೋದವರು ಆ ಪ್ರಕೃತಿಯ ಅನುಸಾರ ಅವರು ಬಂದ್ಬಿಡ್ಬೇಕು. ಅವರು ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಅವರು ವಾಪಸ್ ಮತ್ತೆ ಈ ಭೂಮಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 27, ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಅನುವಾದ ಮತ್ತು ಭಾವಾರ್ಥ ಪ್ರಭುಪಾದವರಿಗೆ ಜಯವಾಗಲಿ. ಅರ್ಜುನ, ಭಕ್ತರಿಗೆ ಈ 2 ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೆ ಈಡಾಗುವುದಿಲ್ಲ. ಆದುದರಿಂದ ಸದಾ ಯೋಗಯುಕ್ತನಾಗಿರು ಅಂತ ಹೇಳ್ತಾರೆ. ನೋಡಿ, ಭಕ್ತರಿಗೆ 2 ಮಾರ್ಗಗಳಿದೆ. ಅಂದ್ರೆ ಆ ಒಂದು ಹಗಲಿನದಲ್ಲಿ ಹೋಗೋದು ಮತ್ತೆ ಆ ರಾತ್ರಿಯ ಮಾರ್ಗಗಳು ಎರಡೂ ಸಹ ಅವ್ರಿಗೆ ತಿಳಿದಿದೆ. ಆದ್ರೂ ಸಹ ಅವರು ಗೊಂದಲಕ್ಕೆ ಒಳಗಾಗೋದಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಕೃಷ್ಣನ ಮೇಲೆ ಅವರು ಅವಲಂಬಿತರಾಗಿರ್ತಾರೆ. ಕೃಷ್ಣನನ್ನ ನೋಡ್ಕೋತಾರೆ. ಶುಭ ಅಶುಭಗಳಿಗೆಯೋ ಅದು ರಾತ್ರಿನೋ ಹಗಲೋ ಅದು ನಮಗ್ ಗೊತ್ತಿಲ್ಲ ಅಲ್ವಾ. ನಾವು ಹರಿ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕಷ್ಟೇ, ಅದೊಂದೇ ನಮ್ಗೆ ಗೊತ್ತಿರೋದು. ಅದಕ್ಕೆ ನೀನು ಸಹ ಯಾವಾಗ್ಲೂ ಯೋಗಯುಕ್ತನಾಗಿರು, ಭಗವಂತನ ಭಕ್ತಿ ಯೋಗವನ್ನ ನೀನು ಮಾಡ್ತಾ ಇರು, ಶ್ರವಣ ಕೀರ್ತನೆಯನ್ನ ನೀನು ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತನ ಮನಸ್ಸು ಕೃಷ್ಣನಲ್ಲಿ ದೃಢವಾಗಿರಬೇಕು, ಅವನು ಹರೇ ಕೃಷ್ಣ ಸಂಕೀರ್ತನೆ ಮಾಡಬೇಕು ಅಷ್ಟೇ. ಈ 2 ಮಾರ್ಗಗಳ ವಿಷಯ ಚಿಂತಿಸುವುದು ಕ್ಲೇಶದಾಯಕ ಎಂದು ಅವನು ತಿಳಿಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಬೇಡ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಿರತನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊನೆಯ ಶ್ಲೋಕ ಇದೊಂದು ಮಾಡ್ಬಿಟ್ಟು ಮುಗಿಸ್ತೀನಿ. ಇದು ತುಂಬಾ ಮುಖ್ಯವಾದಂತ ಶ್ಲೋಕ. ಇವಾಗ ನಿಮ್ಗೆಲ್ಲ ಅನಿಸ್ತಿರ್ಬೋದಲ್ಲ, ಇದೇನಿದು ನಾವು ಲೆವೆಲ್ 1 ಮಾಡ್ಕೊಂಡ್ವಿ, ಆವಾಗ ಒಂದು 18 ದಿವಸ ನಾವು 1-1.5 ತಾಸು ನಾವು ಕುತ್ಕೊಂಡು ಕೇಳಿದ್ವಿ. ಈಗ ಲೆವೆಲ್ 2 ಅಂತ ಬೇರೆ ಹೇಳ್ತಾ ಇದಾರೆ. ಈಗ ಇಷ್ಟೊಂದು ಸಮಯ ನಾವ್ ಇದಕ್ಕೋಸ್ಕರ ಕೊಡ್ತಾ ಇದೀವಿ. ಇದ್ರ ಬದಲು ನಾನು ಬೇರೆ ಇನ್ನೇನಾದ್ರೂ ಮಾಡಿದ್ರೆ ನನಗೆ ಏನನ್ನಾದ್ರೂ ನಾನು ಗಳಿಸ್ಕೋಬಹುದಾಗಿತ್ತಲ್ಲ. ಈಗ ನಾನು ಇಷ್ಟು ಸಮಯವನ್ನ ಈ ಕೃಷ್ಣ ಪ್ರಜ್ಞೆಗೆ ಕೊಡ್ತಾ ಇರೋದ್ರಿಂದ ನನ್ಗೆ ಎಷ್ಟೊಂದು ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ. ಅದಕ್ಕೆ ಕೃಷ್ಣ ಹೇಳ್ತಾ ಇದಾರೆ ಇಲ್ಲಿ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನ ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ. ನಾವು ಬೇಜಾರು ಮಾಡ್ಕೋಬಹುದಲ್ವಾ, ನನಗೆ ಎಷ್ಟೊಂದು ಲಾಸ್ ಆಗ್ತಿದ್ಯಪ್ಪ ಈ ಭಕ್ತಿ ಮಾರ್ಗಕ್ಕೆ ಬಂದು ಅಂತ. ಅದಕ್ಕೆ ಭಗವಂತ ಹೇಳ್ತಾ ಇದಾರೆ, ಯಾವುದು ನಿಮ್ಗೆ ಲಾಸ್ ಆಗೋದಿಲ್ಲ. ನೀವು ವೇದಾಧ್ಯಯನ ಮಾಡಿ, ಯಜ್ಞಗಳ ಆಚರಣೆಯನ್ನು ಮಾಡಿ, ದಾನ ಮಾಡಿ ಅಥವಾ ಕಾಮ್ಯ ಕರ್ಮಗಳನ್ನ ನೀವು ಮಾಡಿದ್ರೆ ನಿಮ್ಗೆ ಏನೆಲ್ಲ ಫಲಗಳು ಬರ್ತಿತ್ತೋ ಅವೆಲ್ಲವೂ ಸಹ ಭಕ್ತಿ ಮಾರ್ಗದಲ್ಲಿ ನೀವು ಹೋದ್ರೆ ನಿಮ್ಗೆಲ್ಲ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವ. ಇವಾಗ ಒಬ್ಬ ವ್ಯಕ್ತಿ ಹತ್ರ 100 ರೂಪಾಯಿ ಇದೆ ಅಂತಂದ್ರೆ ಏನ್ ಅರ್ಥ? ಅವನ ಹತ್ರ 50 ರೂಪಾಯಿನೂ ಇದೆ, 20 ರೂಪಾಯಿನೂ ಇದೆ, 10 ರೂಪಾಯಿನೂ ಇದೆ, 5 ರೂಪಾಯಿನೂ ಇದೆ ಅಂತ ಅರ್ಥ. ಯಾರು ಭಕ್ತಿ ಮಾರ್ಗಕ್ಕೆ ಬಂದಿರ್ತಾರೋ ಅವ್ರ ಹತ್ರ 100 ರೂಪಾಯಿ ಇದೆ ಅಂತ ಅರ್ಥ. ಈಗ ದಾನ ಮಾಡಿ ನಮ್ಗೆ ಏನ್ ಫಲ ಸಿಗುತ್ತೋ ಅಥವಾ
ವೇದಾಧ್ಯಯನ ಮಾಡಿ ಏನ್ ಫಲ ಸಿಗುತ್ತೋ ಅವೆಲ್ಲನೂ ಸಹ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿಗೆ ಈಕ್ವಲ್. ಸೊ ಇವಾಗ ಒಬ್ಬ ವ್ಯಕ್ತಿ ಹತ್ರ 100 ರೂಪಾಯಿ ಇದೆ ಅಂದ್ರೆ ಇವೆಲ್ಲ ಇದೆ ಅಂತ ಅರ್ಥ. ಅದೇ ತರ ನಾವು ಭಕ್ತಿಯನ್ನ ಮಾಡಿದ್ರೆ ನಾವ್ ಇದೆಲ್ಲ ಮಾಡಿದ್ರೆ ಏನೆಲ್ಲ ಫಲ ಸಿಗುತ್ತೋ ಅದೆಲ್ಲನೂ ನಮಗೆ ಸಿಗುತ್ತೆ. ಮತ್ತೆ ಅದಾದ್ಮೇಲೆ ಏನಾಗುತ್ತೆ, ಇವಾಗ ಇವ್ರಿಗೆಲ್ಲರಿಗೂ ಸಹ ಪರಮಗತಿ ಸಿಗೋದಿಲ್ಲ. ವೇದಾಧ್ಯಯನ ಮಾಡಿದ್ರೆ ಆಗ್ಲಿ ಅಥವಾ ಯಜ್ಞಗಳ ಆಚರಣೆ ಮಾಡಿದ್ರೆ ಅವ್ರಿಗೆ ಪರಮಗತಿ ಸಿಗೋದಿಲ್ಲ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆ ಮಾಡಿರ್ತಾರೋ ಅವ್ರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗಲೂ ಸಹ ಸುಖವಾಗಿ ಇರ್ತಾರೆ. ಆಮೇಲೆ ಅವರು ದೇಹವನ್ನ ಬಿಟ್ಮೇಲೂ ಸಹ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಅವರು ಶಾಶ್ವತವಾದ ಒಂದು ಗತಿಯನ್ನ ಅವರು ಪಡಿತಾರೆ, ಪರಮ ನಿವಾಸವನ್ನ ಅವ್ರು ಪಡಿತಾರೆ. ಇದಕ್ಕಿನ ನಮ್ಗೆ ಇನ್ನೇನ್ ಬೇಕು ಅಲ್ವಾ? ಇದಕ್ಕಿನ ಇನ್ ಯಾವುದೇ ಒಂದು ಸುಲಭ ಮಾರ್ಗ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಭಾವಾರ್ಥದಲ್ಲಿ ಇದು ತುಂಬಾ ಚೆನ್ನಾಗಿರುವಂತಹ ಭಾವಾರ್ಥ. ಇದನ್ನ ನಾನು ಫುಲ್ ಹೇಳ್ಲಿಕ್ಕೆ ನಂಗೆ ಇವಾಗ ಸಮಯ ಇಲ್ಲ. ಸೊ ನೀವೆಲ್ಲನೂ ಸಹ ಈ ಭಾವಾರ್ಥವನ್ನ ಓದ್ಕೊಳ್ಳಿ. ನಾವ್ ಇದರಿಂದ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವೇ ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೇ ಡಿಗ್ರಿ ಅನ್ನ ಸಂಪಾದನೆ ಮಾಡಿ ನಾನು ಗೋಲ್ಡ್ ಮೆಡಲ್ ಆಗಿದ್ರು ಸಹ ನಾನು ಭಗವದ್ಗೀತೆನ ನಾನಾಗಿ ನಾನು ಹೋಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಗುರುವಿಗೆ ನಾವು ಶರಣಾಗ್ಬೇಕು. ಅವ್ರ ಹತ್ರನೇ ನಮ್ಮ ಗೊಂದಲಗಳನ್ನೆಲ್ಲ ನಾವು ಪರಿಹರಿಸ್ಕೋಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಕೃಷ್ಣ ಪ್ರಜ್ಞೆನ ನಾವು ಮಾಡ್ಬೇಕು. ಅವಾಗ ಏನಾಗುತ್ತೆ, ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಇದು ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನ ಧರ್ಮ ಅಂತಂದ್ರೆ ಏನು ಅಂತಂದ್ರೆ, ಈ ವರ್ಣಾಶ್ರಮ ಧರ್ಮ ಪದ್ಧತಿಯನ್ನ ನಾವು ಪಾಲನೆ ಮಾಡೋದು. ಅಂದ್ರೆ ನಮ್ಮ ಗುಣಕರ್ಮಕ್ಕೆ ಅನುಗುಣವಾಗಿ ನಾವು ಒಂದು ವೃತ್ತಿಯನ್ನ ಮಾಡೋದು. ಅದೇ ತರ ವರ್ಣ ಇದೆ, 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದೆ. ಅದೇ ತರ 4 ಆಶ್ರಮಗಳಿದೆ. ಈ ಆಶ್ರಮಗಳು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ನಾವು ಆಶ್ರಮವನ್ನ ನಾವು ಪರಿಪಾಲನೆ ಮಾಡಿದ್ರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಡೆದು ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಗೆ ಬ್ರಹ್ಮಚರ್ಯದಲ್ಲಿ ನಮ್ಗೆ ಎಲ್ಲವನ್ನ ತಿಳಿಸಿಕೊಡ್ತಾರೆ. ಸೊ ಜೀವನ ಅಂದ್ರೆ ಏನು, ಈ ಇಂದ್ರಿಯಗಳನ್ನ ಹೇಗೆ ನಿಗ್ರಹಿಸೋದು, ಅದೆಲ್ಲದರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಮತ್ತೆ ಈ ಸೃಷ್ಟಿ, ಭಗವಂತ ಯಾರು, ನಾವ್ಯಾರು, ಎಲ್ಲ ಜ್ಞಾನವನ್ನ ನಮ್ಗೆ ಬ್ರಹ್ಮಚರ್ಯದಲ್ಲಿ ಕೊಡ್ತಾರೆ. ಅಂದ್ರೆ 5 ವರ್ಷದಿಂದ ನಮ್ಗೆ 20 ವರ್ಷಗಳ ಕಾಲ ಅಂದ್ರೆ 25 ವರ್ಷ ಆಗೋ ತನಕ ನಮ್ಗೆ ಈ ಬ್ರಹ್ಮಚರ್ಯ ಸಮಯದಲ್ಲಿ ಈ ಜ್ಞಾನವನ್ನ ಪಡ್ಕೋತೀವಿ. ಅದಾದ್ಮೇಲೆ 25ರಿಂದ ಅವ್ರಿಗೇನಾದ್ರೂ ಗೃಹಸ್ಥರಾಗ್ಬೇಕು ಅಂತಂದ್ರೆ ಗೃಹಸ್ಥಾಶ್ರಮವನ್ನ ಅವರು ಪ್ರವೇಶ ಮಾಡ್ಬೋದು. ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಜ್ಞಾನ ಇದೆ ಹೇಗೆ ಗೃಹಸ್ಥಾಶ್ರಮವನ್ನ ನಡೆಸ್ಬೇಕು ಅಂತ. ಬರೇ ಪ್ರಾಣಿಗಳ ತರ ಜೀವನವನ್ನ ಮಾಡ್ಬೇಕು, ಮದ್ವೆ ಮಾಡ್ಕೊಂಡ್ಬಿಟ್ಟು ಅಂತ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಹೇಗೆ ಗೃಹಸ್ಥಾಶ್ರಮವನ್ನ ಅವರು ಪರಿಪಾಲನೆ ಮಾಡ್ಬೇಕು ಅಂತ. ಅದಾದ್ಮೇಲೆ ಅವರು 50 ವರ್ಷ ಆದ್ಮೇಲೆ ಅವರು ವಾನಪ್ರಸ್ಥಾಶ್ರಮಕ್ಕೆ ಬರ್ತಾರೆ. ವಾನಪ್ರಸ್ಥಾಶ್ರಮಕ್ಕೆ ಬಂದು ಅವರು ಭಗವಂತನ ಆ ಒಂದು ಭಕ್ತಿಯಲ್ಲೇನೆ ಅವರು ತಮ್ಮ ಸಮಯವನ್ನ ಅವರು ತೊಡಗಿಸ್ಕೋತಾರೆ. ಅದಾದ್ಮೇಲೆ ಅವರು ಸನ್ಯಾಸಾಶ್ರಮವನ್ನ ಪಾಲನೆ ಮಾಡ್ಬೋದಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ವಾನಪ್ರಸ್ಥಾಶ್ರಮದಲ್ಲಿ ಅವರು ಭಗವಂತನ ಲೋಕಕ್ಕೆ ಹೋಗ್ಬೋದು. ಸೊ ಯಾಕಂದ್ರೆ ಯಾವುದೇ ಒಂದು ವೃತ್ತಿ ಧರ್ಮವನ್ನ ಈ ತರ ಸರಿಯಾಗಿ ನಡ್ಸ್ಕೊಂಡ್ ಬಂದ್ರೆ ಅವರು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನ ಅವರು ಪಡ್ಕೊಂತಾ ಬರ್ತಾರೆ. ಆದ್ರೆ ಈ ಭಕ್ತಿ ಮಾರ್ಗ ಹೇಗಿದೆ ಅಂತಂದ್ರೆ, ಇದ್ ಯಾವ್ದನ್ನು ಮಾಡೋದು ಬೇಕಾಗಿಲ್ಲ. ನೀವು ಯಾವುದೇ ಒಂದು ಈ ಯಜ್ಞ, ದಾನ ಇದಕ್ಕಿಂತ ಮುಂಚೆ ನೀವು ನೋಡಿದ್ರಲ್ಲ, ಅದ್ ಏನನ್ನು ಮಾಡೋದು ಬೇಕಾಗಿಲ್ಲ. ನೇರವಾಗಿ ನೀವು ಆ ಭಗವಂತನ ನಾಮ ಸ್ಮರಣೆ ಮಾಡ್ಕೊಂಡು ನೀವು ಏನು ನೇರವಾಗಿ, ಶೀಘ್ರವಾಗಿ, ಸುಲಭವಾಗಿ ನೀವು ಭಗವಂತ ಲೋಕಕ್ಕೆ ಹೋಗ್ಬೋದು. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಅಂದ್ರೆ ಈ ವರ್ಣಾಶ್ರಮ ಪದ್ಧತಿಗಿನ್ನ ನಮ್ಗೆ ಇದು ಶ್ರೇಷ್ಠವಾಗಿರೋದು ಈ ಭಕ್ತಿ ಯೋಗ. ನಮ್ಮ ವೇದಗಳಲ್ಲಿ ಈ ವರ್ಣಾಶ್ರಮದ ಪದ್ಧತಿ ಬಗ್ಗೆನೇ ನಮ್ಗೆ ಹೇಳೋದು ಅವರು. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ, ಹೇಗೆ ಮೋಕ್ಷವನ್ನ ಪಡೆಯೋದು ಅಂತ ಹೇಳ್ತಾರೆ. ಆದ್ರೆ ಈ ಭಕ್ತಿ ಮಾರ್ಗ ನಮ್ಗೆ ನೇರವಾಗಿ ಭಗವಂತನ ಲೋಕಕ್ಕೆ ಹೋಗೋ ಒಂದು ವಿಚಾರವನ್ನ ನಮ್ಗೆ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯ ಸೊಗಸೆಂದರೆ ಭಕ್ತಿ ಸೇವೆಯಲ್ಲಿ ನಿರತನಾಗುವುದರ ಮೂಲಕ ಒಂದೇ ಸಲಕ್ಕೆ ಮನುಷ್ಯನು ಬೇರೆ ಬೇರೆ ಆಶ್ರಮಗಳ ವಿವಿಧ ವಿಧಿ ಕರ್ಮಗಳನ್ನ ದಾಟಿ ಹೋಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಈ ಭಗವಂತನನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಯಾವುದೇ ಒಂದು ಊಹಾತ್ಮಕ ಚಿಂತನೆ, ನಾನು ತುಂಬಾ ನಾಲೆಡ್ಜಬಲ್, ಅದರಿಂದ ನಮ್ಗೆ ಸಾಧ್ಯ ಇಲ್ಲ. ಸೊ ನಾವು ಭಕ್ತರ ಜೊತೆನೆ ನಾವು ಇದನ್ನ ಕೇಳಿ ಅರ್ಥ ಮಾಡ್ಕೊಂಡು ನಾವು ಇದನ್ನ ಪರಿಪಾಲನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಈ ಮಧ್ಯದ 6 ಅಧ್ಯಾಯಗಳು ತುಂಬಾ ಶ್ರೇಷ್ಠವಾದ ಅಧ್ಯಾಯಗಳು. ಅಂದ್ರೆ ನಮ್ಗೆ ಹೇಗೆ ಒಂದು ಅತ್ಯಮೂಲ್ಯವಾದ ಒಂದು ವಜ್ರ ಇದ್ರೆ ನಾವು ಅದನ್ನ ಹೇಗೆ ಒಂದು ಬಾಕ್ಸ್ ಅಲ್ಲಿ ಜೋಪಾನ ಮಾಡಿ ಇರ್ತೀವೋ, ಮೇಲಿನ ಹೊದಿಕೆ ಕೆಳಗಿನ ಹೊದಿಕೆ ಇರುತ್ತೋ, ಅದೇ ತರನೇ ನಮ್ಗೆ ಈ ಭಕ್ತಿ ಯೋಗದ ಈ 6 ಅಧ್ಯಾಯಗಳಿಗೆ ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಹೊದಿಕೆಗಳಿದೆ ಅಲ್ವಾ? ಅಷ್ಟು ಶ್ರೇಷ್ಠವಾಗಿದೆ. ನಮ್ಗೆ ಇದರಲ್ಲಿ ತುಂಬಾ ರಹಸ್ಯವನ್ನ ಕೃಷ್ಣ ಹೇಳ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಇದೇ ಜನ್ಮದಲ್ಲಿ ನಾವು ಪರಮಗತಿನ ನಾವು ಪಡಿಬಹುದು. ಸೊ ಭಕ್ತರಿಗೆ ಮಾತ್ರನೇ ಇದು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಸಂದೇಹಗಳನ್ನ ನಾವು ನಮ್ಮ ಗುರುಗಳ ಮೂಲಕ ನಾವು ಅದನ್ನ ನಿವಾರಿಸ್ಕೊಂಡು ನಾವು ಇದರಲ್ಲಿ ಸ್ಥಿರವಾಗಿ ನಾವು ತೊಡಗಿದ್ರೆ ಭಕ್ತಿ ಯೋಗದಲ್ಲಿ ನಾವು ಬದುಕಿನ ಅತ್ಯುನ್ನತ ಪರಿಪೂರ್ಣತೆನ ನಾವು ಪಡಿಬಹುದು. ಕೃಷ್ಣನ ನಿವಾಸವಾದಂತಹ ಗೋಲೋಕ ವೃಂದಾವನಕ್ಕೆ ಹೋಗ್ಬೋದು, ಅಲ್ಲಿ ನಾವು ಶಾಶ್ವತವಾಗಿ ಸುಖವಾಗಿರ್ಬೋದು ಅಂತ ಹೇಳಿ ನಮ್ಗೆ ಪ್ರಭುಪಾದರು 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ರೆ, ಈ ತರ ನಾವು ಭಗವಂತನ ನಾವು ಪ್ರಾಪ್ತಿ ಮಾಡ್ಕೋಬಹುದು. ಅಂತೆ ನಾರಾಯಣ ಸ್ಮೃತಿ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಒಂದು ಅಧ್ಯಾಯದಿಂದ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಭಗವತ್ ಪ್ರಾಪ್ತಿ ಎಂಬ 8ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಗೆ ಕಿ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಸರ್ವಂ ಕೃಷ್ಣಾರ್ಪಣಮಸ್ತು. ನಾಳೆ 9ನೇ ಅಧ್ಯಾಯದೊಂದಿಗೆ ಭೇಟಿಯಾಗೋಣಂತೆ. ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಎಲ್ಲರಿಗೂ ಶುಭರಾತ್ರಿ. ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಮಾತಾಜಿ ಹರೇ ಇವತ್ತಿನ ಕೃಷ್ಣ ಕ್ಲಾಸ್ ಮಾತಾಜಿ, ಶುಭರಾತ್ರಿ. ಧನ್ಯವಾದ. ರೆಕಾರ್ಡೆಡ್ ಕ್ಲಾಸ್ ಇಲ್ವಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಇವತ್ತಿಂದು ಮತ್ತೆ ಶನಿವಾರದ ಕ್ಲಾಸ್ ರೆಕಾರ್ಡೆಡ್ ಬೇಕಿತ್ತು ಮಾತಾಜಿ. ಇವತ್ತು ಕೇಳ್ದೆ ಮಾತಾಜಿ, ಏನೋ ಕೆಲಸ ಮಾಡ್ಕೊಂಡು ಕೇಳ್ದೆ. ಇಂಟ್ರೆಸ್ಟ್ ಇತ್ತು, ಒಂದ್ ಕಡೆ ಇಂಟ್ರೆಸ್ಟ್ ಇತ್ತು, ಏನೋ ಕೆಲಸ ಇತ್ತು, ಆದ್ರೂನು ಬೇಜಾರಾಯ್ತು. ಇವತ್ತು ಕೇಳ್ಬೇಕಾಯ್ತು, ಚೆನ್ನಾಗಿತ್ತು ಕ್ಲಾಸ್ ಇವತ್ತು. ಸ್ವಲ್ಪ ಕೇಳ್ತಿತ್ತು, ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇದ್ದೆ. ನಾನು ಹಾಕಿದೀನಿ ಮತ್ತೆ ಪ್ರಭುಜಿ, ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದೀನಿ. ನಾಗವೇಣಿ ಮಾತಾಜಿ ಮೋಸ್ಟ್ಲಿ ಅವ್ರು ರೆಕಾರ್ಡ್ ಮಾಡಿಲ್ಲ ಅಂತ ಅನ್ಕೋತೀನಿ ಶನಿವಾರದ್ದು. ಮತ್ತೆ ಇನ್ನೊಂದ್ಸರಿ ಮಾಡಿಲ್ಲ ಮಾತಾಡಿ. ಮಾಡಿದ್ರ ಮಾತಾಜಿ? ಅವತ್ತಿನ ಲಿಂಕ್ ಕಳ್ಸಿಲ್ಲಪ್ಪ ಮಾತಾಜಿ. ಅದೇ ಮಾತಾಜಿ ಆ ಗ್ರೂಪ್ ಅಲ್ಲಿ ಇಲ್ಲ ಅವರು. ಯಾಕಂದ್ರೆ ಇವಾಗ ಒಂದು ಗೀತಾ ಮಾತಾಜಿ ಲೆವೆಲ್ 1 ತಗೋತಿದ್ದಾರೆ. ಸೊ ಅವ್ರು ಬರೋ ತನಕ ಅವರು ನಾಗವೇಣಿ ಮಾತಾಜಿ ಮಾಡ್ತಾರೆ. ಅದಕ್ಕೆ ಅವ್ರು ಗ್ರೂಪ್ ಗೆ ಆಡ್ ಮಾಡಿಲ್ಲ. ಅದಕ್ಕೆ ಅವ್ರಿಗೆ ಲಿಂಕ್ ಕಳ್ಸಕ್ ಆಗಿಲ್ಲ. ನಾನು ಕಳ್ಸೋದ್ ಮರ್ತೋಯ್ತು. ಇವತ್ತಿಂದ ಆಗುತ್ತಾ? ಆಗಿದೆಯಾ ಮಾತಾಜಿ? ಇವತ್ತು ಹಾಕಿದೆ ಪ್ರಭುಜಿ, ನಾನ್ ಹಾಕಿದೀನಿ. ಓಕೆ ಮಾತಾಜಿ. ಮಾತಾಜಿ ಮೊನ್ನೆ ಶನಿವಾರ ಇಸ್ಕಾನ್ಗೆ ಹೋಗಿದ್ದೆ, ಬೆಂಗಳೂರು. ಹಾ ಪ್ರಭುಜಿ. ಶನಿವಾರ ಇಸ್ಕಾನ್ ಟೆಂಪಲ್ ಹೋಗಿದ್ದೆ ಮಾತಾಜಿ. ಮೊನ್ನೆ ಶನಿವಾರ ಒಬ್ನೇ, ನಾನು ಚಂದನ್ ಅಂತ ಇಬ್ರು. ಮಾತಾಜಿ ಭಗವಂತನ ಕೃಷ್ಣನ್ ನೋಡ್ತಿದಂಗೆನೆ ಕಣ್ಣಲ್ಲಿ ನೀರ್ ಬಂದು ಮಾತಾಜಿ. ನಾನು ಎಷ್ಟೋ ಕಣ್ಣಲ್ಲಿ ಹತ್ಬಿಟ್ಟೆ ಮಾತಾಜಿ ಅವನ್ ನೋಡ್ಬಿಟ್ಟು. ಹೌದಾ ಪ್ರಭುಜಿ? ಏನೋ ಒಂಥರ ಆನಂದದಿಂದ ಒಂಥರ ಕಣ್ಣೀರ್ ಬಂದು ಅಲ್ಲೇ ಸುಮ್ನೆ ನಿಂತ್ಬಿಟ್ಟೆ ಮಾತಾಜಿ. ಒಂದ್ 2-3 ನಿಮಿಷ ಹಂಗೆ ಕಣ್ಣೀರ್ ಹಾಕ್ತಾ ಕಣ್ ಮುಚ್ಕೊಂಡ್ ನಿಂತ್ಕೊಬಿಟ್ಟೆ ಮಾತಾಜಿ. ಹರಿ ಬೋಲ್ ಪ್ರಭುಜಿ. ಹೌದು ಮಾತಾಜಿ. ಅವನು ನೋಡಿ, ಅವನ್ ಮುಖ ಸುಂದರವಾದ ಶ್ಯಾಮ ಸುಂದರ ಮುಖ ನೋಡಿ, ರಾಧೆ ಶ್ಯಾಮ ಇಬ್ರು ನೋಡ್ಬಿಟ್ಟು ಏನೋ ಒಂಥರ ಪರಮ ಸುಖ ಪರಮಾನಂದ ಆಗ್ಬಿಡ್ತು ಮಾತಾಜಿ. ಈಗ್ಲೂ ಗೂಸ್ ಬಂಪ್ಸ್ ಬರ್ತಾ ಇದೆ ಮಾತಾಜಿ ಹೇಳ್ತಾ ಇದ್ರು. ರೋಮಾಂಚನ ಆಗ್ತಾ ಇದೆ. ಹೌದು ಮಾತಾಜಿ. ನಮ್ಗೂನು ಕೇಳಿ ಖುಷಿ ಆಗ್ತಾ ಇದೆ ಪ್ರಭುಜಿ. ಯಾಕಂದ್ರೆ ನೀವು ಅಷ್ಟು ಭಗವಂತನ ನೋಡಿ ಕಣ್ಣೀರ್ ಬಂದಿದೆ ಅಂದ್ರೆ ನೀವು ನಿಜವಾಗ್ಲೂ ಎಷ್ಟು ಮನಸ್ಸು ಪರಿಶುದ್ಧ ಆಗಿದೆ. ನಮ್ಗೆಲ್ಲ ಇನ್ನ ಆತರ ಬಂದಿಲ್ಲ ಪ್ರಭುಜಿ, ನಿಜ ಹೇಳ್ಬೇಕಂದ್ರೆ. ಇಲ್ಲ ಮಾತಾಜಿ, ನೋಡ್ತಿದ್ದಂಗೆ ಅವ್ನ್ ನೋಡ್ತಿದ್ದಂಗೆ ಏನೋ ನನ್ನ ಗೆಳೆಯನ್ ನೋಡ್ದೆ ನಾನು. ನನ್ ಗೆಳೆಯನ್ ನೋಡ್ದೆ ನಾನು. ಅವ್ನು ತಪ್ಕೋಬೇಕು ಅನ್ನೋ ಅಷ್ಟು ಫೀಲ್ ಆಗಿ ಕಣ್ಣೀರ್ ಹಾಕ್ಬಿಟ್ಟೆ ಮಾತಾಜಿ. ಹರಿ ಬೋಲ್ ಹರಿ ಬೋಲ್ ಪ್ರಭುಜಿ. ನೀವ್ ಹೇಳ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಪ್ರಭುಜಿ. ಆ ರೀತಿ ಫೀಲ್ ಆಗ್ತಾ ಇದೆ. ಹೌದು ಪ್ರಭುಜಿ. ಹೌದು ಮಾತಾಜಿ. ಅಂದ್ರೆ ಅವನು ಅಲ್ಲಿ ಅವನ ವಿಗ್ರಹ ರೂಪದಲ್ಲ ನೋಡ್ಲಿಲ್ಲ ನಾನು. ಅವನು ಅಲ್ಲಿ ನಿಂತವನೇ, ಅವ್ನು ನನಗೋಸ್ಕರ ವೆಲ್ಕಮ್ ಮಾಡ್ತಾವನೆ. ಕೃಷ್ಣ ಆಗಿನ ಕಾಲದಲ್ಲಿ ಸುಧಾಮನ್ ವೆಲ್ಕಮ್ ಮಾಡ್ದಂಗೆ ನನ್ನ ವೆಲ್ಕಮ್ ಮಾಡ್ತಾವನೆ ಅನ್ನೋ ತರ ಫೀಲ್ ಅಲ್ಲಿ ನಾನು ಕಣ್ಣೀರ್ ಹಾಕ್ಬಿಟ್ಟೆ ಮಾತಾಜಿ. ಹರಿ ಬೋಲ್ ಪ್ರಭುಜಿ. ಧನ್ಯವಾದಗಳು ಪ್ರಭು, ಖುಷಿ ಆಗ್ತಾ ಇದೆ ಕೇಳಿ. ಹೌದು ಮಾತಾಜಿ. ಯಾಕಂದ್ರೆ ಎಷ್ಟು ಬೇಗ ನಿಮ್ಗೆಲ್ಲ ಮತ್ತೆ ವಾಪಸ್ ನಾನು ಯಾಕಪ್ಪ ಹೋಗ್ತಾ ಇದೀನಿ ಅಂತ ಅನ್ನಿಸ್ಬಿಡ್ತು ಮಾತಾಜಿ. ಅವನು ಬಿಟ್ಟು ಬರ್ಬೇಕು ಮನ್ಸಾಗ್ಲಿಲ್ಲ. ಧನ್ಯವಾದ ಪ್ರಭುಜಿ, ನೀವು ಇದನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ನಮಗೂ ತುಂಬಾ ಖುಷಿ ಆಯ್ತು. ನಾವು ಕೃಷ್ಣನ ನಿಜ ನೋಡ್ದಂಗೆ ಅನ್ನಿಸ್ತು ನಿಮ್ ಬಾಯಿಂದ ಕೇಳಿದಾಗ. ಹರಿ ಬೋಲ್ ಮಾತಾಜಿ. ಹರಿ ಬೋಲ್, ಧನ್ಯವಾದಗಳು. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭು. ಮಾತಾಜಿ, ಇಷ್ಟು ದಿವಸ ನಾನು ಕ್ಲಾಸ್ ಅಟೆಂಡ್ ಮಾಡಿರ್ಲಿಲ್ಲ. ಇವತ್ತೇ ತುಂಬಾ ದಿವಸ ಆದ್ಮೇಲೆ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದೆ. ಇವತ್ತು ಒಂದು ಸರ್ಪ್ರೈಸ್ ಏನಂದ್ರೆ, ನಾನು 28ನೇ ಶ್ಲೋಕ 27ನೇ ಶ್ಲೋಕ ತನಕ ನಾನು ಯೋಚನೆ ಮಾಡ್ತಿದ್ದೆ. ತುಂಬಾ ಕಷ್ಟಪ ಕೃಷ್ಣ ಪ್ರಜ್ಞೆ ಮಾಡೋದಕ್ ಆಗೋದಿಲ್ಲ. ಯಾಕೆ ಗೊತ್ತಿಲ್ಲ, ಮೇ ಬಿ ಅಷ್ಟಾಂಗ ಯೋಗದಲ್ಲಿ ನಂಗೆ ತುಂಬಾ ನಂಬಿಕೆ ಇದೆಯೋ ಅಥವಾ ಭಕ್ತಿ ಇದೇನೋ ತುಂಬಾ ಕಷ್ಟ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಕೃಷ್ಣ ಮತ್ತೆ 28ನೇ ಶ್ಲೋಕದಲ್ಲಿ ಹೇಳೇ ಬಿಡ್ತಾರೆ ನೋಡಿ. ಎಷ್ಟು ಕನೆಕ್ಟಿವಿಟಿ ಇರುತ್ತೆ ಅಂದ್ರೆ, ನನ್ನ ತಲೆಯಲ್ಲಿ ಏನ್ ಯೋಚನೆ ಬರುತ್ತೆ ಅದ್ರ ಮುಂದಿನ ಶ್ಲೋಕದಲ್ಲಿ ಅದ್ರ ಆನ್ಸರ್ ಇರುತ್ತೆ ಆಟೋಮೆಟಿಕ್ ಆಗಿ. ಎಷ್ಟು ಪವರ್ಫುಲ್ ಅಂತ. ಹೌದೌದು. ತುಂಬಾ ಇದು ಸರ್ಪ್ರೈಸ್ ಆಗುತ್ತೆ, ಪ್ರತಿ ಸರ್ತಿ ಸರ್ಪ್ರೈಸ್ ಆಗುತ್ತೆ ನಂಗೆ. ಹೌದು ಪ್ರಭುಜಿ. ಯಾಕಂದ್ರೆ ನಮ್ಮನ್ನ ಸೃಷ್ಟಿ ಮಾಡೋದು ಅವರೇ ಅಲ್ವಾ ಪ್ರಭುಜಿ. ನಮ್ಮ ಮನಸ್ಥಿತಿ ಅವ್ರಿಗೆ ಗೊತ್ತಿದೆ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಅವ್ರು ಹೇಳೇ ಬಿಡ್ತಾರೆ ಅವರು. ಪ್ರಭುಜಿ, ನೀವ್ ಹೇಳಿ ತುಂಬಾನೇ ಕರೆಕ್ಟ್ ಪ್ರಭುಜಿ. ನಮ್ಗೂನು ತುಂಬಾ ಸತಿ ಆತರ ಆಗಿದೆ. ಇಮಿಡಿಯೇಟ್ ಆಗಿ ನಮ್ಗೆ ಅವರು ಆನ್ಸರ್ ಅವ್ರ ಬಾಯಿಂದಾನೇ ಬಂದ್ಬಿಡುತ್ತೆ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ, ಭಕ್ತಿ ವೃಕ್ಷ ಮಾಡಕ್ ಆಗ್ತಿಲ್ಲ ಕರೆಕ್ಟ್ ಆಗಿ. ಯಾಕೆ ಮಾತಾಜಿ? ಮಾತಾಜಿ ಅದೇ ಕೆಲವೊಂದ್ಸಲಿ ರೀಸನ್ ಅದೇ ಸರಿ ಹೋಗ್ಲಿಕ್ ಆಗ್ತಿಲ್ಲ. ಚಿಕ್ಕ ಮಗು ಇರೋದ್ರಿಂದ ನಂಗೆ ಸ್ಕೂಲ್ ಬೇರೆ ಹೋಗಿ ಬರ್ತೀನಿ. ಅದು ಸರಿಯಾಗಿ ನಾನು ಇದು ಮಾಡ್ತಿದ್ದೀನಿ, ಕ್ರಿಯೇಟ್ ಮಾಡ್ತಿದ್ದೀನಿ. ಬಟ್ ಆದ್ರೆ 2-3 ಜನ ಸೇರ್ಕೋತೀವಿ ಅಷ್ಟೇನೆ, ಎಲ್ರು ಸೇರ್ತಿಲ್ಲ. ನಾವು ಸೇರ್ತೀವಿ. ಮಾತಾಜಿ, ನಾನು ಸುಚಿತ್ರಾ ಮಾತಾಜಿ ಅವರು ಕೋಸ್ಟ್ ಮಾಡಕ್ ಕೇಳಿದಾರೆ ಮಾತಾಜಿ ಕಿಡ್ಸ್ ಕ್ಲಾಸ್ಗೆ.
ಅದರಿಂದ ಕಿಡ್ಸ್ ಕ್ಲಾಸ್ ಅಲ್ಲಿ ಕೋಸ್ಟ್ ಮಾಡ್ತಾ ಇದ್ದೀನಿ ಮಾತಾಜಿ. ಅದರಿಂದ ಓ, ನೀವು ಗುರುಪ್ರಸಾದ್ ಕೆಲಸ ಅವರು ಮಾಡ್ತಾ ಅವರು ಇದ್ದೀರಾ? ಬಿಸಿ ಇದಾರೆ. ಹಾ ಹಾ ಇನ್ನ ಮಿಕ್ಕದವರು ಅವರು ಅದೇ ಕೆಲ್ಸ ಇರುತ್ತಲ್ವಾ ಮಾತಾಜಿ, ಅವರು ಇವತ್ತು ಶಿವಪುತ್ರ ಪ್ರಭುಜಿ ಅನ್ಸುತ್ತೆ. ಹನುಮಂತ್ ಪ್ರಭುಜಿನ ಶಿವಪುತ್ರ ಅವ್ರು ಯಾರೋ ಅದೇ ಅವ್ರ ಕೆಲ್ಸದಲ್ಲಿ ಇದ್ರು. ಅವರು ಇದ್ ಹೌದು, ನಾನೇ ಮಾಡಕ್ಕಾಗಲ್ಲ ಅಂದ್ರೆ ಮಾತಾಡ್ತೀನಿ. ಸರಿಯಾಗಿ ಓದ್ಕೊಳಕ್ ಆಗಲ್ಲ. ಹೌದು ಮಾತಾಜಿ, ನಾನೇ ಕೂತ್ಕೊಂಡು ಒಂದ್ ಕಡೆ ಆ ರೀತಿ ಆಗ್ತಿದೆ. ಆದಷ್ಟು ಅದೇ ಟ್ರೈ ನಿಮ್ ಮಾಡಿ ಕ್ಲಾಸ್ ಮಾತಾಜಿ. ಹಾ ಹೇಳಿ ಅದೇ ನಿಮ್ ಮಾತಾಜಿ. ಕ್ಲಾಸ್ ಕೇಳ್ಕೊಳ್ಳೋದೇ ಬೆಟರ್ ಅಂತ ಅನ್ಸ್ತದೆ ನಮ್ಗೆ. ಯಾಕಂದ್ರೆ ಆ ಟೈಮಲ್ಲಿ ಮಕ್ಕಳಿಗೆ ಇದು ಮಾಡೋದಿರುತ್ತೆ ಮಾತಾಜಿ. ನನಗ್ ಬೇಜಾರ್ ಅಲ್ಲ ಆಗ್ತಿದೆ. ಇರುತ್ತೆ ಬಟ್ ಬಟ್ ಆದ್ರೆ ಇವಾಗ ಇವ್ರಿಗೂ ಇದೆಯಲ್ಲ, ಅದಕ್ಕೋಸ್ಕರ ನೋಡ್ಬೇಕಲ್ಲ. ಅಲ್ಲ ಗೊತ್ತಾಯ್ತು, ಬಟ್ ಒಂದ್ ಅರ್ಧ ಗಂಟೆನಾದ್ರೂ ನೀವು ಜೊತೆಲಿ ಭಕ್ತಿ ವೃಕ್ಷದಲ್ಲಿ ಇರ್ಬೇಕು ಮಾತಾಜಿ. ಅದೇ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗೋದು, ಅದಕ್ಕೆ ಹೇಳ್ತಾ ಇದೀನಿ. ಹೌದು ಮಾತಾಜಿ, ಅದಕ್ಕೆ ನಾನು ಟ್ರೈ ಮಾಡ್ದೆ. ಬಟ್ ಆದ್ರೆ ಮಾಡ್ತಿದೀವಿ, ಬಟ್ ಆದ್ರೆ ಕ್ಲೀನ್ ಆಗಿ ಮಾಡಕ್ ಆಗ್ತಿಲ್ಲ ಕರೆಕ್ಟ್ ಅಲ್ಲ ಆಗಿ. ಅದೇ ಪರವಾಗಿಲ್ಲ, ಬೇಜಾರ್. ಆ ತರ ಇದ್ದೇ ಇರುತ್ತೆ. ಯಾಕಂದ್ರೆ ನಾವೆಲ್ಲ ಗರ್ಲ್ಸ್ ಇರೋದ್ರಿಂದ ನಾವ್ ಇದಕ್ಕೇನೆ ಡೆಡಿಕೇಟೆಡ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅದ್ರಲ್ಲೇನೆ ಎಷ್ಟು ನಮ್ಗೆ ಸಾಧ್ಯ ಆಗುತ್ತೋ ಅದನ್ನ ನಾವು ಮಾಡ್ಕೊಂಡು ಮೊನ್ನೆ ಎಲ್ಲ ಹೋಗ್ಬೇಕಾಗುತ್ತೆ. ಮಾಡಿ ಓದ್ಕೊಂಡ್ವಿ. ಅವಾಗ ಗುರುಪ್ರಸಾದ್ ಅವರು ಬಂದಿದ್ರು ಪ್ರಭುಜಿ. ಹಾ ಅವರು ಹಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮಾತಾಜಿ. ಅದೇ ಅವ್ರಿದ್ರೆ ಬೆಟರ್. ಇದು ನಾವೆಲ್ಲ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ನಮ್ಗೆ ಹಾ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಕ್ಕೂ ಬರ್ತಿಲ್ಲ ಸರಿಯಾಗಿ, ಇದು ಆಗ್ತಿಲ್ಲ ಓದ್ಲಿಕ್ಕೆ. ಟೈಮಿಂಗ್ ಬೇಕಾದ್ರೆ ನೀವು ಚೇಂಜ್ ಅದಕ್ಕೆ ಮಾಡ್ಕೊಳ್ಳಿ ಮಾತಾಜಿ. ನಿಮ್ಗೆ ಎಲ್ಲಾರ್ಗು ಆಗುವಂತ ಟೈಮಿಂಗ್ ಯಾವ್ದಿದ್ರೆ ನೀವು ಮಾಡ್ಕೋಬಹುದು. ಇಲ್ಲ ಮಾತಾಜಿ, ಇವಾಗ ಆಗತ್ತೆ ಕರೆ, ಬಟ್ ಇವಾಗ ನೈಟ್ ಡ್ಯೂಟಿ ಇರುತ್ತೆ ಮಾತಾಜಿ. ಈ ವಾರ ಅಂತೂ ಆಗಲ್ಲ, ನಾವು ನೆಕ್ಸ್ಟ್ ವಾರಲ್ಲಿ ಮಾಡ್ತೀವಿ ಮತ್ತೆ. ಓಕೆ ಹೌದಾ, ಪ್ರಭುಜಿ, ಆಯ್ತು. ಡ್ಯೂಟಿಯಲ್ಲಿ ಇದ್ರು ಮಾತಾಜಿ, ಅದಕ್ಕೋಸ್ಕರ. ನೀವು ಹಾ ಓದ್ತಾರಲ್ಲ ಅದನ್ನ ಕೇಳಿಸ್ಕೊಂತೀವಿ, ಏನ್ ತೊಂದ್ರೆ ಇಲ್ಲ ಕೇಳಿಸ್ಕೊಳಕ್ಕೆ. ಬಟ್ ಅಲ್ಲೆಲ್ಲ ಹಾ ನಮಗ್ ಓದಿ ಆಗಲ್ಲ ಮಾತಾಜಿ ಆ ಟೈಮ್. ಅದೇ ಅವ್ರು ಜಸ್ಟ್ ಅವ್ರು ಕೇಳಿಸ್ಕೊತಾ ಇರ್ತಾರೆ, ಅವ್ರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಇಬ್ರು ಇರ್ಲಿ, ಸರಿ 3 ಜನ ಇರ್ಲಿ, ನೀವು ಅದನ್ನ ಬಿಡಬಾರ್ದು ಮಾತಾಜಿ. ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನೀವು. ಸರಿ ಸರಿ ಮಾತಾಜಿ. ಮಾತಾಜಿ. ಮಾತಾಜಿ ಈಗ ಯಾಕಂದ್ರೆ ನಾವು ಏಟ್ ಇವಾಗ ನೋಡಿ, ನಮ್ಗೆ ಒಂದೇ ಚಾಪ್ಟರ್ ಒಂದು ಕೋಲ್ ಇದ್ರೆ ನಾವು ಈಸಿಯಾಗಿ ಮುರಿದು ಬಿಡ್ತೀವಿ. ಅದೇ ಒಂದು ಕಟ್ಟಿದ್ರೆ ಅದನ್ನ ನಾವು 4-5 ಕೋಲ್ನ ಕಟ್ಟಿದಾಗ ನಮ್ಗೆ ಮುರಿಲಿಕ್ಕೆ ಆಗೋಲ್ಲ. ಸೊ ನಾವು ಭಕ್ತಿ ಹೌದು ವಚನದಲ್ಲಿ ಮಾತಾಜಿ, ಇದ್ದಾಗ ಅದೇ ನಮ್ಗೆ ಮಾಯೆ ನಮ್ಮನ್ನ ಇದ್ ಮಾಡಕ್ ಆಗಲ್ಲ ಮಾತಾಜಿ. ಇಲ್ಲಾಂದ್ರೆ ಒಂದು ಕ್ಷಣ ಸಾಕು ಮಾತಾಜಿ. ಅಯ್ಯೋ ಇದು ಏನ್ ಭಗವದ್ಗೀತೆ, ನಮ್ ಕೆಲ್ಸ ಹೌದೌದು, ಮಾಮೂಲಿ ಅದ್ ಏನಿತ್ತು ಅದನ್ನ ನಿಜಾನೇ. ನಾವು ತೊಡ್ಕೊಂಡ್ಬಿಡ್ತೀವಿ ನಾವು. ಹೌದು ಅದಕ್ಕೋಸ್ಕರ ಮಾತಾಜಿ, ಹೇಳ್ತಾರೆ ನಿಜ. ಅಷ್ಟೇ ನಮ್ಗೆ ಆಚಾರ್ಯರು. ಅವ್ರು ಏನ್ ಹೇಳ್ತಾರೋ ಅದನ್ನ ಪಾಲನೆ ಮಾಡಿದ್ರೆ ಅಷ್ಟೇ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗುತ್ತೆ. ಹೌದು, ಇಲ್ಲಾಂದ್ರೆ ನಾವ್ ಹಂಗೆ ನಿಂತ ನೀರ್ ನಿಜ ತರನೇ ನಾವ್ ಮಾತಾಜಿ. ಇರ್ತೀವಿ ಮಾತಾಜಿ. ನಿಜ ಮಾತಾಜಿ. ಆದ್ರೆ ಏನ್ ಗೊತ್ತಾ, ನಾವ್ ಅಲ್ಲಿ ಇದೀವಲ್ಲ, ಅದು ಇನ್ನ ಹೊಸದಾಗಿ ನಾವ್ ಕಲಿತಾ ಇರೋದು. ಗುರುಪ್ರಸಾದ್ ಅವರು ಕಲ್ತಿದಾರೆ ಅನ್ಸುತ್ತೆ. ಈಗ ಶಿವಪುತ್ರ ಅವರು ಓದ್ತಾರೆ. ಬಟ್ ನನ್ಗೆ ಅಷ್ಟು ಕ್ಲಿಯರ್ ಆಗಿ ಓದಕ್ಕೂ ಬರ್ತಿಲ್ಲ, ಅದು ಎಕ್ಸ್ಪ್ಲೇನ್ ಮಾಡಕ್ಕೂ ಗೊತ್ತಾಗ್ತಿಲ್ಲ. ಹಾಗಾಗಿ ಇರ್ಲಿ ಯಾರನ್ನ ಮಾತಾಜಿ, ಒಬ್ರು ಜಸ್ಟ್ ಇದ್ರೆ. ನಿಮ್ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅಷ್ಟ್ರಲ್ಲಿ ನೀವು ಮಾಡಿ, ನಿಮ್ ಲಿಮಿಟ್ ಅಲ್ಲೇ ಮಾಡಿ. ಸೊ ಯಾರಿಗೆ ಸಾಧ್ಯ ಆಗುತ್ತೆ, ಯಾರಿಗೆ ಜ್ಞಾನ ಹೆಚ್ಚಿದೆ, ಅವರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತೋ ಅವ್ರು ಮಾಡ್ಲಿ. ಒಟ್ಟಲ್ಲಿ ಬಿಡಬೇಡಿ ಅಷ್ಟೇ, ನೀವೆಲ್ಲರೂ ಜೊತೆಯಲ್ಲಿ ಇರಿ ಅಷ್ಟೇ. ಮಾತಾಜಿ ಸರಿ ಈಗ ಮಾತಾಜಿ. ಟೈಮಿಂಗ್ಸ್ ಹೇಳ್ತೀರಾ? ಟೈಮಿಂಗ್ಸ್ ಎಷ್ಟಂತ ಗೊತ್ತಿಲ್ಲ. 7:30ಗೆ ನಾನು ಲಿಂಕ್ ಹಾಕ್ತೀನಿ. 7:30 7:30ಗೆ ಲಾಗಿನ್. 7:30ರಿಂದ 7:30 ಇಂದ 7:30 8:15. 7:30 ಇಂದ 8:15. ನೀವು ಬೇಕಾದ್ರೆ ಚೇಂಜ್ ಮಾತಾಜಿ ಮಾಡ್ಕೊಳ್ಳಿ ಮಾತಾಜಿ. ಒಂದ್ ಸ್ವಲ್ಪ ನೀವು ಬೇಕಂದ್ರೆ 7 to 7:30ನೇ ಮಾಡ್ಕೊಳ್ಳಿ. ಒಂದ್ ಅರ್ಧ ಗಂಟೆನಾದ್ರೂ ಇರಿ. ಒಂದ್ ಶ್ಲೋಕ ಓದಿದ್ರು ಪರವಾಗಿಲ್ಲ ಮಾತಾಜಿ. ಒಟ್ಟಲ್ಲಿ ಬಿಡ್ಬೇಡಿ ನೀವು, ನಿಮ್ ಸರಿ ಸಂಘ ಮಾತಾಜಿ. ಬಿಡ್ಬೇಡಿ, ಭಕ್ತರ ಸಂಘ. ಸರಿ ಮಾತಾಜಿ, ಖಂಡಿತ. ಓಕೆ ಮಾತಾಜಿ, ಅದಕ್ಕೆ ಧನ್ಯವಾದಗಳು ಇವತ್ತು ಮಾತಾಜಿ. ಮಾಡಿದ್ವಿ ಮಾತಾಜಿ. ನಾನು ಶಿವಪುತ್ರ ಪ್ರಭುಜಿ ಇಬ್ರೇ ಇದ್ವಿ. ಅವರು ಹಾ ಕೆಲ್ಸದಲ್ಲಿದ್ರು, ನನ್ಗೆ ಕೆಲ್ಸ ಇತ್ತು ಅಂತ ನಾವು ಇವತ್ತು ಓದ್ಲಿಲ್ಲ. ಹಾಗೆ ವೈಂಡ್ ಅಪ್ ಓಕೆ ಮಾಡಿದ್ವಿ. ಓಕೆ. ಒಂದು ಮಾತಾಜಿ ಶ್ಲೋಕನಾದ್ರೂ 7:00ರಿಂದ ನೀವು 7:30 ಓದ್ಬಿಟ್ಟು ಸರ್. ವೈಂಡ್ ಅಪ್ ಮಾಡಿ ಮಾತಾಜಿ. ತೀರಾ ಆತರ ಸರಿ ಇದೆ ಅಂದ್ರೆ ಸರಿ ಇರೋದ್ರಲ್ಲಿ ಮಾತಾಜಿ. ಯಾರಿಗೆ ಒಂದ್ ಸ್ವಲ್ಪ ಫ್ರೀ ಇರ್ತಾರೋ ಅವ್ರು ಒಂದು ಶ್ಲೋಕ ಜಸ್ಟ್ ಓದ್ಬಿಟ್ಟು ನೀವು ಇದ್ ಮಾಡಿ. ಅವ್ರು ಸರಿ ಶಿವಪುತ್ರ ಪ್ರಭುಜಿ ಅವರು ಇದು ಹೇಳಿದ್ರು. ಇದು ಹೇಳಿದ್ರು, ಮುಂದೆ ಪ್ರೇಯರ್ ಬರುತ್ತಲ್ಲ ಅದು ಹೇಳಿದ್ರು ಹಾ ಮುಂಚೆ. ಓಕೆ ಅದ್ ಹೇಳಿದ್ರು, ಆಮೇಲೆ ನಾವು ವೈಂಡ್ ಅಪ್ ಮಾಡಿದ್ವಿ. ಓಕೆ ಸಹನ ಮಾತಾಜಿ. ಯಾಕಂದ್ರೆ ನಿಮ್ ಚಿಕ್ಕ ಮಗು ಇಟ್ಕೊಂಡು ನೀವು ಇಷ್ಟೆಲ್ಲ ನೀವು ಏನು ಮಾತಾಜಿ. ಪ್ರಯತ್ನ ಪಟ್ಟಿರೋದು ನೋಡಿ ನಮ್ಗೆ ಖುಷಿ ಆಗುತ್ತೆ ಆಕ್ಚುಲಿ. ಖಂಡಿತ ಧನ್ಯವಾದ ಕಷ್ಟ ಮಾತಾಜಿ. ಇದೆ ಏನು ಮಕ್ಕಳನ್ನ ಕೃಷ್ಣನ್ ದಯೆ ಇಟ್ಕೊಂಡು ಅಷ್ಟೇ ಮಾಡ್ಲಿಕ್ಕೆ. ಮಾತಾಜಿ. ಹಾ ಮಾತಾಜಿ, ರಾಯರ ಆದ್ರೂ ನೀವು ಕೃಪೆ ಯಾಕಂದ್ರೆ ಕೆಲ್ಸಕ್ಕೆ ಅಷ್ಟೇ. ಹೋಗ್ಕೊಂಡು ಮಕ್ಕಳು ನೋಡ್ಕೊಂಡು ನೀವು ಮಾಡ್ತಿದ್ದೀರಾ. ಬಟ್ ಖಂಡಿತ ಹೌದು ನಿಮ್ಗೆ ಮಾತಾಜಿ, ಭಗವಂತ ನಿಮ್ಗೆ ಬಿಡ್ಬಾರ್ದು ಅಂತ ಅನುಕೂಲ ನನ್ಗೆ ಯಾಕೋ. ಮಾಡ್ತಾನೆ. ಹೌದು ಮಾತಾಜಿ, ನನ್ಗೆ ಗೊತ್ತಿಲ್ದಿರನೆ ಬಂದಿದೆ ಇದು. ಅಂದ್ರೆ ನಾನ್ ರಾಯರ ಹ್ಮ್ ಭಕ್ತಳು ಆಕ್ಚುಲಿ. ಅವರೇ ದಾರಿ ಹ್ಮ್ ತೋರಿಸಿದಾರೆ ಅನ್ಸುತ್ತೆ, ಹೌದು ಗೊತ್ತಿಲ್ಲ. ಮಾತಾಜಿ. ಕೃಷ್ಣನ್ ಕಡೆಗೆ. ನಾವು ನಾವು ರಾಯರ ನಾನು ಓಕೆ ನಾನು ಭಗವದ್ಗೀತೆ ಓದ್ಬೇಕು ಅಂತ ಬುಕ್ ಎತ್ಕೊಂಡೆ ಒಂದ್ ದಿವಸ. ನನ್ಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಅನ್ಸ್ತು ಇದಕ್ಕೆ ಗುರು ಇರ್ಬೇಕು, ನಾನು ಒಬ್ಳೆ ಓದ್ಲಿಕ್ಕೆ ಆಗೋದಿಲ್ಲ ಅಂತ. ಅವಾಗ ಸರ್ಚ್ ಹಾ ಮಾಡುವಾಗ ನನ್ಗೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾ ಸಿಕ್ಕಿದ್ದು. ಆ ಮುಖಾಂತರ ದೇವ್ರು ಅನುಕೂಲ ಮಾಡಿದಾನೆ, ಇನ್ನ ಮಾಡ್ತಾನೆ ಅಂತ ನಾನು ಬಯಸ್ತಾ ಇದ್ದೀನಿ. ನೋಡೋಣ. ಹಾ ಮಾತಾಜಿ, ಖಂಡಿತ ಒಳ್ಳೇದಾಗ್ಲಿ. ಮಾತಾಜಿ. ಖಂಡಿತ ರಾಯರೇನೆ ಸರಿಯಾಗಿರೋ ಕೃಷ್ಣನ ಧನ್ಯವಾದ ಮಾರ್ಗಕ್ಕೆ ಮಾತಾಜಿ. ಹೇಳಿ ಪ್ರಭುಜಿ. ಹೌದು ಮಾತಾಜಿ. ಗುರುಪ್ರಸಾದ್ ಪ್ರಭು, ನೀವು 7:00ರಿಂದ ಆಲ್ರೆಡಿ 7:30 ರಾಯರೇನೆ ಸೇವೆನ ಮಾಡ್ತೀವಿ ಮಾಡ್ತಾ ಇದ್ರೆ ಹೌದು ಗುರುಪ್ರಸಾದ್ ಪ್ರಭುಜಿ. 7:30. ಕೇಳಿ ತುಂಬಾ ಖುಷಿ ಆಯ್ತು, ನೀವು ಕೋಹೋಸ್ಟ್ ಸೇವೆ ಮಾಡ್ತಾ ಇರೋದು. ಸೊ ಹಾಗೆ ಹೌದು ಕಂಟಿನ್ಯೂ ಮಾತಾಜಿ. ಮಾಡಿ. ಆ ನೀವು ನೆಕ್ಸ್ಟ್ ನಿಮ್ಗೆ ಕಾಂಟ್ರಿಬ್ಯೂಷನ್ ಹಾ ಹೇಳಿ ಪ್ರಭು. ಆ ಥ್ಯಾಂಕ್ಸ್ ಎಲ್ಲ ಸುಚಿತ್ರಾ ಮಾತಾಜಿ ತಿಳಿಸಿ ಮಾತಾಜಿ. ಅದೆಲ್ಲ ಕೃಷ್ಣನ್ ಹತ್ರ ಅವ್ರ ಬಗ್ಗೆ ಬೇಡ್ಕೋಬಿಡಿ ಮಾತಾಜಿ. ಹಾ ಪ್ರಭುಜಿ. ಸುಚಿತ್ರಾ ಮಾತಾಜಿ ಅವ್ರು ಕೇಳಿದ್ರು ಮಾಡಿ ಅಂತ ಹೇಳಿದ್ರು. ಇಂತ ಒಂದು ಅವ್ರಿಗೆ ನೀವು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಇದಕ್ಕಿಂತ ಮುಂಚೆ? ಸುಚಿತ್ರಾ ಮಾತಾಜಿದ ಹ್ಮ್ ಇಲ್ಲ ಮಾತಾಜಿ, ಇದು ಗಾಯತ್ರಿ ದೇವಿ ಮಾತಾಜಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಹ್ಮ್
ಅವರು ಒಂದು 15 ಡೇಸ್ ನನ್ನ ಇದು ಕೋಸ್ಟ್ ಮಾಡಿ ಅಂತ ಹೇಳಿದ್ರು, ಕೇಳಿದ್ರು ಮಾತಾಜಿ. ಏನಾದ್ರು ಮಾಡಿ ಅಂತ ಹೇಳಿದ್ರು, ನಾನು ಓಕೆ ಅಂತ ಹೇಳಿದ್ದೆ ಗಾಯತ್ರಿ ದೇವಿ ಮಾತಾಜಿಗೆ. ನಾನು ಸ್ಕ್ರೀನ್ ಶಾಟ್ ಸುಚಿತ್ರಾ ಮಾತಾಜಿ ಕಳಿಸ್ತಾ ಇದ್ದೆ, ಅಂದ್ರೆ ಅಟೆಂಡೆನ್ಸ್ ಸ್ಕ್ರೀನ್ ಶಾಟ್ ಅದೆಲ್ಲ ಕಳಿಸ್ತಾ ಇದ್ದೆ. ಅದರಿಂದ ನಮಗೆ ಇದಾಗಿ ಅವರೇ ಈಗ ಕೇಳಿದ್ರು ಮಾತಾಜಿ, ನೀವು ಒಂದ್ಸರಿ ಮಾಡ್ತೀರಾ ಹೋಸ್ಟ್ ಮಾಡಿ, ಕಿಡ್ ಕ್ಲಾಸ್ ಬರೀ ಇದು ಸ್ಕ್ರೀನ್ ಶೇರ್ ಮಾಡೋದು ಮತ್ತೆ ಇದನ್ ಮಾಡೋದು ಅಷ್ಟೇನೆ, ಕೋ ಹೋಸ್ಟ್ ಮಾಡಿ ಅಂತ ಹೇಳಿದ್ರು ಅಷ್ಟೇನೆ. ಅದಕ್ಕೆ ಓಕೆ ಅಂದೆ. ಏನೋ ಭಗವಂತನ ಸೇವೆ ಮಾಡಕ್ಕೆ ಖುಷಿ ಆಯ್ತು ಪ್ರಭುಜಿ, ನೀವು ಸೇವೆ ಅವಾಗ್ಲೇ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ. ಇದು ನಿಮ್ದು ಎಷ್ಟು ವರ್ಷದಿಂದ ನೀವಿದ್ದೀರಾ ಪ್ರಭುಜಿ ಕೃಷ್ಣ ಪ್ರಜ್ಞೆ? ಮಾತಾಜಿ ಇನ್ನು ನಾನು 3 months or 4 months ಆಗಿರ್ಬೋದು ಮಾತಾಜಿ ಅಷ್ಟೇನೆ. ಓಕೆ. ಸೊ ಲೆವೆಲ್ 2 ಲೆವೆಲ್ 1 ನೀವು 2 ಸತಿ ಕೇಳಿದ್ದೀರಾ? ಲೆವೆಲ್ 1 ಇಲ್ಲ, ಒಂದೇ ಸರಿ ಮಾತಾಜಿ. ಒಂದೇ ಸತಿನೇ ಕೇಳಿರೋದು? ಲೆವೆಲ್ 2 ಈಗಲೇ ಮಾತಾಜಿ. ಲೆವೆಲ್ 2 14 ಚಾಪ್ಟರ್ ಇಂದ ಕೇಳಿದ್ದೆ. ಹೌದಾ? 18 ಕಂಪ್ಲೀಟ್ ಆಗಿ ಫಸ್ಟ್ ಇಂದ 8 ವರೆಗೂ ಕೇಳ್ತಾ ಇದ್ದೀನಿ ಮಾತಾಜಿ. ಓಕೆ. ಅಂದ್ರೆ ಸ್ಟಾರ್ಟಿಂಗ್ ಇಂದಲೂ 12 ಚಾಪ್ಟರ್ ವರೆಗೂ ಓದಿದ್ದೆ ಭಗವದ್ಗೀತೆ, ಆದ್ರೆ ಅರ್ಥ ಆಗಿರ್ಲಿಲ್ಲ. ಕ್ಲಾಸ್ ಕೇಳಿ ಅಲ್ಲಿ ಇದು ಓದ್ದಿಂದ ಒಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಯ್ತು, ಹೋಗ್ತಾ ಇದೆ. ಓಕೆ 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 ಪ್ರಭುಜಿ, ಹಾಗೆ ನೀವು ಮುಂದುವರಿಲಿ. ನೀವು ನೆಕ್ಸ್ಟ್ ನೀವು ಖಂಡಿತ ಕಿಡ್ಸ್ ಗೆ ಕ್ಲಾಸ್ ತಗೊಳೋ ತರ ಟೀಚರ್ ಆಗ್ತೀರಾ ನೀವು ಖಂಡಿತ. ಸೊ 16 ರೌಂಡ್ಸ್ ಬೇಗ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ಬಿಡಿ, ಬೇಗ ಸಿಗುತ್ತೆ ಪ್ರಭುಜಿ. ಸೊ ಕಿಡ್ಸ್ಗೆಲ್ಲ ನೀವು ಟೀಚ್ ಮಾಡಿದ್ರೆ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಟೀಚ್ ಮಾಡಿದ್ರೆ ನಿಮ್ಗೆ ಇನ್ನ ಚೆನ್ನಾಗಿ ಗೊತ್ತಾಗುತ್ತೆ ಅದು ಜ್ಞಾನ, ಅವಾಗ ಅಪ್ಲಿಕೇಶನ್ ಮಾಡ್ಲಿಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತಷ್ಟು ನಾವ್ ಇದನ್ನ ಈಗ 16 ರೌಂಡ್ಸ್ ಮಾಡ್ಬೇಕಾರೆ ಬೈ ವಾಕೆಲ್ಲ ತಗೊಂಡೆಲ್ಲ ಅಡ್ಡಾಡಿ ಮಾಡ್ಕೊಂಡ್ ತಿರ್ಗಾಡ್ಬೋದಲ್ಲ ಮತ್ತಾಜಿ? ಅಲ್ಲ, ನೀವು ಆತರ ಮಾಡ್ಬೋದು, ಮಾಡ್ಬಾರ್ದು ಅಂತ. ಯಾಕಂದ್ರೆ ನಾವ್ ಹೇಳೋದೇ 24 ಗಂಟೆನೂ ಹರಿನಾಮ ಮಾಡ್ಬೇಕು ಅಂತಾನೆ ಹೇಳೋದು. ಬಟ್ ಏನಂದ್ರೆ ಆ ಜಪ ಅನ್ನೋದು ಏನಿದೆ ಅದ್ 16 ರೌಂಡ್ ಮಾತ್ರ ಒಂದ್ ಕಡೆ ಕುತ್ಕೊಂಡು, ಅಂದ್ರೆ ಅದನ್ನ ಅದಕ್ಕೆ ಅಂತ ಟೈಮ್ ಕೊಟ್ಟೆ ಮಾಡ್ಬೇಕು ಪ್ರಭುಜಿ. ಅಂದ್ರೆ ಹಂಗ ಆಗ್ತಾ ಇಲ್ಲ ಮತ್ತಾಜಿ, ಒಂದ್ ಟೈಮ್ ಡ್ಯೂಟಿ ಹಂಗಿರುತ್ತೆ, ಒಂದ್ ಟೈಮ್ ಪರವಾಗಿಲ್ಲ ಮಾಡಿ ಪ್ರಭುಜಿ, ನಿಮ್ಗೆ ಒಂದ್ ದಿವ್ಸ ಎಮರ್ಜೆನ್ಸಿ ಅಂತ ಬರುತ್ತೆ, ಇರ್ಲಿ ಪ್ರಭುಜಿ, ಮಾಡಿ ಭಗವಂತ ನಿಮ್ಗೆ ಅನುಕೂಲ ಮಾಡಿ ಕೊಡ್ತಾರೆ. ಸರಿ ಮಾತಾಜಿ. ನೀವು 16 ರೌಂಡ್ ಮಾತ್ರ ಒಂದ್ ಕಡೆ ಕುತ್ಕೊಂಡು ಅಥವಾ ಅವಾಗ ಓಡಾಡ್ಕೊಂಡ್ ಬೇಕಾದ್ರೆ ನೀವು ಮಾಡ್ಬೋದು. ಆ ಜಪದ ಟೈಮ್ ಅಂತ ಕೊಟ್ಟು ಅಲ್ಲಿ ಅವಾಗ ಓಡಾಡ್ಕೊಂಡು ನೀವು ಬೇಕಾದ್ರೆ 16 ರೌಂಡ್ ಮುಗಿಸ್ಕೋಬಹುದು. ಬಟ್ ನೀವು ವಾಕಿಂಗ್ ಅಂತ ಹೋಗ್ತಾ ಅಥವಾ ಯಾವ್ದೋ ಒಂದ್ ಬೇರೆ ಕೆಲಸಗಳು ಮಾಡ್ತಿರಲ್ಲ, ಅವಾಗ ಅದೊಂದ್ ಸ್ವಲ್ಪ 16 ರೌಂಡ್ಗೆ ಕೌಂಟ್ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಮತ್ತಾಜಿ, ಅಂದ್ರೆ ವಾಕಿಂಗ್ ಅಂದ್ರೆ ಡೈಲಿ ಬೆಳಗ್ಗೆ ಅಲ್ಲ, ಈಗ ಮಧ್ಯಾಹ್ನ ಅದು ಫ್ರೀ ಆಗಿರ್ತೀವಲ್ಲ ಆಫೀಸಲ್ಲಿ, 1 hour ಹೊರಗಡೆ ಬಂದ್ಬಿಡ್ತೀವಿ. ಅವಾಗ ಬೇಕಾದ್ರೆ ಕುತ್ಕೊಂಡ್ ಮಾಡ್ಬೋದು ಪ್ರಭುಜಿ, ಒಂದ್ ಕಡೆ ಆಫೀಸಲ್ಲಿ ಗ್ರೌಂಡ್ ಅಲ್ಲಿ ಬರ್ಬೇಕಾಗಿದೆ. ಗ್ರೌಂಡ್ ಜಾಸ್ತಿ ಇರುತ್ತೆ ಮತ್ತಾಜಿ, ಗ್ರೌಂಡ್ ಅಲ್ಲಿ ಯಾರು ಇರಲ್ಲ, ಆರಾಮ್ ಫ್ರೀ ಇರುತ್ತೆ ಗ್ರೌಂಡ್ ಅಲ್ಲಿ. ಮಾಡ್ಬೋದು ಪ್ರಭುಜಿ, ಅವಾಗ ಮಾಡ್ಬೋದು. ಆಫೀಸಲ್ಲಿ ಆದ್ರೆ ಬೇರೆ ಹೋಗೋರು ಬರೋದು ಎಲ್ಲ ಸಾಕಷ್ಟು ಇದನ್ನ ಇರ್ತದೆ. ಆತರ ಮಾಡ್ಬೋದು ಪ್ರಭುಜಿ. ನಾನ್ ಅನ್ಕೊಂಡೆ ನೀವೇನೋ ಬೇರೆ ಕೆಲಸ ವಾಕಿಂಗ್ ನಡ್ಕೊಂಡು ಹೋಗ್ತಿರ್ತೀರಾ. ಇಲ್ಲ ಮತ್ತಾಜಿ, ವಾಕಿಂಗ್ ಅಂದ್ರೆ ಡ್ಯೂಟಿಯಲ್ಲೇನೆ ವಾಕಿಂಗ್ ಅದೆಲ್ಲ ಬರೋದು ಹೊರಗಡೆ. ಅವಾಗ ಮಾಡ್ಬೋದು ಪ್ರಭುಜಿ. ಅದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಅದು ರೌಂಡ್ ಕನ್ಸಿಡರ್ ಮಾಡ್ಬೋದು, 16 ರೌಂಡ್ಗೆ ಬರುತ್ತೆ. ಹಾ ಮತ್ತಾಜಿ, ಇದನ್ನ ತಂದಿರ್ತೀನಿ ಮತ್ತಾಜಿ, ಹೊರಗಡೆ ಬರೋ ತುಳಸಿ ಆಹಾರ ತಂದಿರ್ತೀನಿ. ಓಕೆ, ಕಂಟಿನ್ಯೂ ಮಾಡಿ ಪ್ರಭುಜಿ. ಇವಾಗ ಎಷ್ಟು ಸತಿ ಮಾಡ್ತಾ ಇದ್ದೀರಾ? ಇವಾಗ ಮತ್ತಾಜಿ ಮೊನ್ನೆ ಇವಾಗ ಒಂದು ಮಿನಿಮಮ್ ಡೈಲಿ ಒಂದು 10 ರೌಂಡ್ ಆಗ್ತಾ ಇದೆ ಮತ್ತಾಜಿ. ಓಕೆ ಪ್ರಭುಜಿ. ಟೈಮ್ ಇಲ್ಲ ಮತ್ತಾಜಿ, ಒಟ್ನಲ್ಲಿ ನನಗೆ ಯಾವಾಗ ನಾನು ಡ್ಯೂಟಿ ಬಿಟ್ಟು ಮೈಂಡ್ ಯಾವಾಗ ಫ್ರೀ ಇತ್ತು ಒಟ್ನಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀನಿ ಮತ್ತಾಜಿ ಅಷ್ಟೇ. ಪ್ರಭುಜಿ, ಹಾಗೆ ಕಂಟಿನ್ಯೂ ಮಾಡಿ ಪ್ರಭುಜಿ. ಡ್ಯೂಟಿ ನೀವೆಲ್ಲರೂ ಸಹ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರೆ ಅಂದ್ರೆ 2 ತಿಂಗಳಿಗೆ ನೋಡಿ, ಇವಾಗ ಸೌಮ್ಯ ಮಾತಾಜಿ 2 ತಿಂಗಳಲ್ಲೇನೆ ಅವರು 16 ರೌಂಡ್ಸ್ ಬಂದ್ಬಿಟ್ಟಿದ್ದಾರೆ. ಆತರ ಖಂಡಿತ ಆಗುತ್ತೆ ಪ್ರಭುಜಿ. ಇವಾಗ ಮತ್ತಾಜಿ ನಾವು ಮಾಡ್ಬೇಕಂತ 1 hour ಟೈಮ್ ತಗೊಂಡ್ ಬಂದಿರ್ತೀವಿ, ಅಷ್ಟರಲ್ಲೇ ಒಬ್ರು ಯಾರು ಬಂದ್ಬಿಟ್ಟು ಸರ್ ಹಂಗ್ ಬನ್ನಿ ಹಿಂಗ್ ಬನ್ನಿ ಅದಕ್ ಬನ್ನಿ ಇದಕ್ ಬನ್ನಿ ಅಂತ ಏನಾದ್ರು ಕೆಲಸ ಹಿಡ್ಕೊಂಡು ಕೂತ್ಬಿಡ್ತಾರೆ. ಅದನ್ನ ಇಲ್ಲ ಅನ್ನಕ್ಕಾಗಲ್ಲ ಮತ್ತಾಜಿ, ಹಿಂಗ ಆಗ್ಬಿಡುತ್ತೆ. ಅವಾಗ ಹೋಗ್ಲೇಬೇಕಾಗುತ್ತೆ ಪ್ರಭುಜಿ, ಯಾಕಂದ್ರೆ ನಾವು ಹೋಗ್ಲೇಬೇಕು ಮತ್ತಾಜಿ. ಇವತ್ತು ಅದನ್ನೇ ಮಾಡಿದೆ ಮತ್ತಾಜಿ, 7:30ಗೆ ಭಕ್ತಿ ಅವಕಾಶ ಅಟೆಂಡ್ ಆಗ್ಬೇಕು ಅಂತಾನೆ 7:30ಗೆಲ್ಲ ರೋಲ್ ಕಾಲ್ ಗಿಲ್ಕಲ್ ಮುಗಿಸಿ ಔಟ್ ಆದೆ. ಬಟ್ ಅಟ್ರಲ್ಲೇ ಇದಕ್ಕೆ ಹೋಗೋದ್ರಲ್ಲಿ ಮತ್ತೊಂದು ಕೆಲಸ ಬಂದ್ಬಿಟ್ಟು ಮತ್ತಾಜಿ ಆಫೀಸ್ ಪಕ್ಕನೆ. ಖಂಡಿತ ಇದ್ದೇ ಇರುತ್ತೆ. ಅದಕ್ಕೆ ನಮ್ಗೆ ಗೃಹಸ್ಥರಾದ್ರೂ ಸಹ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಅದೇ ಒಂದೇ ಮತ್ತಾಜಿ, ನಮ್ದು ಪ್ರಾಮಾಣಿಕತೆನೇ ಅವ್ರು ನೋಡೋದು. ನೀವು ಎಷ್ಟು ಪರ್ಫೆಕ್ಟ್ ಆಗಿ ಹೆಂಗ್ ಮಾಡಿದೆ ಅಂತ ನೋಡಲ್ಲ, ಅವ್ರು ಎಷ್ಟು ನಿಮ್ಗಿರೋ ಸಮಯದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಇದ್ದೀರಾ ಅದನ್ನೇ ಅವ್ರು ನೋಡ್ತಾರೆ. ಸರಿ ಸರಿ ಮಾತಾಜಿ. ಪ್ರಭು, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಸೊ ನಾಳೆ ಮತ್ತೆ 9ನೇ ಅಧ್ಯಾಯದೊಂದಿಗೆ ಭೇಟಿ ಆಗೋಣಂತೆ. ಶುಭರಾತ್ರಿ. ಹರೇ ಕೃಷ್ಣ. ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ.